ನಮಸ್ಕಾರ. ಇವತ್ತಿನ ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಗೊತ್ತಿದೆ, ನಾವು ಮಾಡ್ತಾ ಇರುವಂತಹ ಪ್ರಯತ್ನ ಜನರ ಸಮಸ್ಯೆಗಳು ಅಥವಾ ಅವರ ಅನುಮಾನಗಳು ಜೊತೆಗೆ ಸಲಹೆಗಳನ್ನ ನೇರವಾಗಿ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತಹ ಪ್ರಯತ್ನ ನಿರಂತರವಾಗಿ ಯಾವಾಗ ಲಾಕ್ಡೌನ್ ಘೋಷಣೆ ಆಯಿತು ಆ ಬಳಿಕದ ದಿನಗಳಿಂದ ನಾವು ಈ ಒಂದು ಪ್ರಯತ್ನವನ್ನ ಆರಂಭ ಮಾಡಿರುವಂತದ್ದು. ಅಂದ್ರೆ ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನಪ್ರತಿನಿಧಿಗಳನ್ನ ಕರೆತಂದು ಅವರ ಜೊತೆಗೆ ಮಾತನಾಡಿ ಜೊತೆಗೆ ಜನರು ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತಹ ಅವಕಾಶಗಳನ್ನ ಕೊಟ್ಟಿದ್ದೇವೆ. ಈ ಲಾಕ್ಡೌನ್ ಅಂತ ಹೇಳಿದ್ರೆ ಕೇವಲ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ದೇಶವೇ ಈಗ ಸಮಸ್ಯೆಗೆ ತುತ್ತಾಗಿದೆ ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಸಮಸ್ಯೆಗಳಿದೆ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಹೇಳಲಾಗದಂತಹ ಅದೆಷ್ಟೋ ಸಮಸ್ಯೆಗಳು ಬಾಕಿಯಾಗಿದೆ ಅನ್ನುವಂಥದ್ದು. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಜನರಿಗೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳೋದಕ್ಕೆ ಅವಕಾಶಗಳು ಸಿಗೋದಿಲ್ಲ, ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗೋದಿಲ್ಲ, ಜನಪ್ರತಿನಿಧಿಗಳನ್ನ ನೇರವಾಗಿ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತಹ ಅವಕಾಶಗಳಿಲ್ಲ ಲಾಕ್ಡೌನ್ ಹಿನ್ನೆಲೆಯಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಒದಗಿಸಿರುವಂತಹ ವೇದಿಕೆ ಇದು. ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ರು, ಎಲ್ಲರ ಜೊತೆಗೆ ಮಾತನಾಡಿದೀವಿ. ಸೊ ಇವತ್ತು ಉಡುಪಿ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ, ಜನರ ಸಮಸ್ಯೆಗಳಿಗೆ ಉತ್ತರಿಸ್ತಾರೆ ಅನ್ನುವಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಎರಡು ಅವಿಭಜಿತ ಜಿಲ್ಲೆಗಳು ಏನು ಕರಾವಳಿ ಅಂತಾನೆ ಗುರುತಿಸಿಕೊಂಡಿರುವಂತದ್ದು. ಅಂದ್ರೆ ದಕ್ಷಿಣ ಕನ್ನಡದ ಸಮಸ್ಯೆಗಳಿರ್ಬೋದು, ಉಡುಪಿ ಜಿಲ್ಲೆಯ ಸಮಸ್ಯೆಗಳಿರ್ಬೋದು, ಅದೇನು ಬೇರೆ ಬೇರೆ ಅಲ್ಲ, ಅದಕ್ಕೆ ಬಹಳ ದೊಡ್ಡ ವ್ಯತ್ಯಾಸಗಳೇನು ಕಂಡು ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಕದ ಗಡಿ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಗಡಿ ಭಾಗ ಕಾಪು ಪಡುಬಿದ್ರಿ, ಈ ಒಂದು ಭಾಗದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲಾಲಾಜಿ ಮೆಂಟನವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ಜನರ ಕರೆಗಳಿಗೂ ಕೂಡ ಸ್ಪಂದಿಸ್ತಾರೆ ಅನ್ನುವಂಥ. ಸೊ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನೋಡ್ತಾ ಇದ್ದೇವೆ ಲಾಕ್ಡೌನ್ ಎರಡನೇ ಹಂತದ ಲಾಕ್ಡೌನ್ 2.0 ಅಂತಾನೆ ಎಲ್ಲರಿಂದ ಕರೆಸಿಕೊಳ್ತಾ ಇದೆ. ಎರಡನೇ ಹಂತದ ಲಾಕ್ಡೌನ್ ಇವತ್ತಿನಿಂದ ಆರಂಭಗೊಂಡಿದೆ. ಸೊ ತಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಸರ್ ಈ ವಿಚಾರದ ಬಗ್ಗೆ? ಇದು ಜಗತ್ತಿನಾದ್ಯಂತ, ದೇಶಾದ್ಯಂತ, ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಇದು ಜನರ ಮೇಲೆ ಪರಿಣಾಮ ಬೀರಿದಂಥ ವಿಚಾರ, ಒಂದು ಕಟು ಸತ್ಯ. ಆದರೂ ಇದನ್ನು ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಭಾರತ ದೇಶಕ್ಕೆ, ವಿಶೇಷವಾಗಿ ನಮ್ಮ ಕೇಂದ್ರದ ನಾಯಕತ್ವ ಮತ್ತು ರಾಜ್ಯದಲ್ಲಿ ನಾವು ನಮ್ಮ ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ವ್ಯವಸ್ಥಿತವಾದಂಥ ಒಂದು ಮುಂಜಾಗ್ರತೆಯನ್ನು ವಹಿಸಿದ್ರಿಂದಾಗಿ ನಾವು ಸ್ವಲ್ಪ ಆದರೂ ಇದರಿಂದ ಅಪಾಯದಿಂದ ಪಾರಾಗಿದ್ದೇವೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದರೂ ಇನ್ನೂ ಅದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕೆಂಬ ಒಂದು ಅವಶ್ಯಕತೆ ಇದೆ. ಅದನ್ನು ಬಹುಶಃ ಜಿಲ್ಲಾಡಳಿತ ಇರ್ಬೋದು, ರಾಜ್ಯದ ಆಡಳಿತ, ಕೇಂದ್ರ ಸರ್ಕಾರ ಆಗಾಗ ಕಾಲಕಾಲಕ್ಕೆ ಸರಿಯಾಗಿ ಒಳ್ಳೆಯ ಮಾರ್ಗದರ್ಶನ ಸೂಚನೆ ಕೊಡ್ತಾ ಇದೆ. ಈಗ ಇರುವುದು ನಮ್ಮ ಕೈಯಲ್ಲೇ, ಯಾಕಂದರೆ ಅನುಷ್ಠಾನ ಮಾಡುವವರು ನಾವೇ. ಅದು ಬಹುಶಃ ನಾವು ಅದನ್ನು ವ್ಯವಸ್ಥಿತವಾಗಿ ಸ್ವಲ್ಪ ಕಷ್ಟ ಆದರೂ ಅದನ್ನು ಸಹಿಸಿಕೊಂಡು ಮಾಡಿದರೆ ಉತ್ತಮ ಅಂತೇಳಿ ಎಲ್ಲರ ಭಾವನೆ ಇದೆ. ಬಹುಶಃ ನಾವು ಅದಕ್ಕೆ ಸ್ಪಂದಿಸ್ತಾ ಇದ್ದೇವೆ. ಎಸ್, ಅಂದ್ರೆ ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಬಹುಶಃ ನಾವು ರಾಜ್ಯದ ಇತರ ಜಿಲ್ಲೆಗಳನ್ನು ಗಮನಿಸಿದ್ರೆ ಉಡುಪಿಯ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಅಂದ್ರೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ ಅನ್ನುವಂತಹ ಮಾತುಗಳು. ಅಂದ್ರೆ ಹೊರಗಿನ ಜಿಲ್ಲೆಗಳಿಂದ ಈಗ ಅಂದ್ರೆ ರಾಜ್ಯದ ಜಿಲ್ಲೆಗಳಿಂದಲೇ ಹೊರಗಿನ ಜಿಲ್ಲೆಗಳಿಂದ ಉಡುಪಿಯೊಳಗೆ ಬರೋದಕ್ಕೆ ಅವಕಾಶಗಳಿಲ್ಲ, ಅದೇ ರೀತಿ ಉಡುಪಿಯಲ್ಲಿದ್ದವರು ಕೂಡ ಹೊರಗಡೆ ಹೋಗೋದಕ್ಕೆ ಅವಕಾಶಗಳಿಲ್ಲ. ಬಹುಶಃ ಈ ಎಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಕೇಂದ್ರ ಸರ್ಕಾರದ ಪ್ರಶಂಸೆಗೂ ಕೂಡ ಪಾತ್ರವಾಗಿದೆ ಅನ್ನುವಂತಹ ವಿಚಾರಗಳನ್ನ ನಾವು ನೋಡಬಹುದು. ಸೊ ತಾವು ಗಮನಿಸಿದ ಹಾಗೆ ಉಡುಪಿ ಪರಿಸ್ಥಿತಿ ಈಗ ಹೇಗಿದೆ, ಅದರಲ್ಲೂ ಮುಖ್ಯವಾಗಿ ಗಡಿ ಭಾಗ, ತಮ್ಮ ಕ್ಷೇತ್ರದ ಪರಿಸ್ಥಿತಿ ಹೇಗಿದೆ ಅಂತ? ಈಗ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಜಮಾಡಿ ನಮ್ಮ ಪ್ರವೇಶ ದ್ವಾರ ದಕ್ಷಿಣ ಜಿಲ್ಲೆಗೆ ಮತ್ತು ಉಡುಪಿಗೆ ಕಾಪು ನಮ್ಮ ಗಡಿ ಪ್ರದೇಶದಲ್ಲಿರುವಂತಹ ಪ್ರದೇಶ ಮತ್ತು ಅತ್ಯಂತ ಸೂಕ್ಷ್ಮ ಪ್ರದೇಶ ಕೂಡ. ಯಾಕಂದರೆ ಎಲ್ಲ ವರ್ಗದ ಜಾತಿ ಧರ್ಮದವರು ಕೂಡ ನಮ್ಮಲ್ಲಿದ್ದಾರೆ. ಮತ್ತು ವಿದೇಶದಲ್ಲಿ ನಮಗೆ ಸಾಕಷ್ಟು ಜನರ ಸಂಬಂಧ ಬಾಂಧವ್ಯ ಇರುವಂಥ ಒಂದು ಪ್ರದೇಶ ಇದೆ. ಯಾಕಂದರೆ ಮುಖ್ಯ ವಿಶೇಷವಾಗಿ ನಮ್ಮ ಶಿರುವ ಭಾಗ, ಆ ಭಾಗದಲ್ಲೆಲ್ಲ ಶಿರುವ, ಶಂಕರಪುರ, ಬೆಳ್ಳೆ ಭಾಗದಲ್ಲೆಲ್ಲ ಕ್ರಿಶ್ಚಿಯನ್ ಸಮುದಾಯವರು ಜಾಸ್ತಿ, ಹೊರದೇಶದಲ್ಲಿದ್ದವರು, ವಿದೇಶಗಳಲ್ಲಿ ದುಡಿತಾ ಇರುವಂಥ. ನಮ್ಮಲ್ಲಿ ಹೆಜಮಾಡಿಯಿಂದ ಮೂರು ಕಾಪುವರೆಗೆ ಸ್ವಲ್ಪ ಮುಸ್ಲಿಂ ಸಮುದಾಯದ ಕೂಡ ವಿದೇಶದಕ್ಕೆ ಸಂಪರ್ಕ ಇರುವಂಥ ಜಾಸ್ತಿ ಜನ ಇದ್ದಾರೆ. ಅದರ ಜೊತೆಗೆ ಹಲವಾರು ಜನ ವಿದೇಶದಿಂದ ಕೂಡ ಬಂದವರು ಸಾಕಷ್ಟು ಜನ ಇದ್ದಾರೆ. ಆದರೆ ಮೊದಲೇ ಬಂದ ಹಿನ್ನೆಲೆಯಲ್ಲಿ ಸ್ವಲ್ಪ ಅವರನ್ನು ಆರಂಭಿಕ ಹಂತದಲ್ಲಿ ಅದನ್ನು ಸಾಕಷ್ಟು ಕಡೆ ಅವರಿಗೆ ಮುಂಜಾಗ್ರತೆ ಕೊಟ್ಟು ಅವರನ್ನು ಕ್ವಾರಂಟೈನ್ಗೆ ಬೇರೆ ಬೇರೆ ರೀತಿಯಲ್ಲಿ ನಿಗಾ ವಹಿಸುವಂಥ ಕ್ರಮ ನಮ್ಮ ಜಿಲ್ಲಾಡಳಿತ ಮಾಡಿದೆ. ಒಂದು ಸಂದೇಶ ಏನಂದರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 3 ಏನು ಈಗ ಪಾಸಿಟಿವ್ ಕೇಸ್ ಬಂತು, ಅದು 3 ಜನ ಕೂಡ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಯಾಕಂದರೆ ಮಣಿಪುರ ದೆಂದೂರ್ಕಟ್ಟೆ ಒಂದು ಪ್ರದೇಶ, ಬಡಗುಬೆಟ್ಟು ಅದು ಕೂಡ ಕಾಪು ಕ್ಷೇತ್ರ, ಇನ್ನೊಂದು ಆತ್ರಾಡಿಗೆ ಸಂಬಂಧಪಟ್ಟವರು, ಯಾಕಂದರೆ ಅವರ ಹೆಂಡತಿ ಮನೆ ಆತ್ರಾಡಿ. ಆದರೆ 3 ಜನ ಕೂಡ
ಹೊರ ಜಿಲ್ಲೆ ಹೊರ ದೇಶಕ್ಕೆ ಹೋಗಿ ಬಂದವ್ರೆ. ಮೂಲತಃ ನಮ್ಮಲ್ಲೇ ಇದ್ದವರಾದ್ರೂ ಕೂಡ ಈ ಒಂದು ಕಾರಣದಿಂದಾಗಿ ಹೊರ ದೇಶಕ್ಕೆ ಹೋಗಿ ಅಥವಾ ಬೇರೆ ಜಿಲ್ಲೆಗೆ ಹೋಗಿ ಬಂದ ಸಂಪರ್ಕಕ್ಕೆ ಬಂದ ಹಿನ್ನೆಲೆಯಲ್ಲಿ ಅದು ಜಾಸ್ತಿ ಹೊರದೇಶದಿಂದ ಅವರಿಗೆ ಈ ಸೋಂಕು ರೋಗ ಹರಡಿದೆ ಅಂತೇಳಿ ನಮ್ಮ ಭಾವನೆ. ಆದರೂ ನಮ್ಮ ಜಿಲ್ಲಾಡಳಿತ ಬಹುಶಃ ಆರಂಭಿಕ ಹೆಜ್ಜೆಯಲ್ಲೇ ಅವರನ್ನು ಮೊದಲೇ ಅದರ ಬಗ್ಗೆ ಜಾಗೃತಿ ವಹಿಸಿಕೊಂಡು ಅವರನ್ನು ಕೂಡ ವಿಶೇಷ ಒಂದು ನಿಗಾ ಆಸ್ಪತ್ರೆಯಲ್ಲಿ ಅವರನ್ನು ಇರಿಸಿಕೊಂಡು ಈಗಾಗಲೇ ಇಬ್ಬರು ಅದರಲ್ಲಿ ನೆಗೆಟಿವ್ ಅಂದರೆ ಏನು ಇಲ್ಲ ಎಂಬ ಒಂದು ಸೂಚನೆಯಿಂದ ಅವರನ್ನು ಇಬ್ಬರಿಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಇನ್ನು ಒಬ್ಬರು ಕೂಡ ಅದರ ಪರಿಶೀಲನೆ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಣಿಪುರ ಭಾಗದಲ್ಲಿ ಒಬ್ರು ಇದ್ದವರು ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಸ್ವಲ್ಪ ಜನರ ಜೊತೆಗೆ ಬೆರೆತು ಕ್ರೀಡೆ ಮಾಡಿ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ, ನೀರಲ್ಲಿ ಈಜಲಿಕ್ಕೆ ಹೋಗಿದ್ದಾರೆ. ಇಂಥ ಕಾರಣದಲ್ಲಿ ಒಂದು 25 ಜನ ನಮ್ಮ ಯುವ ಮಿತ್ರರು ಕೂಡ ಸ್ವಲ್ಪ ಕ್ವಾರಂಟೈನ್ನ ಆ ಒಂದು ಶಿಸ್ತಿನ ಕ್ರಮಕ್ಕೆ ಅವರನ್ನು ವಿಶೇಷ ತಪಾಸಣೆಗೆ ಒಂದು ಹಾಸ್ಟೆಲಲ್ಲಿ ಅವರಿಗೆ ನಿಗಾ ವಹಿಸಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ದೇವರದಿಂದ 3 ಜನ ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ ಸೂಚನೆ ಇದೆ. ಬಹುಶಃ ಆ ಒಂದು ಜಿಲ್ಲಾಡಳಿತದ ಒಂದು ದಿಟ್ಟ ಹೆಜ್ಜೆಯಿಂದಾಗಿ ನಾವು ಬಹುಶಃ ಉಡುಪಿ ಜಿಲ್ಲೆ ಇಂಥ ಒಂದು ರೋಗದಿಂದ ಮುಕ್ತ ಆಗುವಂಥ ಅಥವಾ ಮುಂದೆ ಯಾವುದೇ ಆ ರೀತಿಯ ಹೊರ ಜಿಲ್ಲೆಯಿಂದ ಅಥವಾ ಹೊರ ದೇಶದಿಂದ ಯಾರು ಕೂಡ ಬಂದರೂ ಕೂಡ ಅಂತ ಒಂದು ಸಹಿಸುವ ಶಕ್ತಿ ನಮ್ಮ ಜಿಲ್ಲಾಡಳಿತಕ್ಕಿದೆ ಮತ್ತು ಜನರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈಗ ನಮ್ಮ ಪ್ರಥಮ ಕರೆಯನ್ನ ಸ್ವೀಕಾರ ಮಾಡುವಂತಹ ಸಮಯ. ಹಲೋ ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸರ್? ನನ್ನ ಹೆಸರು ಹರೀಶ್ ಅಂತ. ಹರೀಶ್ ಅಂತ, ಕುಕ್ಕಿಗಟ್ಟೆ, ಕುಕ್ಕಿಯಲ್ಲಿ ಗ್ರಾಮ. ಎಸ್ ಮಾತನಾಡಿ, ಶಾಸಕರಿದ್ದಾರೆ ಲಾಲಾಜಿ ಮೆಂಟನ್ ಅವರು, ಮಾತಾಡಿ ಸರ್. ನಮಸ್ತೆ. ನಮಸ್ಕಾರ, ಹೇಳಿ. ನಮ್ದು ಕುಕ್ಕಿಯಲ್ಲಿ ಕುಕ್ಕಿಗಟ್ಟೆ ಹೇಳಿ ವಿಶೇಷ. ಇಲ್ಲಿ ಗವರ್ಮೆಂಟ್ ಇಂದ ಯಾವುದೇ ಸವಲತ್ತುಗಳು ಇಲ್ಲಿ ಬರ್ಲಿಲ್ಲ ಎಷ್ಟು ತನಕ. ಹೇಗೆ BPL APL ರೇಷನ್ ಕಾರ್ಡ್ ಇದ್ದ ಅಂತ ಫಲಾನುಭವಿಗಳಿಗೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಅಲ್ಲಿ ನಮ್ಮ ಸ್ಥಳೀಯ ಸ್ವಯಂ ಸೇವಕರ ಸಂಘ ಅಥವಾ ನಮ್ಮ ಒಂದು ಟೀಮು ತುಂಬ ಕಡೆ ಕೆಲಸ ಕಾರ್ಯ ಮಾಡ್ತಾ ಇದೆ. ಉದಾಹರಣೆಗೆ ಹಿರಿಯಡ್ಕ ನಿಮಗೆ ಹತ್ತಿರ ಪರಿಸರದವ್ರು ನೀವು, ನನಗೆ ನಿನ್ನೆವರೆಗೆ ಸಿಕ್ಕಿದ ಮಾಹಿತಿಯಲ್ಲಿ ಕನಿಷ್ಠ 100 ಕ್ವಿಂಟಲ್ ಅಕ್ಕಿಯನ್ನು ಅವರು ಬಡ ಜನರಿಗೆ ಹಂಚಿದ್ದಾರೆ. ಅದ್ರ ಜೊತೆಗೆ ಡೈಲಿ ಅವರು ನಾನೇ ಸ್ವತಃ ಹೋಗಿ ಆಹಾರವನ್ನು ವಿತರಿಸುವಂಥ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೆ. ಹಿರಿಯಡ್ಕ ಪರಿಸರದಲ್ಲಿ, ದೇವಸ್ಥಾನ ಪರಿಸರದಲ್ಲಿ ಸಾಕಷ್ಟು ಬಡ ಜನರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಎಲ್ಲ ಆಹಾರ ಪಡಿತರ ಜೊತೆಗೆ ಮಧ್ಯಾಹ್ನದ ಮತ್ತು ಸಾಯಂಕಾಲದ 2 ಊಟದ ಹೊತ್ತನ್ನು ಕೂಡ ಅವರು ನಿಭಾಯಿಸಿದ್ದಾರೆ. പക്ഷേ ನಮ್ಮವರಿಗೆ ಸ್ವಲ್ಪ ಕಿಟ್ ಬೇಕೆಂಬ ಅಪೇಕ್ಷೆ ಇದೆ. ಸಾಧ್ಯದಷ್ಟು ಅದನ್ನು ಪೂರೈಸುವಂಥ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಸರ್ಕಾರ ಕೂಡ ಈಗಾಗಲೇ BPL APL ಅವರಿಗೆ ಕೂಡ ಆಹಾರ ಪಡಿತರವನ್ನು ಕೂಡ ಸರ್ಕಾರದ ಮೂಲಕ ಕೊಟ್ಟಿದೆ. ಇನ್ನೂ ಕೂಡ ಅಪೇಕ್ಷೆ ಇರ್ಬೋದು, ಯಾಕಂದರೆ ತುಂಬ ಮಧ್ಯಮ ವರ್ಗ ಅವರಿಗೆ ಇದರಿಂದ ತುಂಬ ಜನ ತೊಂದರೆ ಒಳಗಾಗಿದ್ದಾರೆ ಮತ್ತು ಅವರಿಗೆ ಸರಿಯಾದ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು 40 ಮನೆಗಳಿದೆ, ಹಾಗಾಗಿ ಹೆಚ್ಚಿನ ಬೆಳ್ಳಂಪಳ್ಳಿಯಿಂದ ಬರುವಾಗ ಒಂದು 2 ಗಂಟೆ ಇದ್ದಂಗೆ ಫೋನ್ ಕೂಡ ಬಂದಿತ್ತು ಒಬ್ಬರಿಂದ ಮಿತ್ರರಿಂದ, ಈ ಥರ ಪರಿಸ್ಥಿತಿ ಇದೆ ಅಂತೇಳಿ. ನಾನು ಅಲ್ಲಿಯ ಸ್ಥಳೀಯರಿಗೆ ಗಮನಕ್ಕೆ ತರ್ತೇನೆ ಅಂತ ಕೂಡ ಭರವಸೆ ಕೊಟ್ಟಿದ್ದೇನೆ. ಜಿಲ್ಲಾಡಳಿತಕ್ಕೆ ಕೂಡ ಮತ್ತು ಇದನ್ನು ಅಥವಾ ಸ್ಥಳೀಯ ನಮ್ಮ ಆಡಳಿತಕ್ಕೆ ತಹಶೀಲ್ದಾರಿಗೆ ಕೂಡ ಇದನ್ನು ಗಮನಕ್ಕೆ ತರ್ತೇನೆ. ನಮ್ಮ ಸೈಡಿಂದ ಏನು ಹೆಲ್ಪ್ ಮಾಡ್ಬೋದು ಅದನ್ನು ಕೂಡ ನಾವು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಓಕೆ. ಧನ್ಯವಾದಗಳು ಹರೀಶ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಸಕಾರಾತ್ಮಕ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ತಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುವಂತಹ ವಿಶ್ವಾಸ, ಅಂದ್ರೆ ಏನು ಯಾರೆಲ್ಲ ಕರೆಯನ್ನ ಮಾಡಿದ್ದಾರೆ ಸಮಸ್ಯೆಗಳನ್ನು ಹೇಳಿಕೊಂಡು ಅವರ ದೂರವಾಣಿ ಸಂಖ್ಯೆಗಳನ್ನ ತಮಗೆ ಒದಗಿಸುವಂತಹ ಕೆಲಸಗಳಾಗುತ್ತೆ. ಸೊ ಆ ಮೂಲಕ ತಾವು ಅವರಿಗೆ ಕ್ಷಿಪ್ರವಾಗಿ ಸ್ಪಂದಿಸುವಂತಹ ಕೆಲಸಗಳನ್ನ ಮಾಡಬಹುದು ಅನ್ನುವಂಥದ್ದು. ಸೊ ಈಗ ಮುಂದಿನ ಒಂದು ವಿಚಾರ ಚಾಲ್ತಿಯಲ್ಲಿರುವಂಥದ್ದು ಅಥವಾ ಜನರ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಅಂತ ಹೇಳಿದ್ರೆ ಅದು ಪಡಿತರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ವ್ಯತ್ಯಾಸಗಳು, ಲೋಪದೋಷಗಳು ಎಲ್ಲ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಮಾತನಾಡ್ತೀನಿ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಂಜಿತ್ ಶೆಟ್ಟಿ ಮಟ್ಟಾರಿಂದ. ರಂಜಿತ್ ಶೆಟ್ಟಿ ಮಟ್ಟಾರಿಂದ. ಎಸ್ ಮಾತನಾಡಿ, ಲಾಲಾಜಿ ಮೆಂಟನ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ. ಸರ್, ಕಾಪು ವಿಧಾನಸಭಾ ಕ್ಷೇತ್ರ ಸಮರ್ಪಕವಾದ ರೀತಿಯಲ್ಲಿ ನಿಮ್ಮ ಸೇವೆ ಸಿಗ್ತಾ ಉಂಟು ನಮಗೆ. ಧನ್ಯವಾದ ಸಮರ್ಪಿಸಿ ಕಾಲ್ ಮಾಡ್ತಿದ್ದೀನಿ ಸರ್. ಓಕೆ ಓಕೆ. ಅಂದ್ರೆ ಶಾಸಕರ ಕಾರ್ಯವೈಖರಿ ತಮಗೆ ಮೆಚ್ಚುಗೆ ತಂದಿದೆ ಅಂತ? ಮೆಚ್ಚುಗೆ ತಂದಿದೆ ಸರ್. ಎಸ್ 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 ಸರ್, ಧನ್ಯವಾದಗಳು ರಂಜಿತ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಸರ್, ಪಡಿತರ ಪೂರೈಕೆ ಜೊತೆಗೆ ಆಹಾರ ಸಾಮಗ್ರಿಗಳ ಪೂರೈಕೆ ಬಗ್ಗೆ ಹೇಗಿದೆ ಎಲ್ಲ ತಾವು ಗಮನಿಸಿದ ಹಾಗೆ? ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಒಂದು 8-10 ಬೇರೆ ಬೇರೆ ಆಹಾರ ಮಧ್ಯಾಹ್ನದ, ಯಾಕಂದರೆ ವಿಶೇಷವಾಗಿ
ನನ್ನ ಕ್ಷೇತ್ರದಲ್ಲಿ ಪೂರ್ತಿ ಗ್ರಾಮಾಂತರ ಪ್ರದೇಶ, ಒಂದು 100 ಪಂಚಾಯತ್ ಬಿಟ್ಟರೆ, ಅದನ್ನು ಒಂದು ಪುರಸಭೆ ಬಿಟ್ಟರೆ 29ರಲ್ಲಿ 26 ಗ್ರಾಮ ಪಂಚಾಯತ್ ಇರುವಂಥ ಪ್ರದೇಶ, ಮತ್ತು ಕ್ಷೇತ್ರ ಕೂಡ ಉಡುಪಿಗಿಂತ ನಮ್ಮ ಸ್ವಲ್ಪ ಕ್ಷೇತ್ರ ವಿಸ್ತೀರ್ಣದಲ್ಲಿ ದೊಡ್ಡ ಕ್ಷೇತ್ರ. ಹಾಗಾಗಿ ಅದರ ಜೊತೆಗೆ ವಲಸೆ ಕಾರ್ಮಿಕರು, ನಾನು ಮೊನ್ನೆ 4-5 ಕಡೆ ಹೋದಾಗ ಆ ಬಗ್ಗೆ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹರೀಶ್ ಅಂತ, ಕಾಪುಯಿಂದ. ಹರೀಶ್ ಕಾಪುಯಿಂದ. ಎಸ್, ಮಾತಾಡಿ. ನಮಸ್ಕಾರ ಹೇಳಿ ಸರ್, ಲಾಲಾಜಿ ಮಂಡಲ ಜೊತೆ. ಎಸ್, ಮಾತಾಡಿ ಇದ್ದಾರೆ. ಸರ್ ನಮಸ್ತೆ. ತುಂಬಾ ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ದೀರಾ. ಇನ್ನು ಮುಂದೆ ಕೊರೋನಾ ಪೀಡಿತ ಪ್ರದೇಶಗಳು ಏನಿದೆ ಅಲ್ಲೆಲ್ಲ ಇನ್ನು ವ್ಯವಸ್ಥೆಗಳಿನ್ನು ಮಾಡ್ಬೇಕು ಸರ್ ನೀವು. ಅಂದ್ರೆ ಯಾವ ತರ ವ್ಯವಸ್ಥೆಗಳಾಗ್ಬೇಕಂತ ಹೇಳ್ತಿದ್ದೀರಿ ತಾವು? ಹೌದೌದು ಸರ್, ಅವರು ತುಂಬಾ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಸರ್. ತುಂಬಾ ಮೆಚ್ಚಲಾಗ್ತದೆ. ಯಾಕೆಂದ್ರೆ ನಮ್ಮ ಶಾಸಕರ ಬಗ್ಗೆ ಹೇಳೋದು ಕಮ್ಮಿ ಆಗ್ತದೆ, ಅದು ಹೇಳ್ಬೇಕಾದ್ರೆ ತುಂಬಾ ಕೆಲಸಗಳ ಮಾಡ್ತಿದ್ದಾರೆ. ಏನು ನಿರ್ದಿಷ್ಟ ಸಲಹೆ ಕೊಡಿ, ಯಾವ ರೀತಿಯಲ್ಲಿ ಖಂಡಿತ ಸರ್. ನೀವು ಕಾರ್ಯಕ್ರಮ ಮಾಡೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಜನರಿಗೆ ಅಕ್ಕಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ತುಂಬಾ ದಾನಿಗಳಿಂದ ಪಡೆದಿಲ್ಲ, ಒಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದಾರೆ ಸರ್. ಇನ್ನು ಮುಂದೆ ಕೂಡ ಅವರು ಹೆಚ್ಚಿಗೆ ಮಾಡಬೇಕು ಇಂಥ ಕಾರ್ಯಕ್ರಮಗಳನ್ನು. ಮತ್ತೆ ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಸರ್ ಈ ಕೊರೋನಾದ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಹೊರಗಡೆ ಹೋಗ್ತೇವೆ, ಅವ್ರ ಜನರಿಗೆ ಬೇರೆಯವರಿಗೆಲ್ಲ ಅರ್ಥ ಆಗುದಿಲ್ಲ. ಹಿಂದಿಂದ ಏನೇನು ಹೇಳ್ತಾರೆ, ಅವ್ರು ಬರ್ಲಿಲ್ಲ, ಶಾಸಕರು ಬರ್ಲಿಲ್ಲ ಹಾಗೆ ಅಂತ ಬೇರೆ ಕಡೆ ಮಾತಾಡ್ತಾರೆ. ಹಾಗಾಗಿ ನಾವು ಕೂಡ ಜಾಗೃತಿಯಲ್ಲಿ ಇರ್ಬೇಕು ಸರ್. ಹಾಗೆ ಇದ್ದೇವೆ, ನಮ್ಮ ಜಾಗ್ರತೆ ಮಾಡ್ಕೊಳ್ತೇವೆ. ಸಾಧ್ಯವಶ ನಿಮ್ಮ ಯುವ ಮಿತ್ರರ, ಯಾಕಂದ್ರೆ ಸ್ವಯಂ ಸೇವಕರು ಇದರಲ್ಲಿ ನನ್ನ ಪ್ರಕಾರ ಪ್ರಮುಖ ಪಾತ್ರ. ಸಾರ್ವಜನಿಕರು ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಕಾರ್ಯ ಮಾಡಿದವರ ಪಾತ್ರ ತುಂಬ ಇದೆ. ಅಂಥವ್ರೆಲ್ಲ ಕೂಡ ಗುರುತಿಸಲಿಕ್ಕೆ ಒಂದು ವೇದಿಕೆ ಅಂತಲ್ಲ, ಆದರೆ ಈ ಮಾಧ್ಯಮ ಮೂಲಕ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಎಸ್, ಧನ್ಯವಾದಗಳು ಹರೀಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ತಮ್ಮ ಒಂದು ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಕರೆಗಳು ಬರ್ತಾ ಇರುವಂಥದ್ದು. ಎಸ್, ಕಾರ್ಮಿಕರ ಬಗ್ಗೆ ಮಾತನಾಡ್ತಾ ಇದ್ರಿ ತಾವು. ನಮ್ಮಲ್ಲಿ ಕನಿಷ್ಠ ಒಂದು 4-5 ಸಾವಿರಕ್ಕಿಂತ ಹೆಚ್ಚಿನ ವಲಸೆ ಕಾರ್ಮಿಕರಿದ್ದಾರೆ. ನಾನು ಮೊನ್ನೆ 3-4 ಭಾಗ ಹೋದಾಗ ಪಶ್ಚಿಮ ಬಂಗಾಳದವರು ಕೂಡ ಇದ್ದಾರೆ, ಬೆಂಗಳೂರಿನವರು, ಜೊತೆಗೆ ಬಿಹಾರದಿಂದ ಬಂದವರಿದ್ದಾರೆ, UP-ಯಿಂದ ಬಂದವರಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯದ ಬಹುಶಃ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕರ್ನಾಟಕದ ಭಾಗದ ಒಂದು 7-8 ಜಿಲ್ಲೆಯವರು, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಹಾವೇರಿ, ತುಂಬ ಕಡೆಯಿಂದ ವಲಸೆ ಕಾರ್ಮಿಕರು ನಮ್ಮಲ್ಲೇ ಬಂದು, ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ. ಕೆಲವರು 10-6 ವರ್ಷದಿಂದ ಕೂಡ ಇಲ್ಲೇ ಬಂದು ನೆಲೆಸಿದವರಿದ್ದಾರೆ. ಸೀಸನಲ್, ಯಾಕಂದರೆ ಅವರಿಗೆ ಅವರ ಮಳೆ ಬಂದಾಗ ಅಲ್ಲಿ ಹೋಗಿ ಬೇಸಾಯ ಮಾಡ್ತಾರೆ. ಉಳಿದ ಸಮಯ 90% ಅವರು ಹೆಚ್ಚಾಗಿ ಇಲ್ಲಿಯೇ ಬಂದು ವಾಸ್ತವ್ಯವಿದ್ದಾರೆ, ಮತ್ತು ಮಕ್ಕಳಿಗೆ ಶಾಲೆ ಕೂಡ ಇಲ್ಲಿಯೇ ವಿದ್ಯಾಭ್ಯಾಸ ಕೊಡಿ. ಅಂಥ ವಲಸೆ ಕಾರ್ಮಿಕರು ಬಾಡಿಗೆ ಮನೆಯಲ್ಲಿದ್ದಾರೆ. ನನಗೆ ಸಮಸ್ಯೆ ಅಂದರೆ, ನಾನೊಂದು ರಾಜ್ಯದ ಕೆಲವು ಅಧಿಕಾರಿಗಳ ಜೊತೆಗೆ, ನಮ್ಮ ಜಿಲ್ಲೆ ಆಡಳಿತದ ಜೊತೆಗೆ ನಾನು ಚರ್ಚೆ ಕೂಡ ಮಾಡಿದ್ದೆ. ಯಾಕಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲ ಸೂಚನೆಯನ್ನು ಕೊಟ್ಟಿದ್ರು, ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲೇ ಇರಿ ಅಂತ ಒಂದು ಸೂಚನೆ ಕೊಟ್ಟರು. ಮತ್ತು ಮನೆಯಲ್ಲೇ ಇರಿ ಅಂತ ಹೇಳಿದ್ದಾರೆ. ಆ ಮನೆಯಲ್ಲೇ ಇರಿ ಅಂತ ಒಂದು ಸೂಚನೆ ಬಂದಾಗ ಅವರಿಗೆ, ಹೆಚ್ಚಿನವರಿಗೆ ಅವರವರು ಊರಿಗೆ ಹೋಗಬೇಕಂತ ತವಕ ಇತ್ತು. ಯಾಕಂದರೆ ಇಲ್ಲಿ ನಾವು ಅವರು ಬಾಡಿಗೆ ಮನೆಯಲ್ಲಿದ್ದಾಗ ವಿಶೇಷವಾಗಿ ಅವರಿಗೆ ಬೇಕಾದ ಶೌಚಾಲಯ ವ್ಯವಸ್ಥೆ. ವಾಪಸ್ ಬರ್ತೀನಿ, ಮತ್ತೊಂದು ಕರೆ ಬಂದಿದೆ. ಹಲೋ ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ರಮೇಶ್ ಪೂಜಾರಿ ಅಂತ ಹೇಳಿ. ಎಸ್, ರಮೇಶ್ ಪೂಜಾರಿ ಅವರು ಯರ್ಮಾಳಿನಿಂದ. ಎಸ್, ಮಾತಾಡಿ ಶಾಸಕರು. ನಮಸ್ಕಾರ, ಹೇಳಿ. ಹಲೋ ಸರ್, ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆ. ಯರ್ಮಾಳಿನಿಂದ. ನಮಸ್ಕಾರ, ಹೇಳಿ. ಶಾಸಕರನ್ನು ಮಾತಾಡಲಿಕ್ಕೆ. ಮಾತಾಡಿ. ಶಾಸಕರೇ ನಮಸ್ಕಾರ. ನಮಸ್ಕಾರ, ಹೇಳಿ. ತುಂಬಾ ಮುತುವರ್ಜಿಯಿಂದ ಪರಿಹಾರ ಕಾರ್ಯಗಳನ್ನು ಮಾಡುತ್ತಿದೆ, ಧನ್ಯವಾದಗಳು. ಹಲೋ, ಹೌದು, ಹೇಳಿ. ಹಲೋ, ನಿಮ್ಮೆಲ್ಲರ ಸಹಕಾರದಿಂದ ಹೇಳಿ, ಧ್ವನಿ ಕೇಳಿಸ್ತಾ ಇದೆ, ಶಾಸಕರು ಕೇಳಿಸ್ಕೊಳ್ತಾ ಇದ್ದಾರೆ. ಮಾತಾಡಿ. ತುಂಬಾ ಮುತುವರ್ಜಿಯಿಂದ ಪರಿಹಾರ ಕಾರ್ಯಗಳನ್ನು ಒದಗಿಸಿದ್ದಾರೆ, ಧನ್ಯವಾದಗಳು. ಹಲೋ, ಹೇಳಿ. ಅದ್ರ ಒಟ್ಟಿಗೆ ಈ ದನಗಳ ಮೇವು ಸಿಗ್ತಾ ಇಲ್ಲ ಎರಡು ವಾರದಿಂದ. ನಮ್ಗೆಲ್ಲ ಈ ಪಶುಸಂಗೋಪನೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಹೇಗೆ ಮೇವಂದ್ರೆ ಯಾವುದು? ಆಹಾರ. ಹಲೋ, ಅಂದ್ರೆ ಸಮಸ್ಯೆ ಏನು? ಮೇವಿನ ಸಮಸ್ಯೆ ಹೇಗೆ ಅನ್ನುವಂಥದ್ದು. ಎಸ್, ಅಂದ್ರೆ ಪಶು ಆಹಾರ ಸಿಗ್ತಾ ಇಲ್ವಾ, ಬೈಹುಲ್ಲು ಸಿಗ್ತಾ ಇಲ್ವಾ, ಹೇಗೆ ಅಂತ, ಯಾವ ರೀತಿ ಸಮಸ್ಯೆ ಅಂತ ಕೇಳ್ತಿದ್ದಾರೆ. ಹಲೋ ಸರ್, ದಯವಿಟ್ಟು ತಾವು ಗೊತ್ತಾಯ್ತು. ಮೊನ್ನೆ ಅದನ್ನು ಕೂಡ ಜಿಲ್ಲಾಡಳಿತದಿಂದ ಕೆಲವು ಕಡೆ ತರುವಂತ
ವಿತರಣೆ ಮಾಡುವಂಥ ಸಂಸ್ಥೆಗೆ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ಸೂಚನೆ ಕೊಟ್ಟಿದ್ದೇವೆ. ಸಾಧ್ಯವಷ್ಟು ಅದನ್ನು ಕೊಡಲಿಕ್ಕೆ ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ವಿಷಯವನ್ನು ತಿಳಿಸಿದ್ದೇವೆ. ಅವರು ಸಂಪರ್ಕಿಸಿದ್ದಾರೆ ಮತ್ತು ಆಹಾರ ಪಡಿತಾರೆ. ಕೆಲವು ಕಡೆ ಬಂದಿದೆ ಕೂಡ. ಆದರೆ ಎಲ್ಲೆಲ್ಲಿ ನಿಮ್ಮ ನೇರ ಅದಕ್ಕೆ ವಿತರಣೆಗಾರರು ಸರಿಯಾದ ಮಾಹಿತಿ ಇಲ್ಲ. ಅದು ಎಲ್ಲಿ ಬರಬೇಕಾ ಅದನ್ನು ಆ ರೀತಿಯಲ್ಲಿ ಸಂಪರ್ಕ ಮಾಡಬೇಕಾದ್ರೆ ಇನ್ನೊಮ್ಮೆ ಅವರಿಗೆ ಗಮನಕ್ಕೆ ತರ್ತೇನೆ. ಎಸ್, ಧನ್ಯವಾದಗಳು ರಮೇಶ್ ಪೂಜಾರಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅಂದ್ರೆ ಇದೊಂದು ಸಮಸ್ಯೆ ಅಂದ್ರೆ ಪ್ರಾಣಿಗಳಿಗೆ ಮೊದಲೇ ಹೈನುಗಾರರ ಕೋಳಿಯ ಆಹಾರ ಕೂಡ ಕೆಲವು ಹೊರಗಿಂದ ಬರಬೇಕು. ಮತ್ತು ಇದು ಮುಖ್ಯವಾಗಿ ಪಶು ಆಹಾರಕ್ಕೆ ತುಂಬಾ ಕಡೆ ಗೇಟಲ್ಲಿ ಅಲ್ಲಲ್ಲಿ ತಡೆದಂತ ಹೇಳಿದ್ರು. ಆದರೂ ನಮಗೆ ಜಿಲ್ಲಾಧಿಕಾರಿಯವರು ಉಡುಪಿಯಲ್ಲಿ ಅಂತ ಇದೆ, ಎಲ್ಲ ಇಂಥ ಯಾರು ಇಂಥ ಕೃಷಿಕರು ಇರ್ತಾರೆ ಅಥವಾ ಅವರಿಗೆ ಮೂಲಭೂತ ಆಹಾರ ಇಂಥೆಲ್ಲ ಪೂರೈಕೆ ಆಗಬೇಕು. ಈಗ ತರಕಾರಿ, ಫ್ರೂಟ್ಸು ಇದರೊಟ್ಟಿಗೆ ಈಗ ಫಸ್ಟಿಗೆ ಆರಂಭದಲ್ಲಿ ಮೀನು ಕೂಡ ಸಿಗಲಿಲ್ಲ. ಅದನ್ನು ಕೂಡ ನಮಗೆ ಬಂದರ್ ಪ್ರದೇಶಕ್ಕೆ ಮೀನುಗಾರಿಕೆಗೆ ಬೋಟ್ ಬರಬಾರ್ದು ಅಂತ ಒಂದು ನಿರ್ಬಂಧ ಇತ್ತು. ಅದೇ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ 4-5 ಜನ ಹೋಗಿ ಬರುವುದಾದ್ರೆ ಮತ್ತೆ ಅದಕ್ಕೆ ಸಪರೇಟ್ ಆಗಿ ನಮ್ಮಲ್ಲಿ ನಾಡದೋಣಿ ಬರ್ತಾ ಇದೆ. ಮತ್ತು ಸಪರೇಟ್ ಅದಕ್ಕೆ ಮೀನುಗಾರಿಕೆಗೆ ನಮ್ಮೊಂದು ಇಡೀ ಗ್ರೌಂಡ್ ಅನ್ನೇ ಅದಕ್ಕೆ ಮಾರುಕಟ್ಟೆಯಾಗಿ ತಾತ್ಕಾಲಿಕವಾಗಿ ಈಗ ಕಡಪಾಡಿ ಕೋಟೆಯಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆ ಥರ ಹಲವು ಕಡೆ ಮಾಡಿದ್ದಾರೆ. ಅಂದರೆ 100% ನಾವು ಇದರಲ್ಲಿ ಯಶಸ್ವಿಯಾಗಿಲ್ಲ ಅಂತ ಆಗಿಲ್ಲ. ಆದರೆ ಒಂದು 75-80% ಜನರ ಅವಶ್ಯಕತೆಗಳಿಗೆ ಸರಿಯಾಗಿ ಸ್ಪಂದಿಸಿದ್ದಾರೆ ಸರ್. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೂಡುಬೆಳ್ಳೆಯಿಂದ ಮಾತಾಡ್ತಾ ಇದ್ದೇವೆ. ಮೂಡುಬೆಳ್ಳೆಯಿಂದ. ಎಸ್, ದೀಪಕ್ ಅವರು ಮಾತಾಡಿ. ಶಾಸಕರು ಲಾಲಾಜನ ನಮಸ್ಕಾರ. ನಮಸ್ಕಾರ. ನಮ್ಮ ಮೂಡುಬೆಳ್ಳೆ ವ್ಯಾಪ್ತಿಯಲ್ಲಿ PDO ಹಾಗೂ ನಮ್ಮ ರಾಜೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ನಾಯಿಗಳಿಗೆ ಮತ್ತೆ ಈ ಪಕ್ಷಿಗಳಿಗೆ ದಿನನಿತ್ಯ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಆದ್ರೆ ಬೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಮ್ಮ ಸರ್ಕಾರಿ ಗುಡ್ಡೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ ಒಂದು 14-20 ನಾಯಿಗಳ ಸತ್ತ ಒಂದು ನ್ಯೂಸ್ ಇದೆ ಸರ್. ಅದಕ್ಕೊಂದು ನಿಮ್ಮ ನೇತೃತ್ವದಲ್ಲಿ ಎಂತಾದ್ರೂ ಮಾಡ್ಬೇಕು ಸರ್ ಅದಕ್ಕೆ. ನಿನ್ನೆ ನಮ್ಮ ಕಟ್ಪಾಡಿಯಲ್ಲಿ ನಾನು ಬರುವಾಗ 1-2 ಜನ ಬೈಕ್ ಇಟ್ಕೊಂಡು ಬಂದಿದ್ರು. ಅಂತ ಬೀದಿ ನಾಯಿಗಳಿಗೆ ಆಹಾರ ವಿತರಣೆ ಮಾಡಲಿಕ್ಕೆ ಅಂತ ಒಂದು ಸಣ್ಣ ಟೀಮ್ ಹೊರಟಿದೆ. ಅದು ಎಲ್ಲ ಕಡೆ ಇದು ಆಗ್ತಾ ಇಲ್ಲ. ಆದರೂ ಇಂಥದ್ದು ಗಮನ ಬಂದಾಗ ಖಂಡಿತವಾಗಿ ಅದಕ್ಕೆ ನಮ್ಮ ಸೈಡಿಂದ ಏನು ಸಹಾಯ ಮಾಡ್ಬೋದು. ಅಥವಾ ಯಾಕಂದರೆ ತುಂಬ ಕಡೆ ಜನರಿಗೆ ಆಹಾರ ಕೊಡ್ತಾ ಇದ್ದೇವೆ. ಯಾಕಂದರೆ ನನ್ನ ಪ್ರಕಾರ ಒಂದು 2,500-3 ಸಾವಿರಕ್ಕಿಂತ ಹೆಚ್ಚಿನ ಮಧ್ಯಾಹ್ನದ ಮತ್ತು ಸಾಯಂಕಾಲದ ಊಟೋಪಚಾರ ಜನರಿಗೆ ತಲುಪಿಸುವಂಥ ತುಂಬ ವಾಹನದಲ್ಲಿ ತುಂಬ ಟೀಮ್ ಇದೆ. ಒಬ್ಬರಿಬ್ಬರು ಅಂತಲ್ಲ, ನನ್ನ ಪ್ರಕಾರ ಒಂದು 10 ಕಡೆಯಿಂದ ಆ ಥರ ಆಹಾರ ವಿತರಣೆ ಒಂದೊಂದು ಸೆಂಟರಲ್ಲಿ 500-600ಕ್ಕಿಂತ ಜಾಸ್ತಿ ಊಟ ವಿತರಣೆ ಆದಂಥ ಕೂಡ ಉದಾಹರಣೆ ಇದೆ. ಅಂಥದ್ದು ಬಹುಶಃ ಇಂಥ ಒಂದು ಜಾನುವಾರುಗಳಿಗೆ ಅಥವಾ ನಮ್ಮ ಸಾಕು ನಾಯಿಗಳಿಗೆ ಅಥವಾ ಏನಾದರೂ ಇಂಥ ಎಲ್ಲಿ ಅವಶ್ಯಕತೆ ಇದೆ ಅದರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ತೇವೆ. ಸಾಧ್ಯ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಲಿಕ್ಕೆ ಹೇಳ್ತೇವೆ. ಎಸ್, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕೆ ದೀಪಕ್ ಅವರೀಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುಭಾಷಿಣಿ ಅಂತ ಕಾಪುವಿಂದ ಆಶಾ ಕಾರ್ಯಕರ್ತೆ ಮಾತಾಡ್ತಿದ್ದೇನೆ. ಎಸ್, ಆಶಾ ಕಾರ್ಯಕರ್ತೆ ಸುಭಾಷಿಣಿ ಅವರು. ಎಸ್, ಮಾತನಾಡಿ, ಶಾಸಕರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಮಸ್ತೆ. ಹಲೋ, ಮಾತಾಡಿ ಮೇಡಮ್, ಮಾತಾಡಿ, ಕೇಳಿಸಿಕೊಳ್ತಾ ಇದ್ದಾರೆ. ತಾವು ನಮ್ಮ ಚಾನೆಲ್ ಅಲ್ಲಿ ನೀಡಿದಂತೆ 8 ತಾರೀಕಿಗೆ ನಮ್ಮ ಆಶಾ ಕಾರ್ಯಕರ್ತೆಯರ ಪರವಾಗಿ ಮಾತಾಡಿದ್ದೀರಿ. ಹಾಗೆ ನಮ್ಗೆ ದಿನಬಳಕೆ ಆಹಾರವನ್ನು ನೀಡುತ್ತೇನೆ ಎಂದು ತಿಳಿಸಿರುವ ಪ್ರಕಾರ ನಮ್ಮ ಕಾಪು ಕ್ಷೇತ್ರದ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ದಿನಬಳಕೆಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ನೀಡಿರ್ತೀರಿ ಸರ್. ನಮ್ಮ ಎಲ್ಲಾ ಕಾಪು ಕ್ಷೇತ್ರದ ಎಲ್ಲಾ ಆಶಾ ಕಾರ್ಯಕರ್ತೆಯರ ಪರವಾಗಿ ನಾನು ಧನ್ಯವಾದವನ್ನು ಕೊಡ್ತಿದ್ದೀನಿ ಸರ್. ನಮಸ್ಕಾರ, ವಂದನೆಗಳು. ಎಸ್, ಧನ್ಯವಾದಗಳು ಮೇಡಮ್. ಅಂದ್ರೆ ಬಹುಶಃ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. 200ಕ್ಕಿಂತ ಹೆಚ್ಚಿನ ಆಶಾ ಕಾರ್ಯಕರ್ತರು ನಮ್ಮ ಕಾಪು ಕ್ಷೇತ್ರದಲ್ಲಿ. ಅದು ನಮ್ದು 2 ತಹಶೀಲ್ದಾರ್ ಬರ್ತಾರೆ. ಯಾಕಂದ್ರೆ ನಮ್ಮ ಉತ್ತರ ಭಾಗಕ್ಕೆ ಒಂದು 9 ಪಂಚಾಯತ್ಗೆ ಒಬ್ಬರು ತಹಶೀಲ್ದಾರ್, ನಮಗೆ ಕಾಪು ಭಾಗಕ್ಕೆ ಒಂದು ತಹಶೀಲ್ದಾರ್ ಇದೆ. ಹಾಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಹಾಗೆ ನಮಗೆ ಉತ್ತರ ಭಾಗದ ನಮ್ಮ ಹಿರಿಯಾಡ್ಕ ಪೆರಡೂರು ಭಾಗ ಕೂಡ ಇದೆ. ಹಾಗೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಅವರ ಸೇವೆಯನ್ನು ಗುರುತಿಸಿಕೊಂಡು ಏನಾದರೂ ಒಂದು ನಮ್ಮ ಕಡೆಯಿಂದ ಶಾಸಕರಾಗಿ ನಾನು ಒಬ್ಬನೇ ಅಂತಲ್ಲ, ನನಗೆ ಕೂಡ ಬೇರೆ ಬೇರೆ ಮಠಾಧೀಶರುಗಳು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಒಟ್ಟು ಮಾಡಿ ನಾವು ಒಂದು ಕಿಟ್ ಅಂತೇಳಿ ಸ್ವಾಮೀಜಿಯವ್ರ ವಿಶೇಷವಾಗಿ ನಾನು ಪೇಜಾವರ ಸ್ವಾಮೀಜಿಯವರನ್ನು ಉಲ್ಲೇಖ ಮಾಡ್ತೇನೆ. ಯಾಕಂದರೆ ಅವರ ಹತ್ರ ಈ ವಿಷಯನೇ ಹೇಳಿದಾಗೆ ಅವರು ಸುಮಾರು 200 ಕಿಟ್ ನಮಗೆ ಆಶಾ ಕಾರ್ಯಕರ್ತರಿಗೆ ಕೊಡಬೇಕಂತಲೇ ಅವರು ಕಳಿಸಿಕೊಟ್ರು. ಬಹುಶಃ ಇಂಥದ್ದು ಮಾನವೀಯ ನೆಲೆಯಲ್ಲಿ ತುಂಬ ಜನರಿಗೆ ಅವರು, ಯಾಕಂದರೆ ಅರೆ ಸರ್ಕಾರಿ ನೌಕರರು ಮತ್ತೆ ನೇರವಾಗಿ ಕ್ಷೇತ್ರಕ್ಕೆ ಹೋಗಿ ಜನರ ಸಮಸ್ಯೆ ಕಷ್ಟ ಸುಖ ಎಲ್ಲ ತಿಳ್ಕೊಂಡು ಬರುವಂಥದ್ದು, ಅಥವಾ ಯಾರಾದರೂ
ಈ ತರ ಮಾಹಿತಿಗಳನ್ನು ಕಲೆ ಹಾಕ್ಬೇಕಿದ್ರೆ, yes. ಕೇಸಿಗೆ ಅವರನ್ನು ಹೆಸರು ಶಿಫಾರಸು ಮಾಡಲಿಕ್ಕೆ ಯಾರಾದರೂ ವಿದೇಶದಿಂದ ಬಂದವರು, ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ ಬಂದಿದ್ರೆ ಅಂತ ಮಾಹಿತಿ ಸಿಗುವುದೇ ನಮಗೆ ಆಶಾ ಕಾರ್ಯಕರ್ತರಿಂದ ಜಾಸ್ತಿ ವಿಶೇಷವಾಗಿ. ಅಂಥದವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮತ್ತೆ ಅವರ ದೇಹಕ್ಕೂ ಕೂಡ ಇಂಥ ಕಾಯಿಲೆ ಹರಡುವ ಭೀತಿ ಅಪಾಯ ಇದ್ರೂ ಕೂಡ ಅವರು ಇದರಿಂದ ತುಂಬಾ ಫೀಲ್ಡ್ ಅಲ್ಲಿ ಕೆಲಸ ಕಾರ್ಯ ಮಾಡಿದ್ದಾರೆ. ಅವರು ಗುರುತಿಸಬೇಕೆಂಬ ಒಂದು ಇಚ್ಛೆ ತುಂಬಾ ಸದಸ್ಯರದ ಅಭಿಪ್ರಾಯ ಮತ್ತು ಅಧಿಕಾರಿಗಳ ಹತ್ರ ಮಾತಾಡಿದಾಗ ಕೂಡ ಆ ಥರ ಬಂತು. ಅದಕ್ಕೆ ನಾನು ಅದಕ್ಕೆ ಮುಂಚೂಣಿಯಾಗಿ ಮುಂದೆ ಹೋದೆ. ಬಹುಶಃ ನನ್ನ ಇದನ್ನೇ ಬೇರೆಯವರು ಕೂಡ ಈಗ ಆಶಾ ಕಾರ್ಯಕರ್ತೆಯರ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ. ವಾಪಸ್ ಬರ್ತೀನಿ, ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಸರ್? ಸಂತೋಷ್ ಅಂತ, ಕಾಪುಯಿಂದ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಶಾಸಕರಿದ್ದಾರೆ. ಶಾಸಕರು ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಈಗ ನಮ್ಮ ಕೇಂದ್ರದಿಂದ ಮೋದಿಜಿಯವರು 21 ದಿವಸದ ಲಾಕ್ಡೌನ್ ಮಾಡಿದ್ರು. ಆಮೇಲೆ ಪುನಃ ಅದನ್ನು ಮುಂದುವರಿಸಿದ್ರು 3 ತಾರೀಕು ತನಕ. ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ ಸರ್. ಈಗ ಇಲ್ಲಿ ಸಮಸ್ಯೆ ಏನಂದ್ರೆ, ಈಗ ನಮ್ಗೆ ಒಂದು ದಿನಕ್ಕೆ ಒಂದು 7ರಿಂದ 11 ಗಂಟೆವರೆಗೆ ಕಾಪಲ್ಲಿ ದಿನಸಿ ಮತ್ತೆ ತರಕಾರಿ ಇದನ್ನೆಲ್ಲ ತಗೊಳ್ಳಿಕ್ಕೆ, ಅವಶ್ಯ ವಸ್ತು ಏನಿದೆ ಅದನ್ನು ತಗೊಳ್ಳಿಕ್ಕೆ ಒಂದು ನಮ್ಮ DC ಅವರು, ಜಿಲ್ಲಾಧಿಕಾರಿ ಅವರು ಒಂದು ಇದು ಕೊಟ್ಟಿದ್ದಾರೆ, ಟೈಮಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಈಗ ಒಂದು ರಿಕ್ಷಾ ಚಾಲಕರು ಈಗ ಮನೆಯಲ್ಲಿದ್ದ ಕಾರು ಮತ್ತೆ ಬೈಕ್ ಅವರು ಬಂದು ಅವರಿಗೆ ಬೇಕಾದ ವಸ್ತುವನ್ನೆಲ್ಲ ತಕೊಂಡು ಹೋಗ್ತಾರೆ. ಈಗ ನಮ್ಮ ಮನೆಯಲ್ಲಿ ಕಾರ್ ಇಲ್ಲ, ಬೈಕ್ ಇಲ್ಲ, ನಮ್ಗಿರೋದು ಒಂದು ಆಟೋ. ಈಗ ನಮ್ಮ ಮನೆಗೆ ಬೇಕಾದ ಅವಶ್ಯ ವಸ್ತುವನ್ನು ತರಲಿಕ್ಕೆ, ನಮಗೆ ಕಾಪಿಗೆ ಬರ್ಲಿಕ್ಕೆ ಪೊಲೀಸ್ ಅವರು, ಇಲಾಖೆಯವರು ಬಿಡುದಿಲ್ಲ. ಯಾವುದು ನಮ್ಮ ಮನೆಗೆ ಸ್ವಂತ ನಮ್ಮ ರಿಕ್ಷಾದಲ್ಲಿ ಸಾಮಾನು ತರಲಿಕ್ಕೆ ಬಿಡುದಿಲ್ಲ. ಮೊನ್ನೆಲ್ಲ ಗಾಡಿ ಸೀಸ್ ಮಾಡಿದ್ರು. ನಾವ್ ಹೇಳಿದೆ ನಮ್ದು ಮನೆಯದ್ದು ಸಾಮಾನು ತಕೊಂಡು ಹೋಗ್ಲಿಕ್ಕೆ ಅಂತ. ಅದಕ್ಕೆ ಹೇಳ್ತಾರೆ ನೀವು ನಡ್ಕೊಂಡು ಬನ್ನಿ ಅಂತ. ಹಾಗಾದ್ರೆ ನಮ್ಮ ಮನೆಯಲ್ಲಿ ವೆಹಿಕಲ್ ಇಲ್ಲದೆ ನಮ್ಮ ಇದು ವೆಹಿಕಲ್ ತರ್ಲಿಕ್ಕೆ ಇಲ್ಲವಾ ಸರ್? ಅಲ್ಲ, 11 ಗಂಟೆವರೆಗೆ ಅಂತೇಳಿ ನಾವು ಮಾತಾಡಿದಾಗ ಮಾನ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರದ್ದು ಮತ್ತು SI ಅವ್ರದ್ದು ಈ ಬಗ್ಗೆ ನಾವು ಮೊದಲೇ ಸಮಾಲೋಚನೆ ಮಾಡಿದ್ದೇವೆ. ಆದರೆ ಅವ್ರೇನು ಹೇಳಿದರು, ಮೊನ್ನೆ 3 ದಿವಸ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದೇವೆ ನಾವು. ಯಾಕಂದರೆ ತುಂಬ ಒಂದು 10-15 ರಿಕ್ಷಾ ಬರಬೇಕಿದೆ. ಯಾಕಂದರೆ ಪಡಿತರ ಆಹಾರವನ್ನು ಕೊಂಡೋಗ್ಲಿಕ್ಕೆ ರಿಕ್ಷಾ ಬೇಕು. ಆದರೆ ಒಂದು 25ಕ್ಕಿಂತ ಜಾಸ್ತಿ ರಿಕ್ಷಾದವರು ಬಂದು ಲೈನ್ ಇಟ್ಕೊಂಡು ಹೇಳ್ತಾರೆ. ನೋಡಿಲ್ಲ, ಆದರೆ ಅವರು ಹೇಳಿದಾಗ ಅದು ಸ್ಪಷ್ಟೀಕರಣ ಆ ಥರ ಕೊಟ್ಟರು. ಎಲ್ಲರ ಮನೆಯಲ್ಲಿ ವೆಹಿಕಲ್ ಇರುದಿಲ್ಲ. ಈಗ ಒಂದು ರೇಷನ್ ಅಂಗಡಿ ಅಥವಾ ಬೇರೆ ಏನು ಸಾಮಾನು ತರದಿದ್ರೆ ಅವ್ರು ನಡ್ಕೊಂಡು ಹೋಗಿ ತರ್ಲಿಕ್ಕೆ ಆಗ್ತದೆ. ನಡ್ಕೊಂಡು ಹೋಗೋದು ಬೇಡ, ನೀವು ವಾಹನ ಇದ್ರೆ ವಾಹನದಲ್ಲೇ ಬನ್ನಿ. ಯಾಕಂದ್ರೆ ನಾನು ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದೇನೆ. ಯಾಕಂದ್ರೆ ಅಲ್ಲ, ಮೊನ್ನೆ ನಾವು ನಮ್ಮ ಮನೆಯದ್ದು ಸಾಮಾನು ತರ್ಲಿಕ್ಕೆ ಕಾಪಿಗೆ ಬಂದಾಗ ನಮ್ಮ ರಿಕ್ಷಾನ್ನು ಇದು ಅಡ್ಡ ಹಾಕಿ ಎಲ್ಲ ಬೈದು ಇದು ಮಾಡಿದ್ರು. ನಾವ್ ಹೇಳಿದ್ ಇಲ್ಲ ಸರ್, ನಮ್ದು ಮನೆಯದ್ದು ಸಾಮಾನು ತಗೊಂಡ್ರೆ ಬೇಕಾದ್ರೆ ನಡ್ಕೊಂಡು ಬಾಪ, ನಡ್ಕೊಂಡು ಬಂದು ತಗೊಂಡು ಹೋಗೋಣ. ಹಾಗಾದ್ರೆ ಪ್ರೈವೇಟ್ ಗಾಡಿ ಅವರಿಗೆ ಇದಿಲ್ಲ, ಲಾಕ್ಡೌನ್ ಇಲ್ವಾ ಸರ್? ನಮ್ಮಂತ ಬಡವರಿಗೆ ಮಾತ್ರ ಲಾಕ್ಡೌನ್. 11 ಗಂಟೆ ಒಳಗೆ ಆದ್ರೆ ಅವರು ಇಲ್ಲ, ನಾವು ಬಂದದ್ದು 10 ಗಂಟೆಗೆ, 8 ಗಂಟೆ ಬಂದು ಸಾಮಾನಲ್ಲಿ ತಗೊಂಡು 10 ಗಂಟೆ ವಾಪಸ್ ಹೋಗುವಾಗ ರಿಕ್ಷಾ ನಿಲ್ಲಿಸಿದ್ರು. ಅದಲ್ಲದೆ ಬೇರೆ ಒಂದು 8-10 ರಿಕ್ಷಾ ನಿಲ್ಲಿಸಿ ಅದರಲ್ಲಿ ಹೆಂಗಸರು ಸಹ ಇದ್ರು, ಅವರನ್ನು ಸಹ ಇಳಿಸಿದ್ದಾರೆ ಕೆಳಗೆ. ಹಾಗಾದ್ರೆ ಅವ್ರು ಹೇಗೆ ಸರ್ ಮನೆಗೆಲ್ಲ ಹೋಗುದು? ಅಂತದಿದ್ರೆ ಗಮನಕ್ಕೆ ತನ್ನಿ, ಖಂಡಿತವಾಗಿ ಅವ್ರ ಹತ್ರ ಇನ್ನೊಮ್ಮೆ ಕೇಳ್ತೇನೆ ನಾನು. ಮೊನ್ನೆ ಈ ಒಂದು ಘಟನೆ ಆದಾಗ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೇನೆ. ಅವರು ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಮತ್ತು ಕೊರೋನಾ ವಿಷಯದಲ್ಲಿ ಈಗ ನಮ್ಮ ಪೊಲೀಸ್ ಇಲಾಖೆ ಸಹ ಅವರ ಒಂದು ಜೀವದ ಹಂಗು ತೋರಿದು ಅವರು ಸಹ ಕೆಲಸ ಮಾಡ್ತಾರೆ, ಮಾಧ್ಯಮದವರು ವರ್ಗದವರು ಸಹ ಮಾಡ್ತಾರೆ, ನಮ್ಮ ಜನಪ್ರತಿನಿಧಿಯಾದ ನೀವು ಸಹ ಮಾಡ್ತೀರಿ ಸರ್. ಹಾಗೆ ನಮ್ಗೆ ಇಂಥದ್ದೊಂದು ಸಮಸ್ಯೆ ಬಂದಾಗ ಸ್ವಲ್ಪ ನೀವು ಅದಕ್ಕೆ ಸ್ಪಂದನೆ ನೀಡ್ಬೇಕು ಸರ್. ಅದಕ್ಕಾಗಿ ನಾವೊಂದು ರಿಕ್ವೆಸ್ಟ್ ಮಾಡುದು, ನಾವು ಬೇರೆ ಬಾಡಿಗೆ ಮಾಡುದಲ್ಲ. ಈಗ ಬಾಡಿಗೆ ಅಂದ್ರೆ ಜನ ಜಾಸ್ತಿ ಬರ್ತಾರೆ, ಆ ಕಾಪಲ್ಲಿ ರಿಕ್ಷಾ ಸಿಗ್ತದೆ, ನಾವು ಹೋಗುವ ಸಾಮಾನು ತರುವಂತ. ಹಾಗೆಲ್ಲ ಇದು ನಮಗೆ ಬೇಕಾದ ಸಾಮಾನು ಸಹ ತರ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಉಂಟು ಸರ್. ಅದನ್ನು ಸರಿ ಮಾಡುವ. ಈಗ ಇಷ್ಟರೊಳಗೆ ಆ ಥರ ಆಗಿದ್ರೆ ಅದನ್ನು ಗಮನಕ್ಕೆ ತರ್ತೇನೆ ಅವರಿಗೆ ಖಂಡಿತವಾಗಿ. ಮೊನ್ನೆ ನಾನು ಈ ಥರ ಕೆಲವರಿಗೆ ಪೆನಾಲ್ಟಿ ಹಾಕಿದ್ದಾರೆ ಅಂತ ಹೇಳಿ ವಿಚಾರಿಸಿದಾಗ 3 ದಿವಸ ಸತತವಾಗಿ ಅಲ್ಲ ಈಗೇನೆ ಈಗ ಉಚ್ಚಿಲದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ರಿಕ್ಷಾದ್ದು ಆಚೆ ಈಚೆ ಸಾಮಾನು ತರಲಿಕ್ಕೆ ಇದು ಮಾಡ್ತಾರೆ. ಮತ್ತೆ ಪಡುಬಿದ್ರಿಯಲ್ಲಿ ಸಹ ಉಂಟು. ಆದ್ರೆ ಕಾಪಲ್ಲಿ ಒಂದು ರಿಕ್ಷಾ ಬರ್ಲಿಕ್ಕೆ ಬಿಡುದಿಲ್ಲ. ರಿಕ್ಷಾ ಸ್ವಂತ ಡ್ರೈವರ್ ಅವರ ಮನೆಗೆ ಸಾಮಾನು ತಗೊಂಡು ಹೋಗ್ಲಿಕ್ಕೆ ರಿಕ್ಷಾ ಕಾಪಿಗೆ ಬರುದು ಕೇಳುವಾಗ 2-3 ದಿವಸ ನಿರ್ದಿಷ್ಟವಾಗಿ ಯಾರು ಪೊಲೀಸ್ ನಿಮ್ಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅವರ ಹೆಸರು ಹೇಳಿ. ನಾನು ಖಂಡಿತವಾಗಿ ಅದನ್ನು ಇನ್ನೊಮ್ಮೆ ವಿಚಾರ ಮಾಡಿಸಿ ಅವ್ರ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ತೊಂದರೆ ಆಗದಾಗ ಕೂಡ ನೋಡ್ತೇವೆ. ತಮಗೆ ಒಂದು ಪೊಲೀಸ್ ಅವರದ್ದು ಒಂದು ಇದು ಬಂದಿರ್ಲಿಕ್ಕೆ ಇರ್ಬೋದು. ಒಂದು ASI ಆಗಿದ್ದವರು ಅವರು ಈಗ ರಿಕ್ಷಾ ನಿಲ್ಲಿಸಲ್ಲದೆ ಬೇರೆ ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈತಾರೆ ಸರ್. ಅದನ್ನು ಸರಿ ಮಾಡುವ. ಮತ್ತೆ ಅಂತ ಯಾರಾದ್ರೂ ನಿಮಗೆ ಪೊಲೀಸ್ ನಿರ್ದಿಷ್ಟವಾಗಿ ಅಂತ ಹೆಸರು ಗೊತ್ತಿದ್ರೆ ಅದು ಯಾರಂತೇಳಿ ಈಗ ಬೇಡ ಇದ್ರೆ ಮತ್ತೆ ಅದ್ರ ಗಮನಕ್ಕೆ ತನ್ನಿ. ಮಾಧ್ಯಮದಲ್ಲಿ ಬೇಡ, ಗಮನಕ್ಕೆ ತನ್ನಿ. ಯಾರು ಕರೆಸಿ ನಿಮ್ಮ ಗಮನಕ್ಕೆ ಬಂದಿರಬಹುದಂತ ನಮ್ದು ಅನಿಸಿಕೆ ಇದೆ ಸರ್. ಅಲ್ಲ, ತುಂಬಾ ಕಂಪ್ಲೇಂಟ್ ಉಂಟು ಅವರದ್ದು. ಅದು ಯಾರಂತ ನೋಡುವ. ಅವರನ್ನು ಅಂತ ಅವರನ್ನು ಏನ್ ಮಾಡ್ಬೇಕು ಏನಾಗಂತ
ಈಗಲ್ಲಾದರೂ ಮುಂದಕ್ಕೆ ಆದರೂ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಖಂಡಿತ. ಹೌದು ಸರ್, ಯಾಕಂದ್ರೆ ನಿಮ್ದು ಒಂದು ಇದು ಕೆಲಸ ತುಂಬಾ ಒಳ್ಳೇದು ಮಾಡ್ತಿದ್ದೀರಿ, ಹಾಗಾಗಿ ನಮ್ಗೂ ಸಹ ಒಂದು ಹೆಲ್ಪ್ ಮಾಡಬೇಕು. ನಿಮ್ದು ಇಷ್ಟರವರೆಗೆ ಯಾವುದೊಂದು ಕಪ್ಪು ಚುಕ್ಕೆ ಇಲ್ಲ. ನಮ್ಮ ಕಾಪು ಕ್ಷೇತ್ರದಲ್ಲಿ ನಿಮ್ಮಂತ ಒಂದು ಜನಪ್ರತಿನಿಧಿಯನ್ನು ನಾವು ಆರಿಸಿ ಕಳಿಸಿದ್ದೇವೆ. ಬಹಳ ಸಂತೋಷ ಇದೆ ಸರ್, ನಿಮ್ಮ ವಿಷಯದಲ್ಲಿ ತುಂಬಾ ಹೆಮ್ಮೆ ಇದೆ ಸರ್. ಆಗಲಿ, ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡುವ ಎಲ್ಲರೂ ಸೇರಿ. ಯಾಕಂದ್ರೆ ನಾನು ಒಬ್ಬನೇ ಅಂತಲ್ಲ, ನೀವೆಲ್ಲ ಸಹಕಾರ ಕೊಟ್ಟದಿಲ್ಲ ಕೆಲಸ ಮಾಡಲಿಕ್ಕೆ. ನೋಡಿದಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಲಾಲಾಜಿ ಮೆಂದನ್ ಅಂತ ಒಂದು MLA ನಮ್ಗೆ ಸಿಗ್ಲಿಕ್ಕಿಲ್ಲ, ಅಷ್ಟೊಂದು ಸಾಧು ಸ್ವಭಾವದ ಒಂದು ಜನ, ಅದಕ್ಕಾಗಿ ಹೇಳಿ ಸರ್. ಆಗಲಿ, ಧನ್ಯವಾದ. ಎಸ್ ಧನ್ಯವಾದಗಳು ಸಂತೋಷ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ತಮ್ಮ ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರ ದೊರಕುತ್ತೆ ಅನ್ನುವಂತಹ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಅಥವಾ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಖಂಡಿತವಾಗ್ಲೂ ಅವರ ಈಡೇರುತ್ತೆ ಅನ್ನುವಂಥದ್ದು. ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವರ ಸೇವೆಯನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ. ಯಾಕಂದ್ರೆ ಹೇಳಿದ್ರೆ ಹೈಯೆಸ್ಟ್ ರಿಸ್ಕ್ಗೆ ಎಕ್ಸ್ಪೋಸ್ ಆಗುವಂತಹ ಸಾಧ್ಯತೆ ಇರುವಂಥದ್ದು ಕೂಡ ಅವರಿಗೆ. ಅಂದ್ರೆ ತಳಮಟ್ಟದಲ್ಲಿ ಹೋಗಿ ಸಂಚಾರವನ್ನ ಮಾಡಿ ಅದರ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಅವರಿಗೆ ಬರುತ್ತೆ. ಅವರಿಗೆ ಸಮರ್ಪಕವಾಗಿ ಸ್ಪಂದನೆಗಳು ಸಿಗೋದಿಲ್ಲ. ಬಹುಶಃ ಉಡುಪಿ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ವಾಪಸ್ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸುನಿಲ್ ಕೋಟೆ ಅಂತ, ಹೆಜಮಾಡಿ ಕಡವಿನ ಬಾಗಿಲಿಂದ. ಹೆಜಮಾಡಿ ಸುನಿಲ್ ಅವರು ಮಾತಾಡಿ, ಶಾಸಕರಿದ್ದಾರೆ. ಸರ್ ನಮಸ್ತೆ ಶಾಸಕರಿಗೆ. ನಮಸ್ಕಾರ, ಬನ್ನಿ. ಇದ್ನಂತ ಕೆಲಸ ಬರೋ ಎಂಕೊಲ್ಲಟಕ್ಕೆ ಏನೊಂದಿಲ್ಲ ತಗೊಂದಿಲ್ಲ, ಬಾರಿ ಅಂತ ಕೆಲಸ ಮಾಡ್ತೊಂದಿಲ್ಲ ಸರ್. ಮಸ್ತ್ ಸೊಲ್ಮೇಲು ಅಭಿನಂದನೆಗಳು. ಧನ್ಯವಾದ. ಲಾಸ್ಟ್ ಎಂಕಲ್ನ ಕಡವಿನ ಬಾಗಿಲು ಸರ್, ಎಂಕಲ್ಲೇಗ ಒಂಚೂರು ಪನ್ನಗ ನೆಟೆ ಪೊಲೀಸ್ ದಾಖಲ ಒಂಚೂರು ಸಮಸ್ಯೆ ಇತ್ತು. ಅವು ಕೂಡ ಉನ್ನಾನ್ ಸರ್ ಕೇಳ್ನಾಗ ಬಿಡ್ತೀರಿ ಎಂಕಲೆ ಬಣ್ಣ ಎಂಕುಲ ಅವ್ರು ಬೋರ್ಡ್ ಡಿಂಚಿ ಬರ್ದೆ ಚೆಕ್ ಪೋಸ್ಟ್ ಅಲ್ಪತಿ ಬೊಕ್ಕ ಎಂಕಲಿಗೆ ಸರ್ ನೆಟ ಒಂಚೂರು ಪಾಪ ದಾಖಲು ಉಳ್ಳೇರು ಸರ್, ಸುಮಾರು ಇಲ್ಲುಂಡು. ನಮ್ಮ ಗವರ್ಮೆಂಟ್ ನಂಗೆ ಒಂಚೂರು ದಾಲ ಅಲ್ಪ ಎಲ್ಲ ಬೈದಿದ್ದೇರು ಪಂಚಾಯತ್ ಕುಲಾಡಿ ಎಲ್ಲ ಅರ್ಧಲ್ಲ ಒಂಚೂರು ಬೈದ್ಯಲ್ಲ ಎಲ್ಲ ಒಂಚೂರು ವ್ಯವಸ್ಥೆ ಮಾಡ್ಕೊಂಡು ಪೂರ ಕೂಲಿಗಾರನಿಗೆ ರೇಪುಂಡು ಪೂರ ಟೆಂಪೋ ಡ್ರೈವರ್ ಮೇಸ್ತ್ರಿ ಬೆಲೆ ಹೋಗಿನ ಕುಲು ಅಕುಲ್ ಮಕ್ಕಳು ಪೂರ ಸರ್ಕಾರ ರೇಷನ್ ಕಾರ್ಡ್ BPL APL ದಾಖಲೆಗೆ ವ್ಯವಸ್ಥೆ ಮಾಡ್ದಿರುತ್ತೆ ಪಡಿತಾರೆ. ಬ್ಯಾತಿ ಕೆಲವು ಸಂಘ ಸಂಸ್ಥೆಗೆಲ್ಲ ಸಹಕಾರ ಕೊಡ್ತೇವೆ. ವಿಶೇಷವಾದ ಬಂಜಾರ ಪ್ರಕಾಶ್ ಶೆಟ್ರು ಅಂತ ಸಹಾಯ ಮಾಡ್ತಿರ್ತೀರಿ, ಬಂಟಾರ ಸಂಘದ ಮೂಲಕ ಸಹಾಯ ಆಗ್ತೀನಿ. ಬೇತೆ ಕೆಲವು ಮಠಾಧೀಶರ್ನಾಗಲಿ ಬೇತೆ ಕೆಲವು ಸಂಘ ಸಂಸ್ಥೆಗಳು ಮಸ್ತ್ ಕಿಟ್ಟು ಕೊಡ್ತೇರಿ. ಮಸ್ತ್ ಜನ ಲಿಸ್ಟ್ ಹೆಂಗೆ ಮಲ್ಪನಾತು, ಲಿಸ್ಟ್ ನಿಗೆಲ್ಲ ಸ್ಥಳೀಯರೇ ಕೊಡ್ತೀನಿ ಲಿಸ್ಟ್ ಕೊಡ್ತೀನಿ. ಲಿಸ್ಟಿಗೆ ಸರಿಯಾದ ಸಾಧ್ಯ ಏನಾಯ್ತು ಪೂರ್ತಿ 100% ಹೆಂಗೆ ರೀಚ್ ಆತನ ಗೊತ್ತಿಜ್ಜಿ ಅಂತೂ ಒಂಜಿ 60-70% ಅಲ್ಲ ಇಂಚಿನ ಏರ ಪಟ್ಟಿ ಬೈದನ ಅಂಚಿನ ಕಡೆಗೆ ಆಹಾರ ಪಡಿತಾರೆ ಏನಾಳು ವ್ಯವಸ್ಥೆ ಮಾಡ್ತು ಕೊಡ್ತಾ ಬಕ್ಕಂತ ಸರ್ಕಾರ ಮತ್ತೆ BPL ಪಟ್ಟಿ APL ಪಟ್ಟಿ ಪ್ರತಿ ಜನಕ್ಕೂ 5 kg ಮುಟ್ಟ ಮಿನಿಮಮ್ ಅಂತ್ಯೋದಯ ಕಾರ್ಡ್ಗೆ ಸ್ವಲ್ಪ kg ಮುಟ್ಟ ಕೊರ್ಪುಂಡು. ಬಾಕಿ 2 ತಿಂಗಳ ನಾವೇನೊಂಚೂರು ಎಕ್ಸ್ಚೇಂಜ್ ಮಾಡ್ಕೊಂಡು ಉಂಟು ಅವೇನ ಇತ್ತೆ ನಾನು ಬರ್ಪಿನಕ್ಕೆ ಅಥವಾ ಇತ್ತೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡಲ್ಲ ವ್ಯವಸ್ಥೆ ಮಾಡ್ತೊಂದಿಲ್ಲ. ಒಂದು 50% ಕುಚ್ಚಿಗೆ ಹಾಕಿಲ್ಲ ಕೊರ್ಪೇರು ಬಂದು ಭರವಸೆ ಕೊಡ್ತೇವೆ ಜಿಲ್ಲಾಡಳಿತದಾಗಲಿ ಕೊರಬೇರು. ಧನ್ಯವಾದಗಳು ಸುನಿಲ್ ಅವರೇ ತಮ್ಮ ಕಾರ್ಯಕ್ಕಾಗಿ. ಎಸ್ ಸರ್, ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೇಳೋದಿದ್ರೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ರಿ, ಅವರು ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದಾರೆ. ಅದರ ಜೊತೆಗೆ ಅವರಿಗೆ ಸಹಕಾರಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ತಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಘಟನೆಗಳೇನಾದರೂ ಆಗಿದೆ ಅನ್ನುವಂಥದ್ದು ಈಗ ಅಲ್ಲ ಸಹಕಾರದ ಬಗ್ಗೆ. ಯಾಕಂದರೆ ಅವರು ದಿನನಿತ್ಯ ಬೆಳಿಗ್ಗೆ ಫೀಲ್ಡಿಗೆ ಹೋದವರು ಸಾಯಂಕಾಲವರೆಗೆ ಅವ್ರು ಕೆಲಸ ಹಾರ್ಡ್ ವರ್ಕರ್. ನಮಗೆ ಗಮನಿಸಿದ ಹಾಗೆ ತುಂಬ ಇದರ ಬಗ್ಗೆ ರಿಸ್ಕ್ ತಗೊಂಡು ಕೆಲಸ ಮಾಡುವಂಥ ಟೀಮಲ್ಲಿ ಅವರು ಒಬ್ಬರು. ಯಾಕಂದರೆ ಬೇರೆ ಎಲ್ಲ ಆಫೀಸ್ನ ಒಳಗಿರುವಂಥವ್ರು ಜಾಸ್ತಿ. ಆದರೆ ಆಫೀಸ್ನ ಹೊರಗೆ ಮಧ್ಯಾಹ್ನದವರೆಗೆ ಅಥವಾ ಸಾಯಂಕಾಲದವರೆಗೆ ತಿರುಗಿ ಸ್ವಲ್ಪ ರೆಸ್ಟ್ಲೆಸ್ ಜಾಬ್ ನನ್ನ ಪ್ರಕಾರ. ಆ ಥರ ಸ್ವಲ್ಪ ಕೆಲಸ ಮಾಡುವಂಥ ಟೀಮ್ ಅದು. ಅವರಿಗೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಮುಂದೆ ಅಂಥದ್ದು. ಯಾಕಂದರೆ ಅವರಿಗೆ ಈಗ ಒಂದು ಸರ್ಕಾರಿ ನೌಕರರ ಥರ ಇದ್ದಾರೆ ಅವರು, ಮಿನಿಮಮ್ ಸ್ಯಾಲ್ರಿಯಲ್ಲಿ ಇದ್ದಾರೆ ಅವರು. ಅದನ್ನು ಕೂಡ ಗುರುತಿಸ್ಕೊಂಡು ಏನಾದರೂ ಸ್ವಲ್ಪ ಮೊನ್ನೆ BS ಯಡಿಯೂರಪ್ಪ ಬಹುಶಃ ಮುಖ್ಯಮಂತ್ರಿ ಆದ ನಂತರ ಇಂಥ ಎಷ್ಟೋ ಕೇಸ್ಗಳಿಗೆ ಅವರು ಸಹಾಯಸ್ಥ ನೀಡಿದ್ದಾರೆ, ಒಂದು ಬೋರ್ಡ್ ಡಿಸಿಷನ್ ಕೂಡ ತಗೊಂಡಿದ್ದಾರೆ. ಹಾಗೆ ಅವರಿಗೆ ಮುಂದೆ ಪರ್ಮನೆಂಟ್ ಮಾಡಲಿಕ್ಕೆ ಅಥವಾ ಸ್ವಲ್ಪ ಏನಾದರೂ ಅವರ ಸಂಭಾವನೆ ಹೆಚ್ಚು ಮಾಡಲಿಕ್ಕೆ, ಗೌರವಧನ ಕೊಡಲಿಕ್ಕೆ, ಈ ರೀತಿ ಏನಾದರೂ ಒಂದು ಒಳ್ಳೆಯ ಹೆಜ್ಜೆ ಇಡ್ಬೋದು ಎಂಬ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಬಹುಶಃ ಮುಂದಿನ ದಿನಗಳು ಅದನ್ನು ಎಲ್ಲ ಕೊರೋನಾದಿಂದ ಒಮ್ಮೆ ಪಾರಾಗಿ ನಾವು ಮೇಲೆ ಬರಬೇಕು, ಅದ ನಂತರ ಎಲ್ಲ ಒಂದು ಗಮನ ಹರಿಸಬಹುದು ಅಂತ ನನ್ನ ಆಶೆ. ಎಸ್, ಪ್ರಶ್ನೆಗಳು ಇನ್ನಷ್ಟು ಇದೆ, ಕರೆಗಳು ಕೂಡ ಬರ್ತಾ ಇದೆ. ವಾಪಸ್ ಬರ್ತೀನಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ।
पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। Thank you, Priya. Good job. Thank you. Stay home, stay safe. Thank you, Corona Warriors, for saving us. ವೈರಸ್ ಸೋಂಕು ಜಗತ್ತಲ್ಲಿ ಎಲ್ಲಾ ಕಡೆನೂ ದೇಶದಲ್ಲಿ ಹರಡ್ತಾ ಇದೆ. ಈ ವೈರಸ್ ಅನ್ನ ನಿವಾರಣೆ ಮಾಡೋದಕ್ಕೆ ಯಾವ ತರವಾದ ಲಸಿಕೆನೋ ಅಥವಾ ಔಷಧಿ ಅಂದ್ರೆ ವ್ಯಾಕ್ಸಿನ್ ಯಾವ್ದು ಇನ್ನೂ ಕಂಡಿಡಿದಿಲ್ಲ. ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನ್ ಕರಿತೀವಿ. ಈ ವಿಷಯಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರದ ವತಿಯಿಂದ ಏನೇನು ಡಿಸಿಷನ್ ತಗೊಂತಾರೋ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಮುಖ್ಯ. ಮುಖ್ಯವಾಗಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಾವು ಈ ವೈರಸ್ ಇಂದ ಹೊರಗಿರ್ಬೇಕಾದ್ರೆ ನಾವು ಮನೇಲಿರ್ಬೇಕು. ಸೊ ಎಲ್ರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ, ಮನೆಯಲ್ಲಿರಿ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಸೋಂಕಿನಿಂದ ಆಚೆ ನಾವು ಬರಲೇಬೇಕು. ನಮಸ್ಕಾರ, ನಾನು ವೀಣಾ ವಿಜಯರಾಜ, ಸೂಕ್ಷ್ಮಾಣುಜೀವಿ ತಜ್ಞೆಯಾದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಬೆಲೆ ಮಂತಂದುಲ್ಲೆ. ಯಾನಿ ಮಾಸ್ಕ್ ಬಗ್ಗೆ ಕೆಲವು ವಿಷಯಗಳಿಗೆ ತಿರುಪಾನ್ರೇಕುಲ್ಲೆ. ಕೋವಿಡ್-19 ಇತ್ತ ಬತ್ತಿನ ಟೈಮ್ ನಮ್ಮ ಮಾತೆಲ್ಲ ಪಾಡೊಂದು ನಮ್ಮ ಇದೇ ತಿರ್ಗುನ ಪುರ ತೋಂದುಲ್ಲ. ಮಾಸ್ಕ್ ನಮ್ಮ ಟ್ರಿಪಲ್ ಏರ್ ಮಾಸ್ಕ್ ಈಜಿಟ N95 ಮಾಸ್ಕ್ ಅಂದು ಎಂಚಿನ ಪನ್ಪ ಅವೇನು ನಮ್ಮ ಎಂಚ ಪಾಡೋಡು ಏರ್ ಪಾಡೋಡು ಅವೇನು ಐತ ಬಗ್ಗೆ ಪನ್ನೋಡ ಪಂದಾಂಡ ಏರ್ ಅಂಚಿನ ಸೀಕ್ಡ್ ಉಲ್ಲೇರು ಕೋವಿಡ್-19 ಉಪ್ಪು ಅಜ್ಜರ ಹೆಚ್ಚಿನ ರೋಗಲು ಉಪ್ಪು ಹಿಂದಕ್ಕೆ ಬರ್ಪಿನ ಅಂಚಿನ ರೋಗ ಇತ್ತಿನಕಲಿಗೆ ಪಾಡುನ ಮಾತ್ರ ನಮ್ಮ ಅಡ್ವೈಸ್ ಮನ್ಪ. ಈಜಿಡ ಅಂಚಿನಕಲಿನ ಉಪಚಾರ ಮನ್ಪನಕಲು ಡಾಕ್ಟರ್ಸ್ ನಗ್ಲುಪ್ಪಿರು, ನರ್ಸ್ ನಗ್ಲುಪ್ಪಿರು ಅಂಚಿನಕಲು ಮಾತ್ರ ಒಂದಿನ ಪಾಡೋಡು ಪಂದಿಂಕಲ್ ಪನ್ಪ. ಮಾಸ್ಕ್ದ ಎಂಚ ಪಾಡುನು ಎಂಚ ದೆಪ್ಪುನು ಐತ ಬಗ್ಗೆ ಏನಿತ್ತೆ ಒಂಜಿ ಕೆಲವು ವಿಷಯನ ನಿಕ್ಲಿಗೆ ತೆರಿಪದು ಕೊರಂದ್ರೆ ಒಂದು ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ. ದಾಯನಕ್ಕೆ ಟ್ರಿಪಲ್ ಲೇಯರ್ ಮಾಸ್ಕ್ ಅಂತ ಪನ್ಪ ಪಂಡ ನೆಟ್ ಮೂಜಿ ಲೇಯರ್ ಉಪ್ಪುಂಡು. ಟ್ರಿಪಲ್ ಲೇಯರ್ 3 ಲೇಯರ್ಸ್ ಇಂಚ ಪನ್ಪ ಒಂದೆಂತ ಕಟ್ ಮತ್ತೆ ತೋರ್ಪಂಡ ನೆಟ್ ಮೂಜಿ ಲೇಯರ್ ಉಂಡು. ನೆಟ್ ಒಂಜಿ ನೋಸ್ ಬ್ಯಾಂಡ್ ಪಂದುಪ್ಪುಂಡು ಮುಲ್ಪ ಕಟ್ಟರಿಕ 4 ಬಲ್ಲು ಉಪ್ಪುಂಡು. ಈಜಿಟ ರೆಡ್ ಬ್ಯಾಂಡ್ ಉಪ್ಪುಂಡು. ಒಂದನಿಗೆ ಎಂಚ ಕಟ್ಟುಡು ಪಂಡ ಕಟ್ಟುಡು ದುಂಬು ಕೈನು ಪುರ್ಲು ವಾಶ್ ಮನ್ಕೊಡು. ವಾಶ್ ಮಂತಿನ ಬೊಕ್ಕ ಐತ ನೋಸ್ ಬ್ಯಾಂಡಿನ ಮೂಂಕದ ಮಿತ್ತು ಬರ್ಪಿಲ್ಲೆಕ್ಕ ದಿ ಒಂದು ಮಿತ್ತದ ದಾರನ ಫಸ್ಟ್ಗೆ ಕಟ್ಟೋಡು. ಆವಿಡ್ದು ಬೊಕ್ಕ ತಿರ್ತದ ದಾರನ ಒಂಚೂರು ಒಯ್ತದ ಟೈಟ್ ಆದ ಪಿರವ್ಗು ಕಟ್ಟೋಡು. ಒಂಜು ಸಲ ಕಟ್ಟಿನದ ಬೊಕ್ಕ ನೋಸ್ ಬ್ಯಾಂಡಿನ ಮುಂಕದ ಮಿತ್ತು ಕರೆಕ್ಟ್ ಆದ ಟೈಟ್ ಮನ್ಪೋಡು. ವರ ಗಾಳಿನ ಗಟ್ಟಿಯಾದ ಬಿಡ್ದು ಮಾತ ಕಡೆಟ್ಲ ಟೈಟ್ ಆದ ಫಿಕ್ಸ್ ಆತನಂತ ಪಂದು ತಗೊಂಡೋಡು. ಸೊ ಒಂಜಿ ಸಲ ಕಟ್ಟಿನಡ್ ಬೊಕ್ಕ ಮುಂದೇನೋ ಮುಟ್ಟಾರೆಗೆ ಇಚ್ಚಿ ಕೈಟ್ ಇಜ್ರ ತೀರ್ಥ ವೈಪೋನ ಅಂಡ ದೇತದ ಕೂಡ ಸಲ ಮಿತ್ತು ಪಾಡೋದಂತೆ ಮನ್ಪರೆ ಬಲ್ಲಿ ದಯಮಂತ ನಮ್ಮ ಕೈಟ್ ಉಪ್ಪುನ ಇಂಚಿನಾಡಲ್ಲ ಒಲನ್ ಬೇತೆ ಕಡೆ ಮುಟ್ಟಿ ನಾವು ಡೈರೆಕ್ಟ್ ಆದ ನಮ್ಮ ಮುಂಕುದೊಲಗಿ ಪೋಪಿನಂಚಿನ ಅವಕಾಶ ಉಪ್ಪುನು. ಮಾಸ್ಕ್ನ ದೆಪ್ಪುನ ಒಂಜಿ ಆಚೆ ಹಿಡ್ದು ಎನ್ಮ ಗಂಟೆ ಮುಟ್ಟ ಒಂದೇನೋ ಒಂಜಿ ಮಾಸ್ಕ್ನ ಧರಿಸೋನಲ್ಲಿ ಆಯ್ತದ ಬೊಕ್ಕ ಒಂದೇನೋ ದೆಪ್ಪನಾಗ ಫಸ್ಟಿಗೆ ತಿರ್ತದ ಬ್ಯಾಂಡನ್ನು ಫಸ್ಟಿಗೆ ಬಿಡ್ಪಾವ ನೋಡು. ಆಯ್ತದ ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪೋಡು. ಒಂದು N95 ಮಾಸ್ಕ್ ನೆಕ್ಲ ರೆಡ್ ಬ್ಯಾಂಡ್ ಉಂಡು. ಒಂದಿನ ಧರಿಸೋನ ವಿಧಾನ ಎಂಚ ಪಂಡ ಒಂಜಿ ಕೈಟ್ ಮಾಸ್ಕನ್ನು ಪತ್ತೊಂದು ಐತ ರೆಡ್ ಬ್ಯಾಂಡನ್ನು ಪಿರೋದ ಮೇಕಪ್ ಆಡ್ದು ತಿರ್ತದ ಬ್ಯಾಂಡನ್ನು ಫಸ್ಟ್ ಪಾಡೋಡು. ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ತರತೆ ಪಿರವ್ಗು ತಿಕ್ಕ ನೋಡು. ಆಡ್ದು ಬೊಕ್ಕ ಮುಂಕುದಲ್ಪ ಅವೇನು ಟೈಟ್ ಮನ್ಪೊಡು. ಒಂದು ಏಕ್ದಮ್ ಫಿಕ್ಸ್ ಆದ ಉಂಟು ನೆಟ್ ಅಷ್ಟು ಅದು ಸಫಕೇಶನ್ದಲ್ಲೇ ಕಾಕೊಂಡು ಒಂದೆತ್ತವಲ್ಲ ಟೈಮಿಂಗ್ಸ್ ಆಜರ್ದು 8 ಗಂಟೆ ಮುಟ್ಟ ಇತ್ತ ಪಾಡ್ನೆಟ್ ಬೊಕ್ಕವೇನು ಮುಟ್ಟರೆಗೆ ಪೋರೆಗೆ ಬಲ್ಲಿ ದೆಪ್ಪನಾಗ ತಿರ್ತದ ಬ್ಯಾಂಡಿನ ಫಸ್ಟ್ಗೆ ದೆಪ್ಪೋಡು. ಎದುರದ ಭಾಗ ಮುಟ್ಟಂದೆ ತಿರ್ತದ ಬ್ಯಾಂಡಿನ ಫಸ್ಟ್ ದೆಪ್ಪೋಡು. ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡಿನ ದೆಪ್ಪನು. ಒಂದು ಮಾಸ್ಕ್ ಯೂಸ್ ಉಪಯೋಗ ಮನ್ಪುನ ಬೊಕ್ಕ ಅವೇನು ಏರಿ ಉಪಯೋಗ ಮನ್ಪುಡು ಪನ್ಪಿನಿತ ಬಗ್ಗೆ ಕೆಲವು ಮಾಹಿತಿ.
ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್, ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ. ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದು. ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀಸಾಮಾನ್ಯನಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ರೀತಿ ತಡೆಯುವಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಕೋವಿಡ್-19 ಆತಂಕ ಬೇಡ. ವ್ಯವಹಾರ ಸಮಯದಲ್ಲಿ ಸಾಮಾಜಿಕ ಅಂತರವಿರಲಿ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲಾಲಾಜಿ ಆರ್ ಮೆಂಡನ್ ಅವರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪಾಂಗಾಳದಿಂದ ಸರ್. ಪಾಂಗಾಳದಿಂದ ಕೃಷ್ಣ ಅವರು. ಎಸ್, ಮಾತನಾಡಿ, ಶಾಸಕರಿದ್ದಾರೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ಕಾರ, ಹೇಳಿ. ಮಾತಾಡಿ ಮಾತಾಡಿ. ನಮಸ್ತೆ. ನಮಸ್ಕಾರ, ಇಲ್ಲಿ ಸರಸ್ವತಿ ನಗರ ಪಾಂಗಾಳ. ಸರಸ್ವತಿ ನಗರ ಪಾಂಗಾಳದಿಂದ ಸರ್. ಹೇಳಿ ಹೇಳಿ ಹೇಳಿ. ಹೌದು, ಇಲ್ಲಿ ಒಬ್ರು ಸದಸ್ಯರು ಅವರ ವಾರ್ಡಿಗೆ ಮಾತ್ರ ವಿತರಣೆ ಮಾಡಿದ್ದಾರೆ ಕಿಟ್. ಮತ್ತೆ ಇನ್ನೊಬ್ರು ಸಂಘ ಸಂಸ್ಥೆಯವರು ಸಹ ಕಿಟ್ ವಿತರಣೆ ಮಾಡಿದ್ದಾರೆ. ಅದು ಅವರಿಗೆ ಮಾತ್ರ. ಇಂಥದ್ದೊಂದು ಘನ ಕಾರ್ಯದ ಕೆಲಸ ಬೇಕಾ ಸರ್? ತಮ್ಮಿಂದ ಏನಾದ್ರೂ ಒಂದು ಕಿಟ್ ವಿತರಣೆ ಮಾಡುವಂತದ್ದು ಇದ್ರೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳು ಸರ್. ಸಾಧ್ಯವಾದಷ್ಟು ಎಲ್ಲ ಕಡೆ ಕೊಡುವಂಥದ್ದಲ್ಲ, ಆದರೆ ಅರ್ಹ ಫಲಾನುಭವಿಗಳಿಗೆ ಯಾರಿಗೆಲ್ಲ ತಲುಪಬೇಕು ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ನನಗಿಂತ ಹೆಚ್ಚಾಗಿ ಊರಿನ ಸಂಘ ಸಂಸ್ಥೆಯವರು, ಅಲ್ಲಿಯ ಸ್ಥಳೀಯರು, ಪ್ರಮುಖರು, ದಾನಿಗಳು ಎಲ್ಲ ಈ ಥರ ಒಟ್ಟು ಮಾಡಿ ಸಾಕಷ್ಟು ಕಡೆ ಕೊಟ್ಟಿದ್ದಾರೆ. ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದರೆ, ಯಾಕಂದರೆ ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಕೆಲವರು ಹಂಚಿದ್ದಾರೆ, ನಿರ್ದಿಷ್ಟವಾಗಿ ಇಂಥವರೇ ಅಂತ ಗೊತ್ತಿಲ್ಲ. ಆದರೆ ನಿಮ್ಮ ಇನ್ನಂಜೆಯಲ್ಲಿ ಅಲ್ಲಿ ಒಬ್ಬರು ಬಹಳ ತುಂಬ ಜನರಿಗೆ, ಪುರೋಹಿತರೊಬ್ಬರು ಊಟೋಪಚಾರದ ಸುಮಾರು ನನ್ನ ಪ್ರಕಾರ 700-800ರಿಂದ 1000 ಜನರಿವರೆಗೆ ಕೂಡ ಮಧ್ಯಾಹ್ನದ ಊಟೋಪಚಾರ ಕೊಟ್ಟದ್ದು ಕೂಡ ಇದೆ. ನಾನೇ ಮೊನ್ನೆ ಸ್ವತಃ ಅಲ್ಲಿ ಹೋಗಿ ಅಲ್ಲಿ ಭಾಗವಹಿಸಿ ಬಂದೆ ಇನ್ನಂಜೆಯ ಟೀಮ್ ಒಟ್ಟಿಗೆ. ಬಹುಶಃ ಅಂಥದ್ದು ತುಂಬ ಜನ ಸ್ವಯಂ ಸ್ಫೂರ್ತಿಯಿಂದ ಏನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆ ಥರ ಸಹಕಾರ ಕೊಟ್ಟವರು ತುಂಬ ಜನ ಇದ್ದಾರೆ. ಬಹುಶಃ ಅಂಥವ್ರ ಜೊತೆಗೆ ತಾವು ಕೂಡ ಸ್ವಯಂ ಸೇವಕರಾಗಿ ಬನ್ನಿ, ಮತ್ತು ಇಂಥ ಎಲ್ಲಿ ಕೊಡಬೇಕು ಅಲ್ಲಿ ಕೂಡ ಯಾರಿಗೆ ತಲುಪಿಲ್ಲ ಅಂಥವ್ರ ಕೂಡ ಗಮನಕ್ಕೆ ಹರಿಸಲಿಕ್ಕೆ ಆಗ್ತದೆ. ಬಹುಶಃ ಆ ಕೆಲಸವನ್ನು ಕೂಡ ಮಾಡೋಣ.
ಧನ್ಯವಾದಗಳು ಕೃಷ್ಣ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅದರ ಜೊತೆಗೆ ಈಗ ಬಹುತೇಕರು ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಂಚಾರದ ಅವಕಾಶಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಭವಿಸಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು. ಅಂದ್ರೆ ಸರಿಯಾಗಿ ಅನುಮತಿ ಇದ್ರೂ ಕೂಡ, ಅವಕಾಶಗಳಿದ್ರೂ ಕೂಡ ನಮಗೆ ಸರಿಯಾಗಿ ಬಿಡ್ತಾ ಇಲ್ಲ. ಅಂದ್ರೆ ಆಕ್ಚುಲಿ ಇದಕ್ಕೆ ಕಾರಣಗಳು ಏನು ಅಂತ ಅನ್ಸಿದೆ? ತಾವು ಹೇಳಿದ ಪ್ರಕಾರ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಕೆಲವೊಂದು ವಿಚಾರಗಳು ಅಂತ. ಈಗಾಗಲೇ ತುರ್ತು ಆಗಿ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೆಲ್ಲ ಜನರು ಬೇರೆ ಜಿಲ್ಲೆಯಿಂದ ಬೇರೆ ಊರಿಂದ ಊರಿಗೆ ಬರುವವರು ಸಾಕಷ್ಟು ಜನ ಇದ್ದಾರೆ. ಕೆಲವರು ನಿಜವಾದ ಕಾರಣ ಕೊಡುವವರಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಗರ್ಭಿಣಿ ಸ್ತ್ರೀಯರೀಗ ಈ ಲಾಕ್ಡೌನ್ನಿಂದಾಗಿ ಒಂದೊಂದು ತಿಂಗಳು ಅವರು ಬಹಳ, ಯಾಕಂದರೆ ಮನೆಯವರ ಆಶ್ರಯ ಬೇಕಾಗ್ತದೆ, ಅಥವಾ ತನ್ನ ತಾಯಿಯ ಜೊತೆಗೆ ಮೊದಲ ಹೆರಿಗೆ ಬರುವಂಥ ಕೇಸ್ಗಳು ಅಂಥವರಿಗೆ ಮೊದಲ ಆದ್ಯತೆ ಕೊಡಬೇಕು. ಬಹುಶಃ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂಥದ್ದನ್ನು ಅವರು ಮಾನವೀಯ ನೆಲೆಯಲ್ಲಿ ಕೂಡ ಅದನ್ನು ಸ್ಪಂದಿಸಿದ್ದಾರೆ. ಬಹುಶಃ ತುಂಬ ಕಡೆ ಈ ಥರ ಅಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಮದುವೆ ಶುಭ ಕಾರ್ಯ ನಿಮಿತ್ತ ಬರುವವರು ಅನಿವಾರ್ಯವಾಗಿ ಕೆಲವರಿಗೆ ಇಂಥ ಕೆಲಸಕ್ಕೆ ಕೂಡ ಅಪೇಕ್ಷೆ ವ್ಯಕ್ತಪಡಿಸಿ ಕೇಳಿದ್ದಾರೆ. ಕೆಲವುದಕ್ಕೆ ನಮಗೆ ಸ್ಪಂದಿಸಲಿಕ್ಕೆ ಆಗಿದೆ, ಕೆಲವು ನಮ್ಮ ಕೈಯಲ್ಲಿ ಕೂಡ ಇಲ್ಲ. ಯಾಕಂದರೆ ಜಿಲ್ಲಾಡಳಿತ ಅಥವಾ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಇಂಥ ಕೆಲ ಕಡೆ ನಿರ್ಬಂಧ ಇದ್ದ ಹಿನ್ನೆಲೆಯಲ್ಲಿ ಪೂರ್ತಿ ನಮಗೆ ನಾವೇ ಸ್ವತಂತ್ರವಾಗಿ ಇದನ್ನು ನಿಭಾಯಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನಾವು ಸಮಾಲೋಚನೆ ಮಾಡಿ ಮಾನವೀಯ ನೆಲೆಯಲ್ಲಿ ಕೊಡ್ತಾರೆ ವಿನ ಇದನ್ನೊಂದು ನಾವು ಹಕ್ಕಾಗಿ ನಾವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಕಡೆ ಇದಕ್ಕೆ ಒಳ್ಳೆ ರೀತಿಯ ಸ್ಪಂದನ ಸಿಕ್ಕಿದೆ. ಇನ್ನೂ ಕೂಡ ಕೆಲವು ಕಡೆ, ಯಾಕಂದರೆ ಉದಾಹರಣೆಗೆ ನಾನು ನಿನ್ನೆ ಒಂದು ಕೇಸ್ಗೆ, ನನಗೆ ಮಂಗಳೂರಲ್ಲಿ ಒಂದು ಕೇಸ್ಗೆ ಒಬ್ಬರಿಗೆ ಆಪರೇಷನ್ ಇತ್ತು, ಅವ್ರಿಗೆ ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಬರಲಿಕ್ಕೆ ಅಲ್ಲಿ ಒಂದು 2 ದಿವಸ ಇದ್ದು ಬನ್ನಿ ಅಂತೇಳಿ ಪರವಾನಗಿ ಕೊಟ್ಟಿದ್ದಾರೆ. ಅದನ್ನು ಅವ್ರ ಗಮನಕ್ಕೆ ತಂದೆ. ಬಹುಶಃ ಅವರೇನು ಹೇಳ್ತಾರೆ, ಅಲ್ಲಿ ಹೋಗಿ ಆಸ್ಪತ್ರೆ ನಿಲ್ಲಲಿಕ್ಕೆ ಕೇಳಿದರೆ ಅಲ್ಲಿ ಒಬ್ಬರಿಗೆ ನಿಲ್ಲಲಿಕ್ಕೆ ಅವಕಾಶ ಇರುವುದು. ಅವರ ಒಬ್ಬರ ಹುಡುಗರ ತಾಯಿ ಮಾತ್ರ ನಿಂತು, ತಂದೆಗೆ ಹೋಗಿ ಬರಲೇಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಅವರು ವಾಪಸ್. ಅಂಥದ್ದು ಕೂಡ ಇತ್ತು. ಅಂಥದ್ದನ್ನು ಸರಿ ಮಾಡಲಿಕ್ಕೆ ಕೇಳಿದ್ದೇನೆ. ಮತ್ತು ಕೆಲವನ್ನು ಅಧಿಕಾರಿಗಳಿಗೂ ಅಲ್ಲಿ ಸಮಯ ಪ್ರಜ್ಞೆಯಿಂದ, ಯಾಕಂದರೆ ಕೆಲವು ತುರ್ತು ಸಂದರ್ಭದಲ್ಲಿ, ಯಾಕಂದರೆ ನಿನ್ನೆ ನಮ್ಮಲ್ಲಿ ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಮನೆಯವರು 8 ಜನ ಮಂಗಳೂರಿಂದ ಬರಬೇಕಿತ್ತು. ಅಂಥದ್ದು ಕೂಡ ಕೆಲವು ಕೇಸ್ ಮಾನವೀಯ ನೆಲೆಯಲ್ಲಿ ನಮಗೆ ಅನಿವಾರ್ಯ ಸಂದರ್ಭಗಳು ಸ್ಪಂದಿಸಿದ್ದಾರೆ. ಮತ್ತೆ ಅವರು ವಾಪಸ್ ಹೋಗಿದ್ದಾರೆ. ಅಂಥದ್ದು ಕೆಲವು ಘಟನೆ ಕೂಡ ಸ್ಥಳೀಯವಾಗಿ ಅವರವರು ನಿಭಾಯಿಸಿದ್ದಾರೆ ತುರ್ತಾಗಿ ಅಂತ ಸಂದರ್ಭ ಬಂದಾಗ. ಅಂಥದ್ದು ಕೆಲವು ಸಮಯ ತಗೊಂಡಿದೆ, ಕೆಲವು ಸ್ವಲ್ಪ ಗೊಂದಲ ಇದೆ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಪ್ರದೀಪ್ ಅಂತ ಪಡುಬಿದ್ರಿಂದ. ಪ್ರದೀಪ್ ಪಡುಬಿದ್ರಿಂದ. ಎಸ್, ಮಾತನಾಡಿ. ಶಾಸಕರಿದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ಇದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಕಾರ್ಯವೈಖರಿ ಬಗ್ಗೆ ನಮ್ಗೆ ಒಂದು 2 ಮಾತಿಲ್ಲ. ಆದ್ರೆ ಈ ಪಂಚಾಯತ್ ಮೆಂಬರ್ನವ್ರು ಏನ್ ಮಾಡ್ತಿದ್ದಾರೆ ಸರ್? ನಿಮ್ಗೆ ನಿಮ್ಮ ಕ್ಷೇತ್ರವನ್ನು ಅಷ್ಟು ಕವರ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಪ್ರತಿ ಮನೆಯನ್ನು. ಈ ಪಂಚಾಯತ್ ಮೆಂಬರ್ ಅಟ್ಲೀಸ್ಟ್ ಅವರಿಗೆ ಸಂಬಂಧಪಟ್ಟ ಅವರ ವ್ಯಾಪ್ತಿಗೆ ಬರುವ ಒಂದು 100-150 ಮನೆಗೆ ಅವರಿಗೊಂದು ಹೋಗಿ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅದೊಂದು ಕೇಳ್ಬೋದಲ್ಲ ಸರ್ ಅವರು? ಸಾಕಷ್ಟು ಕಡೆ ಈ ತರ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಆಗಿದ್ರು. ಸಲಹೆ ಸರ್, ನಿಮ್ಗೆ ಸಲಹೆ ನಂದು. ಯಾಕಂದ್ರೆ ಇವತ್ತು 14ನೇ ತಾರೀಕಿನವರೆಗೆ ಅಂತ ಇತ್ತು. ಓಕೆ, ಅದೀಗ ಪೋಸ್ಟ್ಪೋನ್ ಆಗಿ ಈಗ May 3 ಅಂತ ಬಂತು. ಈಗ ಇನ್ನೂ ಕಷ್ಟದ ದಿನಗಳು ಇನ್ನು ಬರ್ಲಿಕ್ಕೆ ಇದೆ. ಸೊ ಎಲ್ರಿಗೊಂದು ಪಂಚಾಯತ್ ಮೆಂಬರ್ನವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೊಂದು ಅಟ್ಲೀಸ್ಟ್ ಹೇಳಿ ಅವರ ಕ್ಷೇತ್ರಕ್ಕೆ, ಅವರಿಗೆ ಏನು ಕ್ಷೇತ್ರದಲ್ಲಿ ಬರ್ತದೆ ಒಂದು 100-150 ಮನೆ ಇದೆ, ಅಟ್ಲೀಸ್ಟ್ ಅಲ್ಲಿ ಹೋಗಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಟ್ಲೀಸ್ಟ್ ಅದೊಂದು ಚಿಕ್ಕ ವಿಷಯ ಆದ್ರೂ ಅವರಿಗೆ ಮಾಡ್ಬೋದಲ್ಲ ಸರ್? ಯಾಕಂದ್ರೆ ನೆಕ್ಸ್ಟ್ ಟೈಮ್ ವೋಟ್ ಕೇಳಲಿಕ್ಕೆ ಅದೇ ಮನೆಗಳಿಗೆ ಅವರು ಹೋಗ್ಬೇಕಲ್ಲ ಸರ್? ಎಲ್ರಿಗೂ ಆ ಒಂದು ಪ್ರಜ್ಞೆ ಇದೆ. ಆದ್ರೂ ಸಾಕಷ್ಟು ಕಡೆ ನಮಗೆ ನಮ್ಮ ಕ್ಷೇತ್ರದಲ್ಲೆಲ್ಲ ಬರ್ತಾನೆ. ನಾನು ಕೆಲವರನ್ನು ಗಮನಿಸಿದಾಗ, ಈಗ ಪಾದೆಬೆಟ್ಟು ಪ್ರಕಾಶ್ ಶೆಟ್ಟರ್ ಅವರು, ಶಶಿಕಾಂತ್ ಪಡಿಬಿರಿ ಅವರು, ರಮಕಾಂತ್ ಅವರು, ಇಂಥ ಕೆಲವು ಕೆಲಸ ಆಗ್ತಾನೆ ಉಂಟು. ಪಾದೆಬೆಟ್ಟು ಕ್ಷೇತ್ರದಲ್ಲೆಲ್ಲ ಪ್ರಕಾಶ್ ಶೆಟ್ಟರ್ನವರೆಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ. ಅಂಥದ್ದೆಲ್ಲ ಪ್ರಮುಖರೆಲ್ಲ ಅವರ ಟೀಮ್ ಇಟ್ಕೊಂಡು ಅವರು ತುಂಬಾ ಕೆಲಸ ಕಾರ್ಯ ಸ್ಪಂದಿಸಿದ್ದಾರೆ. ಇನ್ನೂ ಕೆಲವು ಕಡೆ ಬಿಟ್ಟಿರ್ಬೋದು. ಸ್ಟೇಟಸ್ ನಡೀತಿತ್ತು ಸರ್, ನಿಮ್ಮ ಮೆಂಬರ್ ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ ಒಂದು ಸ್ಟೇಟಸ್ ನಡೀತಿತ್ತು ಸರ್. ಯಾವ ಮೆಂಬರು ಬರುದಿಲ್ಲ, ಅಟ್ಲೀಸ್ಟ್ ಅವ್ರು ಬಂದು ಕೇಳ್ಬೋದಲ್ಲ? ನಿಮ್ಮ ಸಲಹೆ ಕರೆಕ್ಟ್.
ಯಾಕಂದರೆ ಈ ಸಂದರ್ಭದಲ್ಲಿ ನಾವು ಮಾನವೀಯ ನೆಲೆಯಲ್ಲಿ ನಾವು ಎಲ್ರಿಗೂ ಸ್ಪಂದಿಸಬೇಕು. ಬಹುಶಃ ಇದೇ ನಮ್ಮ ಒಂದು ಮೊದಲ ಆದ್ಯತೆ. ಈಗ ಎಲ್ಲರೂ ಕೊಡ್ತಾ ಇದ್ದಾರೆ, ಹಾಗೆ ಅವರು ಕೂಡ ಇದರಲ್ಲಿ ಸಕ್ರಿಯವಾಗಿ ಇರಬೇಕಂತ ನಮ್ಮ ಅಪೇಕ್ಷೆ ಇದೆ. ನೀವು ಹೇಳಿದ ಕರೆಕ್ಟ್ ಸರ್. ಇಲೆಕ್ಷನ್ ದೃಷ್ಟಿಯಲ್ಲಿ ಬೇಡ, ಮಾನವೀಯ ದೃಷ್ಟಿಯಿಂದಲೂ ಅದನ್ನೇ ಮಾಡೋದು. ಈಗ ಅದನ್ನೇ ಮಾಡ್ಬೇಕು. ಈಗ ಮೊದಲ ಆದ್ಯತೆ ಅದಕ್ಕೆ ಕೊಡ್ಬೇಕು. ಇಲೆಕ್ಷನ್ ಬರ್ತದೆ ಹೋಗ್ತದೆ, ಅದು ಪ್ರಶ್ನೆ ಅಲ್ಲ. ಈ ತರ ಘಟನೆ ಬಹುಶಃ ಪಂಚಾಯತ್ ಮೆಂಬರ್ನವರಿಗೆ ನಿಮ್ಗೆ ಎಲ್ಲ ಮನೆ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಜಗತ್ತಿನ ಪಂಚಾಯತ್ ಮೆಂಬರ್ನವರಾದ್ರೂ ಕೂಡ ಒಂದು ಅಟ್ಲೀಸ್ಟ್ ಅವರವರ ಸಂಬಂಧ ಅವರಿಗೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟು ಇರ್ಬೋದು, 100-150 ಮನೆ ಇರ್ಬೋದು. ಆ ಕ್ಷೇತ್ರ ವ್ಯಾಪ್ತಿಗೆ ಅವರು ರೀಚ್ ಮಾಡಿ ಅಂತ ಕೇಳ್ಬೋದಲ್ಲ ಸರ್ ಅವರ ಸುಖ ಕಷ್ಟಗಳನ್ನ. ಅದೇ ಸಾಧ್ಯವಷ್ಟು. ಕೆಲವರಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರ್ಬೋದು, ಆದರೆ ಸಂಘ ಸಂಸ್ಥೆಯವರು ಒಟ್ಟಾಗಿ ಸೇರಿದನ್ನು ನಿಭಾಯಿಸಲಿಕ್ಕೆ ಸ್ವಲ್ಪ ಬೇರೆ ಬೇರೆ ಜನರ ದಾನಿಗಳ ಸಹಕಾರ ಪಡ್ಕೊಂಡ್ರೆ ಖಂಡಿತ ಇದನ್ನು ಸ್ವಲ್ಪ ಸರಳವಾಗಿ ನಿಭಾಯಿಸಬಹುದು. ದಾನಿಗಳು ತುಂಬಾ ಸಂಸ್ಥೆ ಇದೆ, ಪಡುಬಿದ್ರಿಯಲ್ಲಿ ತುಂಬಾ ಸಂಘ ಸಂಸ್ಥೆಗಳಿವೆ, ಎಲ್ಲರದ್ದು ಸಹಾಯ ತಗೊಳ್ಬಹುದು. ಆ ಏರಿಯಾದಲ್ಲಿ ಯಾವ್ದು ಸಂಘ ಸಂಸ್ಥೆ ಬರ್ತದೆ ಅವರ ಸಹಾಯ ತಗೊಳ್ಬಹುದು. ಬಟ್ ಅದಕ್ಕೆ ಮುಂದೆನೆ ಬರ್ಲಿಲ್ಲ ಅಂದ್ರೆ ಯಾರು ಏನ್ ಮಾಡ್ಬೋದು ಸರ್? ನಾನು ಇವತ್ತು ಬೆಳಿಗ್ಗೆ ಹೋಗ್ಬೇಕಲ್ಲ ಇವರು. ನಿಮ್ಮ ಸಲಹೆಗೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಬೈರಂಪಳ್ಳಿಗೆ ಹೋಗಿದ್ದೆ. ನಮ್ಮ ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಹಿರಿಯರಾಗಿದ್ದಂಥ ಹಿಂದಿನ ಅಧ್ಯಕ್ಷರು, ಈಗ ಅವರೊಬ್ಬರು ಅಲ್ಲಿಯ ಗೌರವಾನ್ವಿತ ನಮ್ಮ ಒಬ್ಬರು 5 ಬಾರಿ ಪಂಚಾಯತ್ನಲ್ಲಿ ಅಧ್ಯಕ್ಷ ಆಗಿದ್ದವರು, ಶ್ರೀಯುತ ಜಯಾನಂದ ಹೆಗ್ಡೆ ಅವರು ನಿನ್ನೆ ಫೋನ್ ಮಾಡಿ ಕರೆ ಕೊಟ್ಟರು. ಸುಮಾರು 70 ಕ್ವಿಂಟಾಲ್ ಅಕ್ಕಿ ಇವತ್ತು ಅವರು ಬೆಳಿಗ್ಗೆ ಅವರು ಅಲ್ಲಿ ವಿತರಣೆ ಮಾಡಿದ್ದಾರೆ. ನಾನೇ ಸ್ವತಃ ಹೋಗಿ ಅಲ್ಲಿ ಒಂದು 4-5 ಟೆಂಪೋದಲ್ಲಿ ಅದನ್ನು ಅವರು ಸಾಗಿಸಿ ಬೇರೆ ಬೇರೆ ಕಡೆ ಜನರಿಗೆ ವಿತರಣೆ ಮಾಡಲಿಕ್ಕೆ 70 ಕ್ವಿಂಟಾಲ್ ಅಕ್ಕಿ ಒಂದೇ ದಿವಸ ಇವತ್ತು ಬೆಳಿಗ್ಗೆ. ಅಂಥದ್ದು ಎಷ್ಟೋ ಕಡೆ ಈ ಥರ ವಿತರಣೆ ಮಾಡಿದ ತುಂಬ ಟೀಮ್ ಇದೆ. ಬಹುಶಃ ಅಂಥ ಟೀಮ್ನ ಒಂದು ಟೀಮ್ ಸ್ಪಿರಿಟಿಂದಾಗಿ ಒಂದು ಕೊರೋನಾವನ್ನು ದೂರ ಮಾಡಲಿಕ್ಕೆ ನಾವು ಭಾಗಶಃವಾದರೂ ಯಶಸ್ವಿಯಾಗಿದೆ. ಪಡುಬಿದ್ರಿ ಪಂಚಾಯತಿಗೆ ಒಂದು ಫೋನ್ ಮಾಡಿ ಎಲ್ಲ ಮೆಂಬರಿಗೆ ಅವರವರ ಮನೆಗೆ ಅವರ ಕ್ಷೇತ್ರ ವ್ಯಾಪ್ತಿಗೆ ಬರುವ ಮನೆಗೆ ಒಂದು ಹೋಗ್ಲಿಕ್ಕೆ ಹೇಳಿದ್ದಾರೆ. ನೋಡುವ, ಇದನ್ನು ಕೂಡ ಗಮನ ಹರಿಸುವ. ಖಂಡಿತವಾಗಿ ಇದಕ್ಕೆ ಯಾರಿಗೆಲ್ಲ ಆ ಥರ ಉದಾಸೀನ ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಇದನ್ನು ಚುರುಕುಪಡಿಸುವ ಪ್ರಯತ್ನ ಮಾಡುವ. ಎಸ್, ಧನ್ಯವಾದಗಳು ಪ್ರದೀಪ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಈಗ ಕೇಳಿ ಬರ್ತಾ ಇರುವಂತಹ ಮಾತು ಅದೇ. ಈಗ ಅದು ಪಕ್ಷ ರಾಜಕಾರಣ ಮಾಡುವಂತದ್ದಾಗ್ಲಿ ಅಥವಾ ಜಾತಿ ರಾಜಕಾರಣ ಮಾಡುವಂತ ಸಮಯ ಅಲ್ಲ, ಮಾನವೀಯತೆ ನೆಲೆಯಿಂದ ಕೆಲಸ ಮಾಡುವಂತಹ ದಿನಗಳಿದು, ಅದು ಆಗಬೇಕು ಅನ್ನುವಂಥದ್ದು. ಬಹುಶಃ ಅವರು ಕರೆ ಮಾಡಿರುವಂತಹ ಸಲಹೆಗಳು ಕೂಡ ಅದೇ ಅನ್ನುವಂಥದ್ದು ನೋಡ್ಬೋದು. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಕರೆ ಮಾಡ್ತಾ ಇರೋದು ಇಲ್ಲಿಂದ? ಧರ್ಮರಾಜ್ ಯರ್ಮಾಳ್ ಅಂತ. ಧರ್ಮರಾಜ್ ಯರ್ಮಾಳ್. ಎಸ್, ಮಾತಾಡಿ, ಶಾಸಕರಿದ್ದಾರೆ. ಶಾಸಕರೇ ನಮಸ್ಕಾರ. ಧರ್ಮರಾಜ್ ಯರ್ಮಾಳ್. ನಮಸ್ಕಾರ, ಹೇಳಿ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಡುಬಿದ್ರಿ ಹಾಗೂ ನಮ್ಮ ಪೊಲೀಸ್ ಸ್ಟೇಷನ್ ಪಡುಬಿದ್ರಿ ಇವರೆಲ್ಲ ಸಹಕಾರ ತುಂಬಾ ಒಳ್ಳೇದಿದೆ. ಇಲ್ಲಿ ಒಳ್ಳೆ ಮುತುವರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ. ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾದ ಕೇಶವ ಮೊಯ್ಲಿ, ಪಡುಬಿದ್ರಿ ಒಂದು ಒಳ್ಳೆ ಟೀಮ್ ಇಲ್ಲಿ ಕೆಲಸ ಮಾಡ್ತಿದೆ. ನಿಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ ಇಲ್ಲಿ ಕೊರೋನಾ ಎಂಬ ಮಹಾಮಾರಿಯನ್ನು ದೂರ ಮಾಡುವಲ್ಲಿ ಸತತ ಪ್ರಯತ್ನದಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೂ ನಿಮ್ಮಂತ ಶಾಸಕರು ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುತುವರ್ಜಿಯಿಂದ ಕೆಲಸ ಮಾಡುವುದರಿಂದ ನಮ್ಗೆ ತುಂಬಾ ಸಂತೋಷವಾಗಿದೆ. ಹಾಗೂ ನಿಮ್ಮೆಲ್ಲ ಕಾರ್ಯವೈಖರಿಯನ್ನು ನಾವೆಲ್ಲ ಗಮನಿಸ್ತಿದ್ದೇವೆ. ಒಳ್ಳೆ ರೀತಿಯಲ್ಲಿ ಸಾಮಾಜಿಕ ನೆಲೆಯಲ್ಲಿ, ಮಾನವೀಯತೆಯ ನೆಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ಒಂದು ಧನ್ಯವಾದ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನೀವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಈ ಸಂದರ್ಭದಲ್ಲಿ. ಹಾಗೂ ನಾವು ಸಹ ಇಲ್ಲಿ ನಮ್ಗೆ ಆದಷ್ಟು ನಮ್ಮ ಕೈಯಲ್ಲಿ ಆಗುವಷ್ಟು ಮಟ್ಟಿಗೆ ನಾವು ಸಹ ಇಲ್ಲಿ ಜನರ ಒಂದು ಸಮಸ್ಯೆಗೆ ಸ್ಪಂದಿಸ್ತಿದ್ದೇವೆ ಇಲ್ಲಿ ಸ್ವಯಂಸೇವಕರಾಗಿ. ಮೊನ್ನೆ ನಿಮ್ಮ ಸತೀಶ್ ಸಾಲಿಯನ್ ಬಂದಿದ್ರು, ಮತ್ತೆ ನಿಮ್ಮ ಬೇರೆ 2-3 ಜನ ಕಾರ್ಯಕರ್ತರು ಬಂದಾಗ ಕಾಪುಗೆ ಬಂದಂತ ಕಿಟ್ಟಲ್ಲಿ ನಿಮ್ಮ ಯರ್ಮಾಳ್ ಜಂಗ್ ಸ್ವಲ್ಪ ಕಳಿಸಿಕೊಟ್ಟಿದ್ದೇವೆ ನಾವು. ಹೌದೌದೌದು. ಇಲ್ಲಿ ಈಗಾಗಲೇ ನಾವು ಮನೆ ಮನೆಗೆ ಹಂಚಿದ್ದೇವೆ. ಅದು ಇಲ್ಲಿ ಸತೀಶ್ ಸಾಲಿಯನ್, ಮೋಹನ್ ಸುವರ್ಣ ಹಾಗೂ ಹೀಗೆಲ್ಲ ಬಂದು ನಾವು ಇಲ್ಲೆಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ನಿಮ್ಮ ಒಂದು ಮಾರ್ಗದರ್ಶನದಿಂದ ಇಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಸರ್. ಬೇಡಿಕೆ ತುಂಬಾ ಇದೆ. ನಮ್ಮ ಇತಿಮಿತಿಯಲ್ಲಿ ಸಾಧ್ಯವಾದಷ್ಟು ಕೆಲವು ಜನರಿಗೆ ಸ್ಪಂದಿಸಿದ್ದೇವೆ. ಹೌದೌದು ಸರ್, ಹೌದು. ಹಾಗೆ ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದ್ರೆ, ದೇಶಕ್ಕೆ ನಮ್ಮ ಮೋದಿಯವರ ಒಂದು ನಾಯಕತ್ವ ಇದ್ರೆ, ರಾಜ್ಯಕ್ಕೆ ಯಡಿಯೂರಪ್ಪನವರ ಒಂದು ನಾಯಕತ್ವ ಇದ್ರೆ, ನಮ್ಮ ಕಾಪು ಕ್ಷೇತ್ರಕ್ಕೆ ನಿಮ್ಮಂತ ಒಂದು ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಯ ಒಂದು ನಾಯಕತ್ವ ಇದೆ. ಈ ಸಂದರ್ಭದಲ್ಲಿ ನಿಮ್ಗೆ ನಮ್ಮ ಊರಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದೆ ಸಹ ನಿಮ್ಮ ಒಳ್ಳೆಯ ಸಾಮಾಜಿಕ ಕಳಕಳಿ ಉಳ್ಳಂತಹ ಕೆಲಸ ಕಾರ್ಯಗಳು ಮುಂದುವರಿಸುವಲ್ಲಿ ನಿಮಗೆ ದೇವರು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.
ಎಸ್, ಧನ್ಯವಾದಗಳು ಧರ್ಮರಾಜ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಜೊತೆಗೆ ಶಾಸಕರ ಬಗ್ಗೆ ಒಳ್ಳೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಇರುವಂತಹ ಮತ್ತೊಂದು ಪ್ರಶ್ನೆ ಅಂದ್ರೆ, ಇದು ಬಹುಶಃ ತಮ್ಮ ಕ್ಷೇತ್ರಕ್ಕೆ ಅಂತಲ್ಲ, ಅನೇಕ ಕ್ಷೇತ್ರಗಳ ಬಗ್ಗೆ ನಮಗೆ ಬಂದಿರುವಂತಹ ಪ್ರಶ್ನೆಗಳು. ಏನು ವಿತರಣೆ ಆಗ್ತಾ ಇದೆ ಕಿಟ್ಗಳು ಅಂದ್ರೆ, ತಮ್ಮ ವೈಯಕ್ತಿಕ ನೆಲೆಯಿಂದ ಇರ್ಬೋದು, ಅಥವಾ ತಮ್ಮ ಶಾಸಕರ ನಿಧಿಯಿಂದ ಇರ್ಬೋದು, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಿಂದ ಇರ್ಬೋದು, ಕಿಟ್ಗಳು ವಿತರಣೆ ಆಗ್ತಾ ಇದೆ. ಅದು ಯಾರನ್ನ ತಲುಪಬೇಕು ಅಂದ್ರೆ, ನೈಜ ಅರ್ಹ ಫಲಾನುಭವಿಗಳು ಯಾರಿದ್ದಾರೋ ಅವರನ್ನ ತಲುಪ್ತಾ ಇದೆಯಾ ನಿಜಕ್ಕೂ? ಅಂದ್ರೆ ಏನು, ತಾವು ಯಾರನ್ನು ಒಂದು ಕಟ್ಟು ಕಳಿಸ್ತೀರಿ ಅಥವಾ ವಿತರಣೆಗೆ ಒಂದು ಪೂರಕ ವ್ಯವಸ್ಥೆಗಳನ್ನ ಮಾಡ್ತೀರಿ, ಅದು ನಿಜವಾಗಿ ತಲುಪಿದವರನ್ನ ತಲುಪಿದ ಅನ್ನುವಂತ ಒಂದು ಆ ಬಗ್ಗೆ ಒಂದು ಅದನ್ನ ದೃಢಪಡಿಸುವಂತ ವಿಚಾರವನ್ನ ಮಾಡ್ತಾ ಇದ್ದೀರಿ ಅನ್ನೋದು. ವಾಪಸ್ ಬರ್ತೀನಿ, ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಹಲೋ ನಮಸ್ತೆ. ಹಲೋ ಹೇಳಿ ಯಾರು? ಹಲೋ, ಕೇಳ್ತಿಲ್ವಾ? ಕೇಳಿಸ್ತಾ ಇದೆ. ದಯವಿಟ್ಟು ತಾವು ತಮ್ಮ ಟಿವಿ ವಾಲ್ಯೂಮ್ ಪ್ರಮೀಳಾ ಅಂತ. ದಯವಿಟ್ಟು ತಾವು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ತಮ್ಮ ಧ್ವನಿ ತಮಗೆ ರಿಟರ್ನ್ ಕೇಳಿಸುತ್ತೆ. ಮಾಡಿದೆ ಎಸ್ ಸರ್, ಹೇಳಿ. ಮಾಡಿದೆ. ಪ್ರಮೀಳ್ ಅವರು ಎಸ್ ಮಾತಾಡಿ, ಶಾಸಕರಿದ್ದಾರೆ. ಎಂತ ಗೊತ್ತುಂಟಾ, ನಾನು ಮಾತು ಹೇಳ್ತೇನೆ. ಕಿಟ್ ಬಗ್ಗೆ, ಅದರ ಬಗ್ಗೆ, ಇದರ ಎಲ್ಲ ಮಾತಾಡ್ತಿದ್ದಾರೆ. ಅಲ್ಲಿ ಇಲ್ಲಿ ಎಷ್ಟು ಜನ ಸಿಲುಕಿ ಸಾಯ್ತಾ ಇದ್ದಾರೆ ನೋಡಿ. ಅದನ್ನೊಂದು ಬಾಂಬೆಯಿಂದ ಕನ್ನಡಿಗರು ಎಷ್ಟು ಜನ ಇದ್ದಾರೆ, ಅದರೊಂದು ತರುವಂತ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಊರಿಗೆ ಬರ್ಲಿಕ್ಕೆ ನಮ್ಮ ಮಗಳು ಕೂಡ ಸಿಕ್ಕಿಕೊಂಡಿದ್ದಾಳೆ. ಅಲ್ಲಲ್ಲಿ ನೊಂದು ಸಾಯಿದ್ದಾಳೆ. ಟಿವಿಯಲ್ಲಿ ಈಗ ಒಂದು ಬಂತು, ಕಾಪುನಿಂದ ಹೋದವರು ಮಾನಸಿಕ ಇದುಕೊಂಡು ಶಾಂತಿ ಅಂತ, ಯಾರು ಕಾಪುನಿಂದ ಹೋದವರು ಪೂಜೆ ನೊಂದು ಮಾನಸಿಕವಾಗಿ ಸತ್ತಿದ್ದಾರೆ. ಈಗ ಬರ್ತಾ ಉಂಟು ಟಿವಿಯಲ್ಲಿ, ಇಲ್ಲಿ ಕಾಂದಿವಳಿಯಲ್ಲಿ, ಬೊಂಬೆಯಲ್ಲಿ. ಹಾಗೇನೆ ನನ್ನ ಮಗಳು ಸಿಕ್ಕಿಕೊಂಡಿದ್ದಾಳೆ. ನನ್ನ ಮಗಳಂತ ಹೇಳಿ, ನನ್ನ ಮಗಕ್ಕೆ ರವಿತಂಗ ಡಾಕ್ಟರ್ ಇದ್ದು ಮದ್ದು ಮಂಗಳೂರಿದ್ದು. ಈಗ ಅದು ಮದ್ದಲ್ಲದಂದ್ರೆ ಅವಳಿಗೆ ಕಲೀಲಿಕ್ಕೆ ಅಲ್ಲಿ ಕಷ್ಟ ಉಂಟು. ಪೋಸ್ಟ್ ಅಲ್ಲಿ ಎಷ್ಟಂತ ಕಲಿಸುವುದು ಅದು ಒಂದು. ಹಾಗೇನೆ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಂದು ಕರ್ಕೊಂಡು ಬಂದು ನಮ್ಮ ಕನ್ನಡಿಗರನ್ನು ನಮ್ಮ ಊರಿಗೆ ಬಿಟ್ಟು ಬಿಡ್ತಾರೆ. ಸಮಸ್ಯೆ ನಿಮಗೂ ಗೊತ್ತಿದೆ. ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೇಗೆಲ್ಲ ಈ ತರ ಕೊರೋನಾ ವೈರಸ್ನ ಸೋಂಕು ಎಲ್ಲ ನೀವು ಶಾಸಕರೆಲ್ಲ ಸೇರಿ ಶಾಸಕರೊಂದು ಇದು ಮಾಡಿ ಅದನ್ನೊಂದು ಅವರನ್ನೇ ಮಹಾರಾಷ್ಟ್ರದಲ್ಲಿ 2,500 ಜನರಿಗೆ ಈ ತರ ಕೊರೋನಾ ಕಾಯಿಲೆ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ. ಬಹುಶಃ 200ಕ್ಕಿಂತ ಹೆಚ್ಚಿನ ಜನರು ಅಲ್ಲಿ ಕೂಡ ನಿಧನರಾಗಿದ್ದಾರೆ ಅಂತ ಕೂಡ ವರದಿ ಇದೆ. ಇಂತಹ ಸ್ಥಿತಿಯಲ್ಲಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮವರೇ ಆದ್ರೂ ಕೂಡ, ನಮ್ಮವರು ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಸಾಕಷ್ಟು ಅಲ್ಲ, ಅದನ್ನು ನಾವು ತೀರ್ಮಾನ ಮಾಡೋದಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಅವರೊಂದು ನಮ್ಮವರು ಈಗ ಅದಕ್ಕಿಂತ ಜೀವ ಕರೆಕ್ಟ್ ಹೆಲ್ತ್ ಎಲ್ಲ ಕರೆಕ್ಟ್ ಇದ್ದವರು ಇದ್ದಾರೆ. ಅದನ್ನು ಈಗ ಅಂತರ್ರಾಜ್ಯಕ್ಕೆ ಬರ್ಲಿಕ್ಕೆ ಕೇಂದ್ರ ಮತ್ತು ರಾಜ್ಯದವರು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನಾದರೂ ಒಂದು 20 ತಾರೀಕಿನ ನಂತರ ಒಂದು ದೊಡ್ಡ ಹೆಜ್ಜೆ ತಗೊಳ್ಳುವಂತ ಸೂಚನೆ ಇದೆ. ಬಹುಶಃ ಅವರು ತೀರ್ಮಾನ ಮಾಡಿದ್ರೆ ನಾವೇ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಸಲಹೆಗೆ ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮೇಡಮ್. ಒಂದು ನಮ್ಮ ಕಾರಲ್ಲಿ ಕರ್ಕೊಂಡು ಬರೋದು, ನೀವೊಂದು ನಿಮ್ದೊಂದು ಏನಾದ್ರು ಇದ್ದು ನಮ್ಮ ಕಾರಲ್ಲಿ ಕರ್ಕೊಂಡು ಬರೋದು, ಅಲ್ಲಿ ನಡುವಲ್ಲಿ ಸಿಕ್ಕಿಕೊಂಡು ಹೆದರಿಕೆ ಆಗ್ತದೆ. ಗೊತ್ತಾಗ್ತದೆ, ಪರಿಸ್ಥಿತಿ ಅರ್ಥ ಆಗ್ತದೆ. ನೋಡುವ, ನಮ್ಮ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯ ಇದೆ ಅದರ ಬಗ್ಗೆ ನಾವು ಸಹಕಾರ ಕೊಡ್ತೇವೆ ಖಂಡಿತ. ಧನ್ಯವಾದಗಳು ಪ್ರಮೀಳ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಇದೇ ರೀತಿಯ ಸಮಸ್ಯೆಗಳು ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರಗಳು. ಅಂದ್ರೆ ಸಿಲುಕಿಕೊಂಡಿದ್ದಾರೆ, ನಾವು ಅವರನ್ನು ನೋಡಬೇಕು, ಅಥವಾ ಅಲ್ಲಿದ್ದವರಿಗೆ ಇಲ್ಲಿ ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿ ಇರ್ತಾರೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ ಅನ್ನುವಂಥದ್ದು. ಅದರ ನಡುವೆ ಮತ್ತೊಂದು ಬಹುಶಃ ಅದಕ್ಕಿಂತ ಮೊದಲೇ ನಾನು ಕೇಳಿರುವಂತಹ ಪ್ರಶ್ನೆಗಳು ಕಿಟ್ ವಿತರಣೆಯ ವ್ಯವಸ್ಥೆಗಳ ಬಗ್ಗೆ. ಅದು ತಲುಪುತ್ತಾ ಇದೆಯಾ ಅನ್ನುವಂಥದ್ದು ಅದರ ಬಗ್ಗೆ ನಾನು ಈಗಾಗಲೇ ಮೊದಲು ಹೇಳಿದ್ದೇನೆ. ಒಂದು 70-80% ಜನರಿಗೆ ತಲುಪುವಂಥ ವ್ಯವಸ್ಥೆ ಆಗಿದೆ. ಆದರೆ ಇನ್ನೂ ಕೂಡ ಕೆಲವು ಜನರ ಅಪೇಕ್ಷೆ ಇದೆ. ಕೆಲವರಿಗೆ ಡಬಲ್ ತ್ರಿಬಲ್ ಆದದ್ದು ಕೂಡ ಇದೆ. ಹಾಗಾಗಿ ನಮಗೆ ದೇಶದ MP ಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಕಾಗದ ಬರೆದಿರುವಂಥ ಸೂಚನೆ ಇದೆ. ಯಾಕಂದರೆ ಅವರ ಎಷ್ಟೋ ರಾಜ್ಯದವರು ನಮ್ಮ ಜಿಲ್ಲೆಯಲ್ಲಿ ಕೂಡ, ನಮ್ಮ ಕ್ಷೇತ್ರಗಳಿಗೂ ಕೂಲಿ ಕೆಲಸಕ್ಕೆ ಬಂದವರು ಇದ್ದಾರೆ ಅಂತೇಳಿ ಕೂಡ ಸೂಚನೆ ಇದೆ. ಉತ್ತರ ಕರ್ನಾಟಕದಂತೂ ನಮಗೆ ಒಂದು 16 ಜಿಲ್ಲೆಯವರು ನಮ್ಮ ಕಾಪು ಕ್ಷೇತ್ರದಲ್ಲಿ ಇದ್ದಾರೆ. ಅಂಥವರೆಲ್ಲ ಅಲ್ಲಿ ಲೋಕಲ್ MLA MP ಗಳೆಲ್ಲ ಒಬ್ಬೊಬ್ಬರಿಂದ ಫೋನ್ ಮಾಡಿಸ್ತಾರೆ, ನಮ್ಮ ಜನರು ಸಿಕ್ಕಿ ಹಾಕ್ಕೊಂಡಿದ್ದಾರೆ, ಅವರಿಗೆ ಸ್ವಲ್ಪ ಸುಧಾರಿಸಿ ನೋಡ್ಕೊಳ್ಳಿ ಹಾಗೆ ಅಂತ ಹೇಳ್ತಾರೆ. ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಮೊದಲ ಆದ್ಯತೆ ಕೊಟ್ಟಿದೆ. ನಮಗೆ ಹಾಲು ವಿತರಣೆಯಲ್ಲಿ ಕೂಡ ನಮ್ಮ ಸ್ಥಳೀಯರಿಗೆ ಸಿಕ್ಕಿಲ್ಲ, ಅಂತ ವಲಸೆ ಕಾರ್ಮಿಕರಿಗೆ ಹಾಲು ವಿತರಣೆ ಸಿಕ್ಕಿದೆ ಸ್ವಲ್ಪ. ಅದನ್ನು ಕೂಡ ಒಂದೊಂದು ಏರಿಯಾಕ್ಕೆ ಒಂದೊಂದು ದಿವಸ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಅದರ ಜೊತೆ ಕಿಟ್ಟಲ್ಲಿ ಬಹುಶಃ ಯಾರು ಕೂಡ ಆಹಾರದಿಂದ ಬಳಲಬಾರ್ದು ಎಂಬ ಒಂದು ಸರ್ಕಾರದ ಧೋರಣೆ ಇದೆ.
ಅದನ್ನು 70-80% ಜನರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತದಿಂದ ನಮ್ಮ ಸ್ಥಳೀಯ ಆಡಳಿತದಿಂದ ಕೂಡ ಆಗಿದೆ. ಇನ್ನೂ ಯಾರಾದರೂ ಸಂಪರ್ಕ ಮಾಡಿದರೆ ಅಂಥವ್ರನ್ನ ಯಾವ ರೀತಿಯಲ್ಲಿ ನಾವು ಅವರ ಹಸಿವನ್ನು ನೀಗಿಸಬಹುದು ಅದ್ರ ಬಗ್ಗೆ ಖಂಡಿತ ಮಾಡ್ತೀವಿ. ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ತೀರಿ ಅನ್ನೋದು. ಎಸ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಎಸ್, ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ವೀರೇಂದ್ರ ಪೂಜಾರಿ, ಕಾಪುವಿನಿಂದ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಕಾಪು ವಲಯದ ಅಧ್ಯಕ್ಷರಾಗಿ ಫೋನ್ ಮಾಡ್ತಾ ಇದ್ದೀನಿ. ವೀರೇಂದ್ರ ಪೂಜಾರಿ. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದ ಬರೋದು ನಮಗೆ ಗಮನಕ್ಕೆ ಬಂದಿದೆ ಸರ್. ಬಡವರಿಗೆಲ್ಲ ವಿತರಣೆ ಇರ್ಬೋದು, ಅಥವಾ ಪಡಿತರದ ಕಿಟ್ಟನ್ನು ವಿತರಣೆಯನ್ನು ನಾನು ಗಮನಿಸಿದ್ದೇನೆ. ನಿಮ್ ಕಡೆಯಿಂದ ಒಳ್ಳೆ ಕೆಲಸ ಆಗ್ತಿದೆ. ಬಟ್ ಸರ್, ನಾವು ಫೋಟೋಗ್ರಾಫರ್ಸ್ ಯೂನಿಯನ್ ಮೆಂಬರ್, ಕೆಲವೊಂದು ಸದಸ್ಯರು ತೀರಾ ಬಡತನದಲ್ಲಿ ಇದ್ದಾರೆ. ಅವರು ಸಂಘಟನೆ ಮುಖಾಂತರ ಏನಾದ್ರು ಕೊಡ್ಬೇಕಂತ ಕೇಳ್ತಾ ಇದ್ದಾರೆ ಸರ್. ಆದ್ರೆ ನಮ್ಗೆ ಸಂಘಟನೆಯಿಂದ ಏನಾದ್ರು ಕೊಡ್ಲಿಕ್ಕೆ ಏನು ಬಂಡವಾಳ ಇಲ್ಲ ಸರ್. ತಾವು ತಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡ್ಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ ಸರ್. ಈ ತರ ನಿಮ್ಮ ವಿನಂತಿಯನ್ನು ಒಬ್ಬರು ನಮ್ಮ ಗಮನಕ್ಕೆ ಕೂಡ ತಂದಿದ್ದಾರೆ. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೊಂದು ಸಲಹೆ ಬಂದಿದೆ, ವಾಟ್ಸಪ್ಪಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬಂದಿತ್ತು. ಒಂದು ವಾಕ್ಯ ಬಂದಿತ್ತು, ಮನೆಯಲ್ಲಿ ಕಾರು ಬೈಕ್ ಎಲ್ಲ ಇದ್ರೂ ನೀವು ಅವರ ಒಳಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಸಲಹೆ ಬಂದು. ಕೆಲವರಿಗೆ ಕೇಳಲಿಕ್ಕೆ ಮುಜುಗರ ಆಗ್ಬೋದು, ಅಂತ ಮನೆಯನ್ನು ಕೂಡ ಗಮನಿಸಿ. ಯಾಕಂದ್ರೆ ಟ್ಯಾರಿಸ್ ಮನೆ ಇರ್ಬೋದು, ಬೈಕ್ ಕಾರ್ ಇರ್ಬೋದು, ಅಂತ ಮನೆಯಲ್ಲಿ ಕೂಡ ಕಷ್ಟದಲ್ಲಿದ್ದವರು ಕೂಡ ತುಂಬಾ ಜನ ಇದ್ದಾರೆ ಅಂತೇಳಿ ಕೂಡ ಒಂದು ವಾಟ್ಸಪ್ ಮೊಬೈಲೆಲ್ಲ ಬರ್ತಾ ಇತ್ತು. ಬಹುಶಃ ಇಂಥದ್ದು ಕೂಡ ಇರ್ಬೋದು. ಹಾಗೆ ನಿಮ್ಮಲ್ಲಿ ಕೂಡ ಕೆಲವರು ಈಗ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅಂತೇಳಿ ಕೂಡ ನಮ್ಮ ಗಮನಕ್ಕಿದೆ. ಸರ್ಕಾರ ನೇರವಾಗಿ ಏನು ಈ ಥರ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಪರೋಕ್ಷವಾಗಿ ಈಗ ರೇಷನ್ ಕಾರ್ಡಲ್ಲಿ ಏನು ಪಡಿತರ ಕೊಡ್ತಾರೆ ಅದನ್ನು ಕೊಡ್ತಾರೆ. ಬೇರೆ ಏನೋ ಸಂಘ ಸಂಸ್ಥೆಯವರು ನಮಗೇನೋ ಯಾರಾದ್ರು ಕೊಟ್ಟರೆ ನಾವು ಅದನ್ನು ಹಂಚಿ ಪಾಪದವರಿಗೆ, ಜನರಿಗೆ ಯಾರು ಅರ್ಹ ಫಲಾನುಭವಿಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಿಮ್ಮ ಸಲಹೆಯನ್ನು ಕೂಡ ಗಮನಿಸ್ತೇವೆ. ಎಸ್, ಧನ್ಯವಾದಗಳು ವೀರೇಂದ್ರ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಇದೆಲ್ಲ ಎಲ್ಲಾ ವರ್ಗದ ಬೇಡಿಕೆ, ಎಲ್ಲರೂ ಕೂಡ ದುಡಿಯುವ ವರ್ಗದವರು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅನ್ನುವಂಥದ್ದು. ಅದರ ನಡುವೆ ಈಗ ಏನು ಹೊರ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರುವವರನ್ನ ಕರೆತಂದು ಇಲ್ಲಿಗೆ ಬಿಡಬೇಕು ಅನ್ನುವಂತಹ ವಿನಂತಿಗಳು ಹೆಚ್ಚಾಗ್ತಾ ಇದೆ. ಅದರ ನಡುವೆ ಮೊನ್ನೆ ಒಂದು ಘಟನೆ ನಡೆಯುತ್ತೆ. ಏನು ಮುಂಬೈನಿಂದ ಒಬ್ಬ ರೋಗಿಯೊಬ್ಬರನ್ನ ಕರೆತಂದು ಇಲ್ಲಿ ತಂದು ಬಿಟ್ಟು ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ ಅನ್ನುವಂತಹ ಮಾತುಗಳು. ಬಹುಶಃ ಜಿಲ್ಲಾಡಳಿತ ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಇಂತಹ ವಿದ್ಯಮಾನಗಳು ಅಂದ್ರೆ ಇರುವಂತಹ ಅವಕಾಶಗಳನ್ನ ಎಲ್ಲೋ ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು, ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ಸರ್ಕಾರ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದೆ. ಬಹುಶಃ ಸ್ವಲ್ಪ ನಮ್ಗೆ ಎಲ್ರಿಗೂ ಆತಂಕ ಇದೆ. ನಮ್ಮವರು ಪರ ಊರಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ. ಈ ತರ ಎಲ್ರಿಗೂ ಈ ಕಾಯಿಲೆ ಬಹುಶಃ ಹಣ ಇದರಲ್ಲಿ ಮುಖ್ಯ ಆಗುದಿಲ್ಲ. ಇಲ್ಲಿ ಆರೋಗ್ಯಕ್ಕೆ ನಾವೇನು ಮುಂಜಾಗ್ರತೆ ತಗೊಳ್ತೇವೆ ಅದೇ ಮುಖ್ಯ ಆಗಿದೆ. ಯಾಕಂದ್ರೆ ಉದಾಹರಣೆ ಕೊಡೋದಾದ್ರೆ ಅಮೆರಿಕದಂತ ರಾಷ್ಟ್ರಗಳಲ್ಲೇ ಇದಕ್ಕೆ ಲಕ್ಷಗಟ್ಟಲೆ ಇಂತಹ ಸೋಂಕಿತ ರೋಗದವರು ಇರುವುದಂದ್ರೆ ಈ ಹಣದಿಂದ ಕೂಡ ಇದನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅರ್ಥ. ಜಗತ್ತಲ್ಲಿ ಸುಮಾರು ನನ್ನ ಪ್ರಕಾರ ಹತ್ತಿರ 20 ಲಕ್ಷದಷ್ಟು ಜನ ಇಂತಹ ಸೋಂಕಿತ ರೋಗಗಳ ಇದ್ದಾರೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಸ್ವಯಂ ಸ್ಫೂರ್ತಿಯಿಂದ ನಾವೇ ಸ್ವತಃ ಸ್ವಯಂ ನಿಯಂತ್ರಣದಿಂದ ಇದನ್ನು ನಾವು ನಿಭಾಯಿಸಬೇಕೆ ವಿನ ಹಣದಿಂದ ಎಲ್ಲವನ್ನು ನಿಭಾಯಿಸಲಿಕ್ಕೆ ಆಗುದಿಲ್ಲ ಅಂತೇಳಿ ಇದೊಂದು ದೇಶಕ್ಕೆ, ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದೆ. ಬಹುಶಃ ಇದರಲ್ಲಿ ನಾನು ಇನ್ನೂ ಒಂದು ಉದಾಹರಣೆ ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸಿದೆ. ವಾಪಸ್ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್ ಸರ್, ಶೇಖ್ ನಜೀರ್ ಅಹಮದ್. ಶೇಖ್ ನಜೀರ್, ಎಸ್ ಮಾತಾಡಿ, ಶಾಸಕರಿದ್ದಾರೆ. ಶಾಸಕರು ನಮಸ್ತೆ. ನಮಸ್ಕಾರ, ಹೇಳಿ. ಸರ್, ತಾವು ಕಳಿಸಿದಂತ ಎಲ್ಲಾ ಕಡೆಗೆ ಕಿಟ್ಗಳು ತಂದು ಸರ್ ಮುಟ್ಟಿದೆ ಸರ್, ಸಿಕ್ಕಿದೆ, ತುಂಬಾ ಸಂತೋಷದ ವಿಷಯ ಸರ್. ಎಲ್ಲ ತಾವು ಜಾತಿ ಏನು ಇಲ್ಲದೆ ತಂದು ಮುಟ್ಟಿಸಿದಿರಿ, ಎಲ್ಲರಿಗೂ ಸಿಕ್ಕಿದೆ, ಸಂತೋಷ ಆಗಿದೆ. ಆದ್ರೆ ನಿಮ್ಮಲ್ಲಿ ಒಂದು ಖುಷಿ ಏನಂದ್ರೆ ಸರ್, ಮೊನ್ನೆ ನಮ್ಮ ಮನೆ ಬದಿಯಲ್ಲಿ ಒಂದು ಹೆರಿಗೆ ಹೆಂಗಸಿನ ಗಂಡ ಬೆಳ್ತಂಗಡ್ಲಿದ್ರು. ಅವರಿಗೆ ಬರಲಿಕ್ಕೆ ಆಗದೆ ನಾವು ನಿಮ್ಮ ಹತ್ರ ಹೇಳಿದಕ್ಕೆ ನೀವು DC ಹತ್ರ ಮಾತ್ರ ಒಂದು ಲೆಟರ್ ಕೊಟ್ಟು ಸರ್. ಹೇಳಿ. ಬಾರಿ ಒಂದು ಸಂತೋಷ ಇದೆ ಸರ್. ನಿಮ್ಮಂತ ಒಂದು ಶಾಸಕರನ್ನು ನಾವು ಪಡೆಯಲು ಕಾಪಿಗೆ ನಾವು ಪುಣ್ಯ ಮಾಡಿರ್ತಾರೆ. ಧನ್ಯವಾದ. ಅದರ ಜೊತೆಗೆ ಬೇರೆ ಏನಾದ್ರು ಸಲಹೆಗಳಿದ್ಯಾ ಇನ್ನು ಮುಂದೆ? ಒಂದು ಸರ್, ನಮ್ದು ಶಾಸಕರ ಒಂದು ಆತ್ಮ ಸ್ನೇಹಿತರಿದ್ದಾರೆ ಸರ್. ಯಾರು ಹೇಳಿ? ಹಲೋ ಸರ್, ದಯವಿಟ್ಟು ತಾವು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ಅಬುಕರಾಜ್ ಕಂಗ್ ಅಂತ ಹೇಳಿ. ಹೇಳಿ ಕಂಗ್ ಅಂತ ಹೇಳಿ ಸರ್. ಹೇಳಿ.
ಈಗ ಮಾವಿನ ಹಣ್ಣು ಸೀಸನ್ ನಿಮ್ಗೆ ನನಗೆ 65 ವರ್ಷ ವಯಸ್ಸಾಯ್ತು. ನನಗೆ ದುಡ್ಲಿಕ್ಕೆ ಸರಿಯಾಗಿ ಆಗುದಿಲ್ಲ. ನಾನು ಚಿಕ್ಕ ವ್ಯಾಪಾರ ಮಾಡಿಕೊಂಡು ಇರ್ತೇನೆ. ನಾನು ಹೌದು ಈಗ ವಹಿಸಿಕೊಂಡು ವ್ಯಾಪಾರ ಮಾಡ್ತಾ ಇದ್ದೇನೆ. ಈಗ ಮಕ್ಕಳು ಬರುವಾಗ ಚೂರು ಲೇಟ್ ಆದ ಚೂರು ನನಗೆ ಒಂದು ದಯವಿಟ್ಟು ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್. ಆಯ್ತಾಯ್ತು. ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಮಾತನಾಡ್ತಾ ಇದ್ರಿ ಇರುವಂತಹ ಪರಿಸ್ಥಿತಿಯ ಬಗ್ಗೆ. ಎಸ್, ಜಗತ್ತು ಬಹುಶಃ ಇಷ್ಟು ದೊಡ್ಡ ಆಘಾತ, ಸುಮಾರು 195 ರಾಷ್ಟ್ರಗಳಲ್ಲಿ ಈ ರೀತಿಯ ಒಂದು ಕೊರೋನಾ ವೈರಸ್ ಕಾಯಿಲೆ ಹರಡುವುದಂದ್ರೆ ಬಹುಶಃ ನಮಗೆ ಇತ್ತೀಚಿನ ಒಂದು 30-40 ವರ್ಷದ ಅವಧಿಯಲ್ಲಿ ಇಂಥದ್ದು ಕೇಳಿ ಕೂಡ ಗೊತ್ತಿಲ್ಲ. ಹಿಂದೆ ಈ ಕಲರ ಮತ್ತೆ ವಾಂತಿ ಭೇದಿ ಈ ಥರ ಕಾಯಿಲೆ ಬಂದದ್ದು ಕೂಡ ಕೆಲವು ಕಡೆ ಕೇಳಿದ್ದೇವೆ, ಒಂದು 25-30 ವರ್ಷ ಹಿಂದಿನ ಘಟನೆ. ಆಗೆಲ್ಲ ಕೆಲವು ನಮ್ಮ ಬೆಂಗಳೂರಿನ ಕೆಲವು ಉತ್ತರ ಭಾಗದ ಅಥವಾ ಕೆಲವು ಆಂಧ್ರದ ಬಾರ್ಡರಲ್ಲಿ ಕೆಲವು ಕಡೆ ಇಂಥ ಪ್ರದೇಶಗಳಲ್ಲೆಲ್ಲ ತುಂಬ ಸಾವು ನೋವಾಗಿದೆ ಅಂತೇಳಿ ಕೇಳ್ಕೊಂಡಿದ್ದೇವೆ. ತುಂಬ ಜನ ಇದರಲ್ಲಿ ತುಂಬ ಆಘಾತ ಆಗಿತ್ತು. ಬಹುಶಃ ಇಂಥ ಒಂದು ಕಾಯಿಲೆ ಇಷ್ಟು ದೇಶಕ್ಕೆ ಹರಡುವುದಂದ್ರೆ ಅದು ಯಾವ ರೀತಿಯ ಸೋಂಕು ಅಂತೇಳಿ ನಮಗೆ ಯಾರಿಗೂ ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಚೀನಾದ ಮೂಲದಿಂದ ಇದು ಬಂದಿದ್ರು ಕೂಡ ಇವತ್ತು ದೊಡ್ಡ ರಾಷ್ಟ್ರಗಳಿಗೆ, ಅದು ಪ್ರಬಲ ರಾಷ್ಟ್ರಗಳೇ ತತ್ತರಿಸಿ ಹೋಗಿದೆ. ಬಹುಶಃ ನಮ್ಮ ಈ ಒಂದು ಕಾಯಿಲೆಯಲ್ಲಿ ಇದನ್ನು ನಿಭಾಯಿಸುವಲ್ಲಿ ನಮ್ಮ ನಾಯಕತ್ವ, ವಿಶೇಷವಾಗಿ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಶೇಷ ಪ್ರಯತ್ನದಿಂದಾಗಿ ನಾವೆಲ್ಲ ಇದನ್ನು ಒಂದು ಹದ್ದುಬಸ್ತಿನ ತರಲಿಕ್ಕೆ ಭಾಗಶಃ ಯಶಸ್ವಿಯಾಗಿದ್ದೇವೆ. ಪೂರ್ತಿ ಅಂತ ನಾನು ಒಪ್ಪುವುದಿಲ್ಲ, ಆದರೆ ಇದರಲ್ಲಿ ತುಂಬ ಮುಂಜಾಗ್ರತೆ ತಗೊಂಡದ್ರಿಂದಾಗಿ ನಾವು ಇದರಲ್ಲಿ ಇಷ್ಟ ಇದ್ದೇವೆ. ಯಾಕಂದರೆ ಇವತ್ತು ಜಗತ್ತಿನ ಸುಮಾರು 70% ರಾಷ್ಟ್ರಗಳಿಗೆ ಭಾರತೀಯ ಮೂಲದ ಮದ್ದುವನ್ನು ಅಥವಾ ಇದಕ್ಕೆ ಕಾಯಿಲೆಗೆ ಏನಾದರೂ ಒಂದು ತಾತ್ಕಾಲಿಕ ಪರಿಹಾರ ಕೊಡಲಿಕ್ಕೆ ಔಷಧಿಯನ್ನು ಹುಡುಕುವಂಥ ಅಥವಾ ಔಷಧಿಯ ರವಾನಿಸುವಂಥ, ಅದು ಜ್ವರ ಇರ್ಬೋದು, ಮಲೇರಿಯಾ ಥರದ ಮೆಡಿಸಿನ್ ಇರ್ಬೋದು, ಈ ಥರ ಸ್ವಲ್ಪ ಮುಂಜಾಗ್ರತೆ ತಗೊಳ್ಳುವಂಥ ಮದ್ದನ್ನು ಅದು ಆಯುರ್ವೇದಿಕಲ್ಲಿ ಇರ್ಬೋದು, ಆಯುಷ್ ಮೂಲಕ ಇರ್ಬೋದು, ಇದನ್ನು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ದೇಶದ ಕಡೆಯಿಂದ ಆಗ್ತದೆ. ಹಾಗಾದರೆ ಇವತ್ತು ಜಗತ್ತಿನ ದೃಷ್ಟಿಯಿಂದ ನಾವು ಮೊದಲೇ ಹೇಳಿದೆ 21ನೇ ಶತಮಾನ ಭಾರತೀಯ ಶತಮಾನ ಅಂತೇಳಿ. ಇವತ್ತು ಜಗತ್ತಿಗೆ ವಿಶ್ವಗುರುವಾಗಿ ನಾವು ಬರುವಂಥ ಒಂದು ಲಕ್ಷಣ ಸೂಚನೆ ಬಹುಶಃ ಈ ಒಂದು ಜನರ ಕರೆಯಿಂದಾಗಿ. ಯಾಕಂದರೆ ಇವತ್ತು ನಮ್ಮ ಜೊತೆಗೆ ಸ್ಪಂದಿಸ್ತಾ ಇದ್ದಾರೆ. ಮೊನ್ನೆ ಒಂದು ದೀಪ ಹಚ್ಚುವ ಕಾರ್ಯಕ್ರಮಕ್ಕೆ ನಾವು ಮೊನ್ನೆ 5 ತಾರೀಕಿಗೆ ಬಹುಶಃ ಜಗತ್ತಿನ ತುಂಬ ರಾಷ್ಟ್ರಗಳು ಇದನ್ನು ದೀಪ ಹಚ್ಚಿ ರಾತ್ರಿ 9 ಗಂಟೆಯಿಂದ 9 ನಿಮಿಷವರೆಗೆ 9 ಗಂಟೆ 9 ನಿಮಿಷವರೆಗೆ ಆ ಥರ ದೀಪ ಹಚ್ಚಿ ಕಾರ್ಯಕ್ರಮವನ್ನು ಜಗತ್ತಿನ ತುಂಬ ದೇಶದವರು ಇದನ್ನು ಸ್ವಾಗತಿಸಿದ್ದಾರೆ. ಮತ್ತು ಅದರಿಂದೇ ಕಾಯಿಲೆ ಹೊಡೆದೋಡಿಸ್ಲಿಕ್ಕೆ ಆಗ್ತಾ ಅಂತಲ್ಲ, ಆದರೆ ನಾವೆಲ್ಲ ಒಗ್ಗಟ್ಟಲ್ಲಿ ಇದ್ದೇವೆ ಅಂತೇಳಿ ಸೂಚನೆ ಮಾಡ್ಲಿಕ್ಕಾದ್ರೂ ಇಂಥ ಒಂದು ಸಂದೇಶ ರವಾನೆ ಆಗಿದೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಶಶಿರಾಜ್ ಅಂತ. ಎಸ್, ಶಶಿರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕುತ್ತಿಯಾರು ಗ್ರಾಮದಿಂದ ಕರೆ ಮಾಡ್ತಿದ್ದೇವೆ. ಎಸ್, ಕುತ್ತಿಯಾರಿನಿಂದ. ಎಸ್, ಮಾತಾಡಿ, ಶಾಸಕರಿದ್ದಾರೆ. ಹಲೋ, ಹೇಳಿ. ಮಾತಾಡಿ. ಹಲೋ, ನಾನು ಪಡುಕುತ್ತಿಯಾರು ಗ್ರಾಮದಿಂದ ಮಾತಾಡ್ತಿದ್ದೇನೆ. ನಮಸ್ಕಾರ, ಹೇಳಿ. ಆದ್ರೆ ನಮ್ ಕಡೆ ಯಾವ ತರದ ಕಿಟ್ ಯಾವ್ದು ಬರ್ಲಿಲ್ಲ ಇದ್ರ ತನಕ. ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಅಲ್ಲಿಯ ಪ್ರಮುಖರೆಲ್ಲ ಇದ್ದಾರೆ, ಪಂಚಾಯತ್ ಅಧ್ಯಕ್ಷರು ಬೇರೆ. ಹೌದು, ಅಂದ್ರೆ ನಾವು ಧೀರಜ್ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ದಾರೆ, ಪಂಚಾಯತ್ ಅಧ್ಯಕ್ಷರ ಹತ್ರ. ಅಂದ್ರೆ ಅವರು ಎಲ್ಲ ಪಂಚಾಯತಿ ಯುವಕ ಮಂಡಲದ ಸದಸ್ಯರೆಲ್ಲ ಸೇರಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಆ ಕಡೆ ಎಲ್ಲ, ಅಂದ್ರೆ ಮೂಡುಕುತ್ತಿಯಾರ ಕಡೆ. ನಮ್ಮ ಕಡೆ ಈ ಕಡೆ ಅಂದ್ರೆ ಕೇಳಿದಕ್ಕೆ ಒಂದು 10-12 ಕಿಟ್ ಉಂಟು. ಅಂದ್ರೆ ನಮ್ಗೆ ಬಿಜೆಪಿ ಕಡೆಯಿಂದ ಏನು ಬರ್ಲಿಲ್ಲ ಇಷ್ಟವರೆಗೆ, ನಾವೇ ಸಹಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ನಮ್ಮ ಈ ಕಡೆ 30 ಮನೆ ಹಾಗೆ 40 ಮನೆ ತನಕ ಉಂಟು. ಹಾಗೆ ನಾವು ಅದರಲ್ಲಿ ಸಹ ಕಡು ಬಡವರನ್ನ ಹೆಚ್ಚಿಕೊಂಡು 15 ಕಿಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅವರು ಹೆಲ್ಪ್ ಮಾಡಿದ್ದಾರೆ. ಆದ್ರೆ ನಾವು ಮಧ್ಯಮ ವರ್ಗದವರು ಯಾರ ಹತ್ರ ಕೇಳುವಾಗೇ ಇಲ್ಲ, ಏನು ಮಾಡುವಾಗೆ ಇಲ್ಲ. ನಮ್ಮ ಹತ್ರ ಉಂಟಂತೂ ಹೇಳಲಿಕ್ಕಿಲ್ಲ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದೇ ನಮ್ಮ ಇಲ್ಲಿ ಎಲ್ಲಾ ಓಟು ಬಿಜೆಪಿಗೆ ಹಾಕುವವರು ನಾವು. ಈ ಕಡೆ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಬೇಕಾದವರಿಗೆಲ್ಲ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ. ನಮ್ಮ ಈ ಕಡೆ ಏನಾಗಿದೆ ಅಂದ್ರೆ ಈ ಕಡೆ ಎಲ್ಲ ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ಏನ್ ತಿಳ್ಕೊಂಡಿದ್ದಾರೆ, ಇವರು ಬಿಜೆಪಿ ಓಟು, ಇವರು ಕೊಡದಿದ್ರು ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ನಮ್ಗೆ ಆಚೆ ಇಲ್ಲ ಈಚೆ ಇಲ್ಲ, ಎಲ್ಲ ನಾವು ಬಿಜೆಪಿ ಕಾರ್ಯಕರ್ತರಾಗಿ ಯಾರ ಹತ್ರ ಹೇಳುವಾಗೆ ಇಲ್ಲ, ಬಿಡುವಾಗೆ ಇಲ್ಲ. ಆ ತರ ಪರಿಸ್ಥಿತಿ ನಮ್ಗೆ ಬಂದಿವರೆಗೆ ಇಲ್ಲಿ. ನೀವು ಚುನಾವಣೆ ಆದ ನಂತರ ನಮ್ ಕಡೆ ಬರ್ಲೇ ಇಲ್ಲ. ಈ ಪಡುಕುತ್ತಿಯಾರು ಗ್ರಾಮಿಗೆ ನೀವು ಚುನಾವಣೆ ಟೈಮಲ್ಲಿ ಬಂದಿದ್ದೀರಿ, ಮತ್ತೆ ನೀವು ಬರ್ಲೇ ಇಲ್ಲ.
ನಿಮ್ಮನ್ನು ದೂರದಲ್ಲ, ನಾವು ಯಾವಾಗಲೂ ನಿಮ್ಮ ಅಭಿಮಾನಿಗಳೇ. ಆದ್ರೆ ಸಹ ನಮ್ಗೆ ನಮ್ಮ ಪರಿಸ್ಥಿತಿಯನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ನಾವು ಇದೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಗುತ್ಯಾರ್ನ ನಮ್ಮ ವಿಶ್ವಕರ್ಮ ಸ್ವಾಮೀಜಿಯವರ ಮಠ ಪಡುಗುತ್ಯಾರಲ್ಲೇ ಇರುವುದು. ಅದ್ರ ಬದಿಯಲ್ಲೇ ನಾವು ಇದ್ದೇವೆ. ಹಾಗಂದ್ರೆ ನಾವು ಅಂದ್ರೆ ಈಗ ಚುನಾವಣೆ ನಿಮ್ಮನ್ನೇ ನಾವು ಅವಲಂಬಿಸ್ತಿದ್ದೇವಲ್ಲ. ನಿಮ್ಮ ಪಂಚಾಯತ್ ಮೆಂಬರ್ ಇದ್ದಾರೆ ಅಂದ್ರೆ ಮಠದಲ್ಲಿ ತುಂಬಾ ಮಕ್ಕಳೆಲ್ಲ ಇದ್ದಾರೆ, ಅವರಂತ ಅವರು ನೋಡ್ಕೊಳ್ಬೇಕಲ್ಲ. ಅಲ್ಲ ಇರ್ಲಿ, ನಮ್ಮ ಒಂದು ಎಲ್ಲರ ಸಹಕಾರ ಬೇಕು. ಇದರ ಪಕ್ಷಕ್ಕಿಂತಲೂ ನಾವು ಇದರ ಮಾನವ ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಜನರಿಗೆ ಇದರ ಸಹಾಯವನ್ನು ಮಾಡಿದೆ. ಮತ್ತೆ ನಿಮ್ಮ ಭಾಗಕ್ಕೆ ಸಹಾಯ ಮಾಡ್ತಿದ್ದಾರೆ. ಮೂರ್ನಾಲ್ಕು ಬಾರಿ ಬಂದಿದ್ದೇನೆ ನಿಮ್ಮ ಪಂಚಾಯತ್ ಯಾವ ಇದ್ರಲ್ಲಿ ಸಹ ಎಲ್ಲ ಕಡೆ ಸಹ ಸಹಾಯ ಮಾಡ್ತಿದ್ದಾರೆ. ಆದ್ರೆ ನಮ್ದೊಂದು ಗ್ರಾಮ ಮಾತ್ರ ಹಾಗೆ ಉಳ್ಕೊಂಡಿಲ್ಲ. ಸಾಧ್ಯವಷ್ಟು ಮಟ್ಟಿಗೆ ಪಂಚಾಯತ್ ಅಧ್ಯಕ್ಷರ ಮೂಲಕ ನಾವು ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಅಲ್ಲಿಗೆ ಕೂಡ ಬಂದಿದೆ. ಮಾಡಿದ್ರು ನಮ್ಗೆ ಬೇಸರ ಇಲ್ಲ. ನೀವು ಬಂದು ನಮ್ಮ ಹತ್ರ ಕೇಳಿದ್ರೆ ಸಾಕು, ನಮ್ಗೆ ಅಷ್ಟೇ ಸಂತೋಷ. ನೀವು ಬಂದ್ರೆ ನೀವು ಹೇಗಿದ್ದೀರಾ, ನಿಮ್ ಪರಿಸ್ಥಿತಿ ಹೇಗಿದೆ, ಯಾವ ನಾಯಕರು ಸಹ ನಮ್ಮ ಕಡೆ ಬರ್ತಾ ಇಲ್ಲ. ನಿಮ್ಮ ಪಂಚಾಯತ್ ಮೊನ್ನೆ ಅವರು ನಮ್ಮ ಹತ್ರ ಕೇಳಿದ್ದಾರೆ. ನಿಮ್ಮ ಪಂಚಾಯತ್ ಮೆಂಬರ್ ಇದ್ದಾರೆ ರಾಜ್ ಅವ್ರ ಹತ್ರ, ವಿಶ್ವಕರ್ಮ ಸ್ವಾಮಿ ಅವರು ಹೇಳ್ತಾರೆ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ನಾವು ನಿಮ್ಗೆ ಏನಂತ ಉತ್ತರ ಖಂಡಿತವಾಗಿ ರೆಸ್ಪಾನ್ಸ್ ಕೊಡ್ತೇವೆ. ಈಗ ಅಲ್ಲಿ ಟೀಮ್ ನಮ್ದು ಕೆಲಸ ಕಾರ್ಯ ಮಾಡ್ತಾ ಇದೆ. ಎಲ್ಲಿಯಾಗಿ ಇನ್ನೂ ಕೂಡ ರೀಚ್ ಆಗಿದ್ರೆ ಖಂಡಿತವಾಗಿ ಅಲ್ಲಿಯ ಗಮನಕ್ಕೆ ತನ್ನಿ. ಅಂದ್ರೆ ನಮ್ಮ ಗ್ರಾಮ ಯಾರು ಸಹ ಮಾತಾಡುವವರು ಇಲ್ಲ, ಯಾವ ನಾಯಕರು ಇಲ್ಲ. ನಮ್ಗೆ ನಮ್ಗೆ ತುಂಬಾ ಕಷ್ಟವಾಗಿ ಹೋಗಿದೆ. ಈಗ ನಿಮ್ಮಲ್ಲಿ ಕುತ್ಯಾರಲ್ಲೇ ಒಂದು ಯಾಗ ಮಾಡಿದಂಥ ಉದಾಹರಣೆ ಇದೆ. ಮೊನ್ನೆ ರಾಮನಾಮಿಗೆ ಕೂಡ ತುಂಬ ತರಕಾರಿ ಬೇರೆ ಬೇರೆ ಆಹಾರ ವಸ್ತುಗಳು ಅಲ್ಲಿಂದಲೇ ಬೇರೆ ಕಡೆ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಶ್ರೀಧರ್ ತಂತಿ ಅವರಿದ್ದಾರೆ, ಕುತ್ಯಾರ ನವೀನ್ ಶೆಟ್ಟರ್ ಅವರು. ಹೌದೌದು, ಆ ಕಡೆ ಇದೆ ತುಂಬಾ ಟೀಮ್ ಇದೆ. ಅದು ಮೂಡು ಕುತ್ಯಾರ ಅಂತ, ಇದು ಪಡು ಕುತ್ಯಾರ ಅಂತ. ಇದು ವಿಸ್ತರಣೆಗೊಂಡು ನಿಮ್ಮ ಅಧ್ಯಕ್ಷರು ಆಕ್ಟಿವ್ ಇದ್ದಾರೆ, ಏನಾದ್ರೂ ಮಾಡಬಹುದು. ಹೌದಾ, ತುಂಬಾ ಗ್ರಾಮ ದೊಡ್ಡದಾಗಿದ್ದರಿಂದ ನಮ್ಮ ಗ್ರಾಮ ಅದು ಕಣ್ಣಿಗೆ ಕಾಣದಿದ್ದ ಗ್ರಾಮದಾಗೆ ಆಗಿದೆ ಈಗ. ಅಂಥದ್ದೇನಿಲ್ಲ, ನಮ್ಮಲ್ಲಿ 208 ಮತಗಟ್ಟೆ ಇದೆ, ಸುಮಾರು 89 ಕಿಲೋಮೀಟರ್ ವ್ಯಾಪ್ತಿ ಇದೆ. ನಾನೊಂದು ಬಿಜೆಪಿ ಕಾರ್ಯಕರ್ತನಾಗಿ ನಿಮ್ಮ ಹತ್ರ ನನ್ನ ಗಮನಕ್ಕೆ ತಂದು ಒಳ್ಳೆ ಆಯ್ತು. ಖಂಡಿತವಾಗಿ ಸ್ಪಂದಿಸ್ತೇವೆ, ಖಂಡಿತವಾಗಿ. ಎಸ್, ಧನ್ಯವಾದಗಳು ಶಶಿರಾಜ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಅಂದ್ರೆ ಜನತೆಯಲ್ಲಿ ಅನೇಕ ನಿರೀಕ್ಷೆಗಳಿರುವಂತದ್ದು. ಕೆಲವೊಂದು ಕಡೆ ಈ ರೀತಿ ಅಲ್ಲಿ ಎಲ್ಲ ಟೀಮ್ ಆಕ್ಟಿವ್ ಆಗಿ ಇರ್ತಾರೆ. ಇವರು ಸ್ವಲ್ಪ ಸಂಪರ್ಕ ಮಾಡ್ಬೇಕಾಯ್ತು. ಎಲ್ಲವರು ಮನೆ ಬಾಗಿಲಿಗೆ ತಂದು ಕೊಡ್ಲಿಕ್ಕೆ ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ಬೋದು. ಯಾಕಂದ್ರೆ ಕೆಲವರಿಗೆ ಅವರು ಹೇಳುವುದಿಲ್ಲ, ಮಾಹಿತಿ ಕೊರತೆ ತಿಳ್ಕೊಳ್ತಾರೆ. ಆ ತರ ಎಲ್ಲ ಕಿಟ್ಟಿಗೆ ನಮ್ಮ ಕ್ಷೇತ್ರದಲ್ಲಿ 2,75,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. 1,85,000 ಮತದಾರರಿದ್ದಾರೆ. 26 ಪಂಚಾಯತ್ ಇದೆ, ಒಂದು ಪುರಸಭೆ ಇದೆ. ದೊಡ್ಡ ಏರಿಯಾ ನಮ್ದು. ಸಾಕಷ್ಟು ಕಡೆ ಎಲ್ಲರೂ ನಮ್ದು ಶ್ರೀಮಂತರಲ್ಲ, ಸ್ವಲ್ಪ ಮಧ್ಯಮ ವರ್ಗ ಬಡವರ್ಗದ ತುಂಬಾ ಜನ ಇದ್ದಾರೆ. ಸಾಧ್ಯವಷ್ಟು ಮಟ್ಟಿಗೆ ಅವರ ಪ್ರಯತ್ನ ಮಾಡ್ತೇವೆ. ಎಸ್, ಕೊನೆಯ ಕರೆಯನ್ನ ಸ್ವೀಕಾರ ಮಾಡುವಂತ ಸಮಯ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಹಾವಂಜೆ, ಉಡುಪಿ ಹಾವಂಜೆಯಿಂದ ಮಾಡ್ತಿದ್ದೇನೆ ಸರ್. ಎಸ್, ಹಾವಂಜೆ, ಮಾತಾಡಿ ಸರ್. ನಮಸ್ತೆ ಸರ್, ಮಾನ್ಯ ಶಾಸಕರು ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಹೌದು ಸರ್, ನಾನು ಪಾಣಾರ ಸಂಘ ನಲಿಕೆಯವರ ಸಂಘದ ಗೌರವ ಅಧ್ಯಕ್ಷರಾಗಿದ್ದೇನೆ ಸರ್. ಹೇಳಿ, ನಮಸ್ಕಾರ. ತಮ್ಮ ಕೂಡ ನಾವು ಸಂಘದ ಮೂಲಕ ಅರ್ಜಿಯನ್ನು ಕಳಿಸಿದ್ದೇವೆ. ಗೊತ್ತಾಯ್ತು, ಹೇಳಿ. ಈಗ ನಾವು ಮಾರ್ಚ್, ಏಪ್ರಿಲ್, ಮೇ ಅಂತ ಹೇಳಿದ್ರೆ ನಮ್ಮ ಸಮಾಜದ ಒಂದು ದೈವ ಚಾಕರಿ ಮಾಡುವವರ ಕೆಲಸದ ಸಮಯ. ಈ ಕೆಲಸದಲ್ಲಿ ಈ ರೀತಿ ಆಗಿದೆ. ಅಂದ್ರೆ ಇದು ಇಡೀ ಪ್ರಪಂಚದ ಒಂದು ಕಷ್ಟದ ಕಾಲ, ನಮ್ಮ ದೇಶದ ಕಷ್ಟ ಎಲ್ಲರದ್ದು. ಅದರೊಂದಿಗೆ ನಮ್ಮ ಒಂದು ಹಿಂದುಳಿದ ಜಾತಿಯವರ ತುಂಬಾ ಕಷ್ಟದ ಸಮಯ ಸರ್. ಈ ಸಮಯ ಕಳೆದ ನಂತರ ಇನ್ನು ನಮ್ಮ ನಿಜವಾಗಿ ದೈವ ಚಾಕರಿ ಮಾಡುವವರ ಕೆಲಸ ಅಂತ ಹೇಳಿದ್ರೆ ಬರುವ ಮಾರ್ಚ್, ಏಪ್ರಿಲ್, ಮೇ ಆಗಿರ್ಬೋದು. ಅದರಿಂದ ನಮ್ಮ ಜನರಿಗೆ ಒಂದು ಆದಷ್ಟು ನೀವು ಒಂದು ಪ್ರೋತ್ಸಾಹ ಕೊಡ್ಬೇಕು ಸರ್. ಪ್ರೋತ್ಸಾಹ ಏನಾದ್ರೂ ನಮ್ಮ ಇಲಾಖೆಯಿಂದ ಒದಗಿಸಿಕೊಡ್ಬೇಕಂತ ನಮ್ಮ ಪ್ರಾರ್ಥನೆ ಸರ್. ನೀವು ಪ್ರತಿಯೊಂದು ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸಿದ್ದೀರಿ. ಅದೇ ನಿನ್ನೆ ಕೂಡ ನಮ್ಮ ಮಲ್ಲಾರ ನಿಮ್ಮ ಸಮಾಜದವರು ಕೋಲ ಕಟ್ಟುವವರೇ ನನ್ನ ಹತ್ರ ನಿನ್ನೆ ಮಾತಾಡಿದ್ದಾರೆ. ಬಹುಶಃ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ನಾವು ಇದ್ದೇವೆ. ಯಾಕಂದ್ರೆ ನಮ್ಮ ಸೀಸನ್ ಇದು ಆಕ್ಚುಲಿ. ನಿಮ್ಮ ಜನವರಿ, ಫೆಬ್ರವರಿಯಿಂದ ಮೇವರೆಗೆ ಕೂಡ ಕೋಲ ಅಂಕಾಯನ ಆಗುವಂತ ಎಲ್ಲ ಸೀಸನ್ ಇದು. ಅದು ಎಲ್ಲ ಈಗ ಕಳ್ಕೊಂಡಿದ್ದೀರಿ. ನನ್ನ ತುಂಬಾ ಜನ ನಿಮ್ಮ ಮಿತ್ರ ನಿಮ್ಮವರು ಇದ್ದಾರೆ, ಅವರೆಲ್ಲ ಇದನ್ನು ಗಮನಕ್ಕೆ ತಂದಿದ್ದಾರೆ. ಬಹುಶಃ ಸರ್ಕಾರದಿಂದ ಇದಕ್ಕೆ ನೇರವಾಗಿ ಏನು ಪ್ಯಾಕೇಜ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರೆ ಮಾನವ ನೆಲೆಯಲ್ಲಿ ಯಾರಾದ್ರೂ ಈ ತರ ಸಹಾಯ ಮಾಡುವವರಿದ್ರೆ ಅವ್ರ ಹತ್ರ ಏನಾದ್ರು ಒದಗಿಸಿಕೊಡ್ಲಿಕ್ಕೆ ಆಗ್ತದೆ ಅಂತ ಪ್ರಯತ್ನ ಮಾಡ್ತೇವೆ. ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಮೂಲಕ ಆದ್ರೂ ಸ್ವಲ್ಪ ಅದೇ ಯಾವ ರೀತಿಯಾಗಿ ತಗೊಳ್ಬೋದು ಗೊತ್ತಿಲ್ಲ. ಯಾಕಂದ್ರೆ ಇಂಥದ್ದೇ ದಿನಗೂಲಿ ನೌಕರರ ಸಮಸ್ಯೆ, ಈಗ ಸೆಲೂನ್ಗಳ ಅವರದ್ದು, ಈಗ ನಮ್ಮ ಕರಾವಳಿಯಲ್ಲಿ ಮೀನುಗಾರಿಕೆ ಅವರದ್ದು, ಮಲ್ಲಿಗೆ ವ್ಯಾಪಾರಸ್ಥರದ್ದು, ಈಗ ಈ ತರ ಸಣ್ಣ ಸಣ್ಣ ವ್ಯಾಪ್ತಿ ಮಾಡ್ಕೊಂಡಿರುವಂಥ ತುಂಬ ಜನರ ಸಮಸ್ಯೆ ಇದೆ. ಬಹುಶಃ
ಎಲ್ಲ ಕಡೆಗೆ ಸರ್ಕಾರದ ಪ್ಯಾಕೇಜ್ ಕೊಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ನಮ್ಮ ಇತಿಮಿತಿಯಲ್ಲಿ ಏನು ನಿಮ್ಮ ಜೊತೆಗೆ ಸ್ಪಂದಿಸಬಹುದು ಅದರ ಬಗ್ಗೆ ಇಲಾಖೆಯ ಮೂಲಕ, ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ. ಆಯ್ತು ಸರ್, ಪ್ರಯತ್ನ ನಿಮ್ಮದು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಮಾಡ್ತೇವೆ. ಪ್ರಶ್ನೆಗಳಿಗೆ ಧನ್ಯವಾದ. ಧನ್ಯವಾದಗಳು ಸಕಾರಾಮ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಈ ರೀತಿಯ ಅನೇಕ ಸಮಸ್ಯೆಗಳಿದೆ. ಎಲ್ಲರೂ ಕೂಡ ಏನಾದರೂ ನಮಗೆ ನೆರವು ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಂಥದ್ದು, ಅದರ ಜೊತೆಗೆ ಆಗ್ಬೇಕಾಗಿರುವಂತಹ ಕೆಲಸಗಳು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸರಿಸುಮಾರು 18 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಯುತ್ತೆ. ಅದರೊಳಗೆ ಪರಿಸ್ಥಿತಿ ಸುಧಾರಿಸಿದ್ರೆ ಏನೋ ಸಡಿಲ ಆಗಬಹುದು, ಇಲ್ಲದಿದ್ರೆ ಮತ್ತೆ ಕೆಲವು ದಿನಗಳು ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಜನರಿಗೂ ಕೂಡ ನಿರೀಕ್ಷೆಗಳಿರ್ತದೆ, ತಮ್ಮಲ್ಲೂ ಕೂಡ ಅನೇಕ ಅಭಿಪ್ರಾಯಗಳಿರ್ಬೋದು ಈ ರೀತಿ ಆಗ್ಬೇಕು ಅನ್ನುವಂಥದ್ದು. ಸೊ ಕೊನೆಯದಾಗಿ ಏನ್ ಹೇಳ್ತೀರಿ ಅನ್ನುವಂಥದ್ದು ಒಟ್ಟಾರೆಯಾಗಿ? ಒಟ್ಟು ದೃಷ್ಟಿಯಿಂದ ನಾವೆಲ್ಲ ಇದನ್ನು ಸಂಘಟಿತವಾಗಿ, ಯಾಕಂದ್ರೆ ಇದರಲ್ಲಿ ಪಕ್ಷ ಇದಕ್ಕಿಂತಲೂ ನಾವು ದೇಶ ಮೊದಲೆಂದ ಭಾವನೆ ತಗೊಂಡವರು ಮೊದಲೇ, ವ್ಯಕ್ತಿಗಿಂತ ಪಕ್ಷಕ್ಕಿಂತ ದೇಶ ಮೊದಲು ಅಂತೇಳಿ ಎಲ್ಲ ಭಾವನೆ ತಗೊಂಡವರು. ಬಹುಶಃ ಆ ಹಿನ್ನೆಲೆಯಲ್ಲಿ ಇದೆಲ್ಲ ಒಂದು ಇಷ್ಟು ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಬಹುಶಃ ಜಗತ್ತಲ್ಲಿ ಇಷ್ಟು ದೇಶಕ್ಕೆ ಹರಡಿರುವುದೇ ಒಂದು ಆಶ್ಚರ್ಯ ಮತ್ತು ಒಂದು ಆತಂಕದ ವಿಷಯ. ಯಾಕಂದರೆ ನಮಗಿಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಹಣ ಇದ್ರೂ ಕೂಡ ಅವ್ರಿಗೆ ಏನು ಮಾಡದಂಥ ಕೈ ಚೆಲ್ಲಿದಂಥ ಸ್ಥಿತಿ ಕೂಡ ಇದ್ದಂಥ ದೇಶ ಇದೆ. ಅಮೆರಿಕ ಅಂತ ರಾಷ್ಟ್ರಗಳಲ್ಲಿ 4 ಲಕ್ಷಕ್ಕೆ ಜನಕ್ಕಿಂತ ಹೆಚ್ಚಿನ ಕಾಯಿಲೆ ಸೋಂಕು ಬಂದಿದೆ. 10,000ಕ್ಕಿಂತ ಹೆಚ್ಚಿನ ಅಲ್ಲಿಯ ಜನರು ಈ ಒಂದು ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಬರೀ ಒಂದೇ ದೇಶ ಅಂತಲ್ಲ, ದೊಡ್ಡ ದೊಡ್ಡ ರಾಷ್ಟ್ರಗಳು, ಇವತ್ತು ಇಟಲಿ ಇರ್ಬೋದು, ನಮ್ಮ ಫ್ರಾನ್ಸ್ ಇರ್ಬೋದು, ಇಂಗ್ಲೆಂಡಲ್ಲಿ ಅಲ್ಲಿಯ ಮುಖ್ಯಸ್ಥರಿಗೆ, ಯಾಕಂದ್ರೆ ಸರ್ಕಾರ ನಡೆಸೋದು ಮುಖ್ಯಸ್ಥರಿಗೆ ಬಂದಿದೆ. ಅಲ್ಲಿಯ ನಮ್ಮ ರಾಜಮನೆತನದ ಒಬ್ಬರು ಚಾರ್ಲ್ಸ್ ರವರಿಗೆ ಅಂತ ಕಾಯಿಲೆ ಬಂದಿದೆ. ಬಹುಶಃ ಇಂಥ ನೋಡಿದರೆ ಎಷ್ಟು ಜಾಗೃತಿ ತಗೊಂಡು ಕೂಡ ಆಕಸ್ಮಿಕವಾಗಿ ಇಂಥ ಕಾಯಿಲೆ ಹರಡ್ತಾ ಇದೆ. ಅದಕ್ಕಾಗಿ ಇದಕ್ಕೆ ನಮಗೆಲ್ಲ ಹಿಂದೆ ಎಲ್ಲ ಹೇಳ್ತಾ ಇದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮದ್ದು ಮಾಡಬೇಕಂತೇಳಿ. ಬಹುಶಃ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇಡೀ ವಿಶ್ವವೇ ಕರೆ ಕೊಟ್ಟಿದೆ, ನೀವು ಮನೆಯಲ್ಲೇ ಇರಿ ಅಂತೇಳಿ, ಮನೆ ಮದ್ದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ನಾವು ಪಾಲನೆ ಮಾಡಬೇಕು, ಸ್ವಲ್ಪ ಜಾಗ್ರತೆಯಲ್ಲಿ ಇದನ್ನು ನಿಭಾಯಿಸಬೇಕು. ಸ್ವಲ್ಪ ಯುವಕರು ಕೂಡ ಇದನ್ನು ಸ್ವಲ್ಪ, ಯಾಕಂದರೆ ನಮ್ಮ ಒಳ್ಳೆಯದಕ್ಕಾಗಿ ಇದನ್ನು ಹೇಳಿದ್ದಾರೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕು. ಮತ್ತು ಖಂಡಿತವಾಗಿ ಸಂಘಟಿತವಾಗಿ ಇದನ್ನು ನಾವಾಗಿ ಸ್ವಲ್ಪ ಇದನ್ನು ನಿಯಂತ್ರಣ ಮಾಡಿದರೆ ಈ ಒಂದು ದೊಡ್ಡ ಕಾಯಿಲೆಯಿಂದ, ಮಾರಕ ಕಾಯಿಲೆಯಿಂದ ನಾವು ಪಾರಾಗ್ಬೋದು. ಬಹುಶಃ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಬಹುಶಃ ಮುಂದೆ ಇದಕ್ಕಿಂತ ಸ್ವಲ್ಪ ಜಾಗ್ರತೆ, ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು. ಯಾಕಂದರೆ ತುಂಬ ಶುಭ ಸಮಾರಂಭ ಇತ್ತು ನಮ್ಮ ಈ ಸೀಸನಲ್ಲಿ, ಎಲ್ಲವನ್ನು ನಿರ್ಬಂಧ ಮಾಡಿದ್ದಾರೆ ಅಥವಾ ಪೋಸ್ಟ್ಪೋನ್ ಮಾಡಿದ್ದಾರೆ, ಅಥವಾ ದೇವಸ್ಥಾನಗಳು ಸೇರುವಂಥದ್ದೇ ಅವಕಾಶ ಇಲ್ಲ. ಈ ಥರ ನಾವಾಗಿ ಸ್ವಲ್ಪ ಸರ್ಕಾರದ ಒಂದು ಅದು ಒತ್ತಾಯದ ಮೇರೆಗೆ ಇರ್ಬೋದು, ನಿಯಂತ್ರಣದ ಮೇಲೆ ಇರ್ಬೋದು, ನಾವು ನಿಯಂತ್ರಣ ಮಾಡಲಿಕ್ಕೆ ಅವರು ಕರೆ ಕೊಟ್ಟಿದ್ದಾರೆ. ಬಹುಶಃ ನಾವು ನಮ್ಮ ಒಳ್ಳೆಯದಕ್ಕಾಗಿ ಇದನ್ನು ನಾವು ಪಾಲನೆ ಮಾಡಬೇಕು. ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ವಿಶ್ವ ಇವತ್ತು ಇಂಥ ಒಂದು ಗಂಡಾಂತರ ಸ್ಥಿತಿಯಲ್ಲಿರುವಾಗ ನಾವು ನಮ್ಮ ಊರಲ್ಲಿ ಕೂಡ ಇದನ್ನು ನಮ್ಮ ಸಂಘ ಸಂಸ್ಥೆ ಜೊತೆಗೆ, ಯಾಕಂದರೆ ಇದಕ್ಕೆ ಈ ಒಂದು ಕೊರೋನಾ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ನಮ್ಮ ಉಡುಪಿ ಜಿಲ್ಲೆ ಇರ್ಬೋದು, ದಕ್ಷಿಣ ಜಿಲ್ಲೆ ಇರ್ಬೋದು, ನಿಯಂತ್ರಣ ಮಾಡಲಿಕ್ಕೆ ಅಧಿಕಾರಿಗಳು ಹೇಗೆ ನಮ್ಮ ಜೊತೆಗೆ ಸ್ಪಂದಿಸಿದ್ದಾರೆ, ಅದು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ, ವೈದ್ಯಕೀಯ ತಂಡ, ನರ್ಸ್ಗಳು ಮತ್ತು ಸ್ವಯಂ ಸೇವಕರು, ಆಶಾ ಕಾರ್ಯಕರ್ತರು, ಅವರ ಜೊತೆಗೆ 50% ಪಾತ್ರ ಜನರ ಪಾತ್ರ ಕೂಡ ಇದೆ. ಜನರ ಇನ್ವಾಲ್ವ್ಮೆಂಟು, ಜನರ ಸಹಭಾಗಿತ್ವ ಮತ್ತು ಅವರ ಸಹಕಾರದಿಂದ ಕೂಡ ಇದು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರ ಜಿಲ್ಲಾಡಳಿತಕ್ಕೆ ನಾವು ಎಲ್ಲರೂ ಪ್ರಶಂಸೆ ಮಾತನ್ನು ಆಡ್ತೇವೆ, ಆದರೆ ಅದರ ಜೊತೆಗೆ ನಮ್ಮ ಜನರು ಕೂಡ ಇದಕ್ಕೆ ಸ್ಪಂದಿಸಿದ್ದರಿಂದಾಗಿ ಇದು ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು. ಅದಕ್ಕಾಗಿ ಎಲ್ಲರನ್ನು ಇದನ್ನು ನಾನು ಅಭಿನಂದಿಸ್ತೇನೆ. ಮತ್ತು ನಾವೇ ಸ್ವತಃ ಇದನ್ನು ಕಾಯಿಲೆಯಿಂದ ದೂರ ಇರಲಿಕ್ಕೆ ನಾವೆಲ್ಲ ನಿಯಂತ್ರಣ ಮಾಡಿಕೊಂಡು ಮುಂದೆ ಸ್ವಲ್ಪ ದಿಟ್ಟ ಮತ್ತು ದೃಢ ಹೆಜ್ಜೆ, ಸ್ವಲ್ಪ ಕಷ್ಟ ಆದರೂ ಸಹಿಸಿಕೊಂಡು ಇದನ್ನು ನಿಭಾಯಿಸಬೇಕಂತೇಳಿ ಕರೆ ಕೊಡ್ತಾ ಇದ್ದೀನಿ. ಮತ್ತು ಮಾಧ್ಯಮ ಮೂಲಕ ನಮಗೆ ತುಂಬ ಜನತೆ ನಮಗೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ, ಯಾಕಂದರೆ ಕೊರೋನಾ ಕಾಯಿಲೆಯನ್ನು ದೂರ ಮಾಡಲಿಕ್ಕಾಗಿ ಇದು ಒಳ್ಳೆಯ ಕಾರ್ಯ ಅಂತ ಹೇಳುವುದು ನಾವು. ಅಂಥ ಒಂದು ಸಂಘಟಿತ ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದೆ ಅವರಿಗೆಲ್ಲರಿಗೂ ಕೂಡ ಕಾಪು ಕ್ಷೇತ್ರ ಶಾಸಕನಾಗಿ ಎಲ್ರಿಗೂ ನಾನು ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇನೆ. ಮಾಧ್ಯಮದವರಿಗೂ ಕೂಡ, ನಮ್ಮ V4 ಚಾನಲ್ನ ಆಡಳಿತ ವರ್ಗಕ್ಕೆ, ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮ ಮೂಲಕ ನಮ್ಮ ಜನರಿಗೆ ತಲುಪಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಕೃತಜ್ಞತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಷ್ಟೊತ್ತು ಅನೇಕ ವಿಚಾರಗಳ ಬಗ್ಗೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಕರೆ ಮಾಡಿದಂತಹ ವೀಕ್ಷಕರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವಂತಹ ಮಾತುಗಳನ್ನು ಆಡಿದ್ದೀರಿ. ಏನು ಎಲ್ಲರ ಮೂಲಕ ಸಂಘಟಿತ ಪ್ರಯತ್ನಗಳಾಗ್ತಾ ಇದೆ, ಎಲ್ಲವೂ ಕೂಡ ಯಶಸ್ಸನ್ನು ಕೊಡಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.